कुंज बिहारी जयुराधमाधवा कुंज बिहारी जयु गोपी जन वल्लभा गिरिवरधारी यशोधनन्दन व्रजजनरञ्जन यमुना तीरा वनचारी यमुना तीरा वनचारी जयुराधमाधवा कुंज बिहारी जयुराधमाधवा कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये कल्पतरुविश्य कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वते देवी गौरवाणी प्रचारिणे निर्विशेष शून्यवादि पाश्चित्यदेशतारिणि नमो महावदन्याय कृष्णप्रेमप्रदायते कृष्णाय कृष्णचैतन्य गौरत्विषे नमः। नमो ब्राह्मणदेवाय गोब्राह्मणहिताय च जगदिताय कृष्णाय गोविन्दाय नमो नमः। जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ್ಸ್ ಹರೇ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಕಳೆದ ವಾರ ಒಂದು 18ನೇ ಅಧ್ಯಾಯದ ಕೊನೆಯ ಒಂದು 9 ಶ್ಲೋಕಗಳಿದೆ ಅನ್ಕೋತೀನಿ. ಹೌದು ಮಾತಾಜಿ. ಹರೇ ಕೃಷ್ಣ. ಸೊ ಈ ಒಂದು 18ನೇ ಅಧ್ಯಾಯ ಅನ್ನುವಂಥದ್ದು ಪುನರಾವರ್ತನೆ, ಅಂದ್ರೆ ಇಡೀ ಭಗವದ್ಗೀತೆಯ ಸಾರ ಏನಿದೆ ಅದನ್ನ ಭಗವಂತ ಮತ್ತೆ ಅರ್ಜುನನಿಗೆ ಹೇಳ್ತಿರುವಂಥದ್ದು. ಇದರಲ್ಲಿ 3 ಭಾಗಗಳನ್ನು ಕೂಡ ಕಾಣ್ತೀವಿ. ಮೊದಲಿಗೆ ನಾವು ಕರ್ಮಯೋಗದ ಬಗ್ಗೆ ತಿಳ್ಕೊತೀವಿ, ನಂತರ ಭಗವಂತ ಜ್ಞಾನಯೋಗದ ಬಗ್ಗೆ, ಕೊನೆಯಲ್ಲಿ ಒಂದು ಭಕ್ತಿ ಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಹೀಗೆ ಈ ಒಂದು ಅಧ್ಯಾಯದಲ್ಲಿ 3 ವಿಚಾರಗಳನ್ನು ನಾವು ತಿಳಿಯಲಿಕ್ಕೆ ಸಿಗುತ್ತೆ. ನಾವು ನೋಡಿದ್ವಿ ಕಳೆದ ವಾರ ಭಗವಂತ ಶರಣಾಗತಿಯ ಬಗ್ಗೆ ಹೇಳಿದ, ಅಂದ್ರೆ ಇಡೀ ಭಗವದ್ಗೀತೆಯ ಏನಂತ ಹೇಳ್ತಾರೆ, ಅತಿ ಮುಖ್ಯವಾದ ಒಂದು ಶ್ಲೋಕ ಅಂತಂದ್ರೆ ಅದು 66ನೇದು, ಅಂದ್ರೆ 18ನೇ ಅಧ್ಯಾಯದ 66ನೇ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈ ಒಂದು ಶ್ಲೋಕದ ಬಗ್ಗೆ ಕೂಡ ನಾವು ಕಳೆದ ವಾರ ನೋಡಿದ್ವಿ. ಈಗ ಕೊನೆಯಲ್ಲಿ ಉಳಿದ ಒಂದು 20 ಶ್ಲೋಕಗಳು ಏನನ್ನ ಕೊಟ್ಟಿದ್ದಾನೆ ಭಗವಂತ, ಅಂದ್ರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಎನ್ನುವುದನ್ನ ನೋಡ್ತಾ ಇದೀವಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಆ ಫಲಶ್ರುತಿ ಅನ್ನುವಂಥದ್ದು, ಯಾರು ಈ ಭಗವದ್ಗೀತೆನ ಅಧ್ಯಯನ ಮಾಡ್ತಾರೆ ಆ ಒಂದು ಫಲಶ್ರುತಿಯ ಬಗ್ಗೆ ಹೇಳ್ತಾನೆ. ಮತ್ತೆ ಯಾರಿಗೆ ಈ ಒಂದು ಜ್ಞಾನವನ್ನ ಹೇಳಬಹುದು, ಇದೆಲ್ಲವನ್ನು ಕೂಡ ನಾವು ಕೊನೆಯಲ್ಲಿ ನೋಡ್ತಾ ಇದೀವಿ. ಕೃಷ್ಣ. ಯಾರಾದ್ರೂ ಶ್ಲೋಕ 20 ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅದ್ದೇಶ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇಹಾಮಿಷ್ಟ ಸ್ವಾಮಿತಿ ಮೇ ಮತಿಃ. ಅನುವಾದ ಮತ್ತು ಭಾವಾರ್ಥ. ಅನುವಾದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಪ್ರತಿಯೊಂದು ಕೂಡ ಭಕ್ತಿಗೆ ಸಂಬಂಧಪಟ್ಟದ್ದು, ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳು ಎಲ್ಲವೂ ಕೂಡ ಯಜ್ಞ ಅಂತಾನೆ ಕರಿತೀವಿ. ಹಾಗೆ ಭಗವಂತನ ಈ ಒಂದು ಇಸ್ಕಾನ್ ಸಂಸ್ಥೆಯಲ್ಲೂ ನಾವು ನೋಡ್ತೀವಿ ಪ್ರತಿದಿನ ಭಗವದ್ಗೀತೆಯ ಅಧ್ಯಯನ ಮಾಡುವಂಥದ್ದು, ಮತ್ತೆ ಭಾಗವತ ಅಧ್ಯಯನ ಮಾಡುವಂಥದ್ದು, ಅದನ್ನ ಹೇಳುವಂಥದ್ದು ಅಥವಾ ಕೇಳುವಂಥದ್ದು, ಅದು ಕೂಡ ಒಂದು ಭಕ್ತಿಯ ಒಂದು ಭಾಗವೇ ಆಗಿರುತ್ತೆ. ಹಾಗೆ ಇಲ್ಲಿ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಾರು ಭಗವಂತನ ಅಂದ್ರೆ ಅರ್ಜುನನ ಮತ್ತೆ ಭಗವಂತನ ಮಧ್ಯೆ ನಡೆದಂತ ಈ ಒಂದು ಸಂವಾದ ಏನಿದೆ ಅದನ್ನೇ ಭಗವದ್ಗೀತೆ ಅಂತ ಕರೀತಾರೆ. ಇದನ್ನ ಅಧ್ಯಯನ ಮಾಡ್ತಾರೆ, ಯಾರದನ್ನ ತಿಳ್ಕೋತಾರೆ, ಅದನ್ನ ಕಲಿತಾರೆ, ಅವರು ಅವರ ಬುದ್ಧಿಶಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇದಕ್ಕೂ ಮೊದಲು ನಾವು ಇಂದಿನ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ, ಮನ್ಮನಾಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕರು, ಹೇಗೆ ಭಗವಂತನನ್ನ ಆರಾಧನೆ ಮಾಡುವಂಥದ್ದು ಅನ್ನೋದನ್ನ ಭಗವಂತ ಅಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಅಂದ್ರೆ ಅತ್ಯಂತ ಮುಖ್ಯವಾದ ಒಂದು ಶ್ಲೋಕ ಅದು ಕೂಡ. ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ ಸ್ಮರಣೆ ಮಾಡು, ನನ್ನನ್ನ ಆರಾಧನೆ ಮಾಡು, ಪ್ರತಿಕ್ಷಣ ಅಂದ್ರೆ ಯಾವತ್ತೂ ನನ್ನನ್ನ ಮರಿಬೇಡ, ಯುದ್ಧ ಮಾಡುವಾಗ್ಲೂ ನನ್ನನ್ನ ಮರಿಬೇಡ ಅಂತ. ಹಾಗೆ ಇಲ್ಲಿ ಭಗವಂತನನ್ನ ಹೇಗೆ ಪೂಜೆ ಮಾಡುವಂಥದ್ದು ಅನ್ನೋದನ್ನ ಅನೇಕ ವಿಧಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಭಗವಂತನಿಗೆ ನೈವೇದ್ಯ ಅರ್ಪಿಸುವಂಥದ್ದು, ಅವನಿಗೆ ಮಂಗಳಾರತಿ ಮಾಡುವಂಥದ್ದು, ಮತ್ತೆ ಆ ಸಂಕೀರ್ತನೆಯನ್ನ ಹಾಡುವಂಥದ್ದು, ಕೇಳುವಂಥದ್ದು, ಇವೆಲ್ಲವೂ ಕೂಡ ಭಕ್ತಿಯ ಒಂದು ಭಾಗ. ಹಾಗೆ ಅದೇ ರೀತಿ ಈ ಒಂದು ಭಗವದ್ಗೀತೆಯನ್ನ ಅಧ್ಯಯನ ಮಾಡುವಂಥದ್ದು ಕೂಡ, ಅದು ಕೂಡ ಭಗವಂತನನ್ನ ಪೂಜಿಸಿದಂತೆಯೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಈ ಒಂದು ಭಗವದ್ಗೀತೆಯ ಅಧ್ಯಯನ ಮಾಡ್ತಾರೆ ಅವರು ಭಗವಂತನನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಬುದ್ಧಿಶಕ್ತಿಯಿಂದ ಅವನನ್ನ ಆರಾಧಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 71. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 71. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರ ಶೋಪಿ ಮುಕ್ತ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಿದೆ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯವಂತರು ವಾಸಿಸುವ ಶುಭಲೋಕಗಳನ್ನು ಸೇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇದನ್ನ ಇಲ್ಲಿ ಫಲಶ್ರುತಿ ಅಂತ ಹೇಳುವಂಥದ್ದು. ಇಡೀ ಭಗವದ್ಗೀತೆಯನ್ನ ಯಾರು ಶ್ರದ್ಧೆಯಿಂದ ಕೇಳ್ತಾರೆ, ಭಗವಂತನಲ್ಲಿ ಶ್ರದ್ಧೆ, ಮತ್ತೆ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಇಟ್ಟು ಕೇಳ್ತಾರೆ, ಗುರುವಿನಲ್ಲಿ ಶ್ರದ್ಧೆಯನ್ನು ಇಟ್ಟು ಕೇಳ್ತಾರೆ, ಮತ್ತೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಅನ್ನುವಂಥದ್ದು ಇಲ್ಲ, ಅಂತಹ ವ್ಯಕ್ತಿ ಅವರ ಎಲ್ಲ ಪಾಪಕರ್ಮಗಳು, ಅದು ಅಂದ್ರೆ ಭಗವದ್ಗೀತೆ ನಾನು ಈಗಾಗಲೇ ಆಲ್ರೆಡಿ ಓದಿದ್ದೀನಿ, ನನ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಿಲ್ಲಿಸುವಂಥದ್ದಲ್ಲ. ಯಾಕೆ? ಹರೇ ಕೃಷ್ಣ. ಇಲ್ಲಿ ಯಾರಾದ್ರೂ ಇದ್ದೀರಾ ಸುಮಾರು ಬಾರಿ ಭಗವದ್ಗೀತೆ ಓದಿರುವಂತವ್ರು? ಹರೇ ಕೃಷ್ಣ. ಸುಮಾರು ಬಾರಿ ಇಲ್ಲ ಮಾತಾಜಿ, 3 times ಓದಿದ್ದೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು 3 times ಓದಿದ್ದೇನೆ ಮಾತಾಜಿ. ಆದ್ರೆ ನಿಮ್ಗೆ ಅನ್ಸುತ್ತಾ ಮಾತಾಜಿ, ಮತ್ತೆ ಸಾಕು, ಇನ್ನೇನು 3 ಸತಿ ಓದಿದ್ದೀನಿ, ಇದಕ್ಕಿಂತ ಇನ್ನೆಷ್ಟು ಸಲ ಓದೋದು ಅಂತ ಅನ್ಸುತ್ತೆ ಯಾವಾಗಾದ್ರೂ? ಇಲ್ಲ ಇಲ್ಲ ಮಾತಾಜಿ, ಮಾತಾಜಿ, ಅರ್ಥ ಹಾಗೇನಿಲ್ಲ. ಆಗೋದಿಲ್ಲ. ಯಾವಾಗ ಭಕ್ತಿಶಾಸ್ತ್ರಿ ಈಗ ಮಾಡ್ತಾ ಇದೀವಲ್ಲ ಮಾತಾಜಿ, ಅವಾಗೇನೋ ಸುಮ್ನೆ ಅದೇ ಮುಗಿಸ್ಬೇಕು ಅನ್ನೋ ಉತ್ಸಾಹದಿಂದ ಅದನ್ನ ಮುಗಿಸ್ಕೊಂಡ್ ಬಂದಿದೀವಿ ಮಾತಾಜಿ. ಯಾವಾಗ ಇಲ್ಲಿ ಭಕ್ತಿಶಾಸ್ತ್ರಿ ಬಂದ್ಮೇಲೆ ಡೀಟೇಲ್ ಆಗಿ ಹೋಗ್ತಾ ಇದೀವಲ್ಲ, ಇವೆಲ್ಲ ನಾವು ಓದಿದೀವ, ಅವೆಲ್ಲ ಮುಂದೆಲ್ಲ ಫಸ್ಟಿಗೆಲ್ಲ ಓದಿದೀವಿ, ಎಷ್ಟೊಂದೆಲ್ಲ ಡೀಟೇಲ್ ಆಗಿ ಅನ್ಸುತ್ತೆ ಮಾತಾಜಿ. ಈಗ ಕರೆಕ್ಟ್ ಅರ್ಥ ಆಗ್ತದೆ ಮಾತಾಜಿ. ಅಂದ್ರೆ ನಾವು ಓದುವಾಗ ಮೊದ್ಲು ಓದ್ತಾ ಇದ್ದದಕ್ಕೂ ಈಗ ಓದ್ತಾ ಇದ್ದದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಮಾತಾಜಿ. ಅಂದ್ರೆ ಏನಂತ ಹೇಳ್ತಾರಂದ್ರೆ, ಏನು ವ್ಯತ್ಯಾಸ? ನಾವು ದಿನಪತ್ರಿಕೆ ಅಥವಾ ಮ್ಯಾಗಝಿನ್ ಓದೋದಕ್ಕೂ ಅಥವಾ ಭಗವದ್ಗೀತೆ ಭಾಗವತ ಓದೋದಕ್ಕೂ ಏನು ವ್ಯತ್ಯಾಸ? ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಮಾತಾಜಿ. ಟೈಮ್ ಓದಿದಾಗ ನಮ್ಗೆ ಏನು ಅರ್ಥ ಆಗಲ್ಲ, ಮತ್ತೆ ಕೇಳ್ತಾ ಓದ್ತಿರ್ತೀವಲ್ಲ ಮಾತಾಜಿ, ಅವಾಗ ಏನೋ ಒಂದ್ ಸ್ವಲ್ಪ ಅವಾಗ ಇಂಥ ಟೈಮ್ನಾಗ ಇಂಥ ಹೇಳಿದ್ರಲ್ಲ ಅಂತಂದ ಒಂಥರ ಅರ್ಥ ಮಾಡ್ಕೊಂಡು 2ನೇ ಟೈಮ್ ಓದ್ತೀವಿ. 3ನೇ ಟೈಮ್ ಸ್ವಲ್ಪ ಇನ್ನೂ ಸುಲಭವಾಗುತ್ತೆ ಮಾತಾಜಿ. ಫಸ್ಟ್ನೇ ಟೈಮ್ ಓದಿದ್ದ ನಾವ್ ಹಿಂಗ್ ಓದಿದ್ವಿ, ಅದ ಹಂಗ್ ಇರ್ಲಿಲ್ವಲ್ಲ, ಇವಾಗ್ಲೇ ಬೇರೆ ಕೊಡ್ತಾ ಇತ್ತಲ್ಲ ಅಂತ ಒಂದೊಂದು ಸಾರಿ ಓದ್ದಾಗ್ಲೂ ಒಂದೊಂದು ಚೇಂಜ್ ಸಿಗ್ತಾ ಇರ್ತೈತೆ ಮಾತಾಜಿ ನಮಗೆ ಭಗವದ್ಗೀತೆ. ಅದ್ರಾಗ ನಾವ್ ಇನ್ನು ಕ್ಲಾಸ್ಗಳು ಕೇಳ್ಬಿಟ್ಟು ಇನ್ನು ಓದ್ದಾಗ ಇನ್ನೂ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತಾ ಇರ್ತೈತೆ. ಮಾತಾಜಿ, ಭಗವದ್ಗೀತೆ ಅನ್ನುವಂಥದ್ದು ಸಾಗರ ಇದ್ದಾಗೆ. ನೀವು ಎಷ್ಟು ಆಳಕ್ಕೆ ಇಳಿತೀರಾ ಅಷ್ಟು ಮುತ್ತು ತೆಗಿತೀರಾ ಅಂತ, ಅಜ್ಞಾನ ಅನ್ನುವಂಥದ್ದನ್ನ ಪಡಿತೀರಾ ಅಂತ. ಅದು ಎಷ್ಟು ಆಳ ಇದೆ ಅಂತಂದ್ರೆ ನೀವು
ಅದು ಎಷ್ಟರ ಮಟ್ಟಿಗೆ ಆಳವಾದ ಜ್ಞಾನವನ್ನ ಹೊಂದಿದೆ ಅಂದ್ರೆ ನೀವು ಎಷ್ಟು ಬಾರಿ ಓದಿದ್ರು ಕೂಡ ನಿಮ್ಗೆ ಅದು ಹೊಸದು ಅನಿಸ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಇದು ಗೊತ್ತಿದೆ ಅಂತ ಅನ್ಸೋದಿಲ್ಲ. ಮ್ಯಾಗಝಿನ್ ಅಥವಾ ಸ್ಟೋರಿ ಬುಕ್ ಯಾವ್ದಾದ್ರು ಒಂದು ಓದ್ತೀರಿ ಅಂದ್ರೆ ಆಯ್ತು ಇದು ನನ್ಗೆ ಗೊತ್ತಿದೆ ಈ ಬುಕ್ ಅಂತ ಹೇಳಿ ಮತ್ ನೀವು ಅದನ್ನ ಓದಿದ್ರಷ್ಟು ನಿಮ್ಗೆ ರುಚಿ ಇಲ್ದಿರ ಇರ್ಬೋದು. ಆದ್ರೆ ಭಗವದ್ಗೀತೆ ಅಥವಾ ಭಾಗವತ ಆ ರೀತಿ ಇರೋದಿಲ್ಲ. ಅದ್ರಲ್ಲಿ ಇರುವಂತಹ ಆಳವಾದ ಜ್ಞಾನ ಪ್ರತಿ ಸತಿ ನಮ್ಗೆ ಹೊಸ ಹೊಸ ಅನುಭವಗಳನ್ನ ಕೊಡ್ತಾ ಇರುತ್ತೆ. ಆಗ ಏನ್ ಮಾಡ್ತೀವಿ ನಾವು ಮತ್ತೆ ಮತ್ತೆ ಎಷ್ಟು ಸತಿ ಓದಿದ್ರು ಕೂಡ ಅದು ಹೊಸದಾಗಿಯೇ ಇರುತ್ತೆ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಅದನ್ನ ಕೇಳೋದ್ರಿಂದ ನಮ್ಗೆ ಏನು ಅಥವಾ ಓದೋದ್ರಿಂದ ನಮ್ಗೆ ಏನು ಪ್ರಯೋಜನ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಪ್ರತಿ ಸತಿ ನೀವು ಓದಿದಾಗ್ಲೂ ಕೂಡ ನಮ್ಮ ಸಂಚಿತ ಪಾಪ ಅಂತ ಹೇಳ್ತಾರೆ. ಅಂದ್ರೆ ನಾವು ಎಷ್ಟೋ ಪಾಪಗಳನ್ನ ಎಷ್ಟೋ ಜನ್ಮಗಳಿಂದ ಮಾಡಿದೀವಿ ಅವೆಲ್ಲವೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅದಕ್ಕಾಗಿ ಹೇಳುವಂಥದ್ದು. ಭಗವದ್ಗೀತೆ ಭಾಗವತಗಳನ್ನ ನಾವು ಮತ್ತೆ ಮತ್ತೆ ಓದ್ತಾ ಇರ್ಬೇಕು. ಭಗವಂತನ ಕೃಷ್ಣನ ಕಥೆಗಳನ್ನ ನಾವು ಮತ್ತೆ ಮತ್ತೆ ಓದ್ತಾ ಇರ್ಬೇಕು. ಓದೋದ್ರಿಂದ ನಮ್ಮ ಹಿಂದಿನ ಪೂರ್ವ ಕರ್ಮಗಳೇನಿದೆ ಅದೆಲ್ಲವೂ ಕೂಡ ನಾವು ನಾಶ ಮಾಡ್ತೀವಿ ಅಂತ. ಹೀಗೆ ಪುಣ್ಯ ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನ ಸೇರ್ತಾರೆ. ಯಾವಾಗ ಅವನು ಎಲ್ಲ ಪಾಪಗಳು ನಿಶೇಷ ಆಗುತ್ತೆ ಆಗ ಆ ಒಂದು ವ್ಯಕ್ತಿ ಜೀವಾತ್ಮ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಭಗವಂತ ಫಲಶ್ರುತಿಯನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದಿದವರು ಪುಣ್ಯಜೀವಿಗಳು ಸುಲಭವಾಗಿ ಕೃಷ್ಣ ಪ್ರಜ್ಞೆನ ಬೆಳೆಸಿಕೊಳ್ಳುತ್ತಾರೆ. ಇಲ್ಲಿ ಪುಣ್ಯ ಕರ್ಮಣ ಎನ್ನುವ ಪದವು ಬಹುಮುಖ್ಯವಾದದ್ದು. ಅದು ಅಶ್ವಮೇಧ ಯಜ್ಞದಂತೆ ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಶ್ರೇಷ್ಠ ಯಜ್ಞಗಳನ್ನು ಮಾಡುವುದನ್ನು ಪ್ರಸ್ತಾಪಿಸುತ್ತದೆ. ಭಕ್ತಿ ಸೇವೆ ಮಾಡುವುದರಲ್ಲಿ ಪುಣ್ಯಾತ್ಮರಾದವರು ಆದರೆ ಪರಿಶುದ್ಧರಲ್ಲದವರು ಧ್ರುವ ನಕ್ಷತ್ರದ ಲೋಕವನ್ನು ತಲುಪಬಲ್ಲರು. ಆ ಲೋಕಕ್ಕೆ ಧ್ರುವ ಮಹಾರಾಜನು ಅಧಿಪತಿ. ಅವನು ಪ್ರಭುವಿನ ಮಹಾನ್ ಭಕ್ತ. ಅವನಿಗೆ ಒಂದು ವಿಶೇಷ ಲೋಕವಿದೆ, ಅದನ್ನು ಧ್ರುವಲೋಕ ಎಂದು ಕರೆಯುತ್ತಾರೆ. ಅದರಲ್ಲಿ ಯಾರು ಪುಣ್ಯ ಕರ್ಮಗಳನ್ನ ಮಾಡ್ತಾರೆ ಅಂತವರು ಅಂದ್ರೆ ಅದಕ್ಕೆ ಒಂದು ಆ ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ. ಅಶ್ವಮೇಧ ಯಾಗವನ್ನ ಮಾಡುವಂತದ್ದು ಅಂತ. ಆಮ್, ಯಾರು ಹೆಚ್ಚು ಅಶ್ವಮೇಧ ಯಾಗವನ್ನ ಮಾಡಿದ್ದಾರೆ ಅವರು ಇಂದ್ರನ ಪದವಿಯನ್ನು ಪಡಿತಾರೆ. ಋತು ಮಹಾರಾಜ ಒಂದು ಸತಿ ಅದಕ್ಕೆ ಪ್ರಯತ್ನ ಪಡ್ತಾನೆ, ಅದನ್ನ ತಡಿತಾನೆ ಇಂದ್ರ. ಅಂದ್ರೆ ಈ ದೇವತೆಗಳಿಗೆ ಏನಂತ ಹೇಳ್ತಾರೆ ಅವ್ರಿಗೆ ಆಮ್, ಅದೇ ಕಷ್ಟ ಅನ್ಸುತ್ತೆ. ಬೇರೆ ಯಾರಾದ್ರೂ ತಪಸ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿ ಅವರ ಸ್ಥಾನವನ್ನು ಪಡ್ಕೋತಾರೋ ಅಂತ ಹೇಳಿ ಅವ್ರ ತಪಸ್ಸಿಗೆ ಕೂತಾಗ ಅವರ ತಪಸ್ಸನ್ನ ಭಂಗ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ಋತು ಮಹಾರಾಜನು ಕೂಡ ಆ ರೀತಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಶ್ವಮೇಧ ಯಾಗ ಮಾಡೋದ್ರಿಂದ ನಮ್ಗೆ ಏನು ಪುಣ್ಯ ಬರುತ್ತೆ ಆ ಯಜ್ಞದಿಂದ, ಅಂತಹ ಪುಣ್ಯ ನಮ್ಗೆ ಈ ಒಂದು ಭಕ್ತಿ ಕಾರ್ಯ ಮಾಡೋದ್ರಿಂದನೂ ಸಿಗುತ್ತೆ ಅಂತ. ಭಕ್ತಿ ಸೇವೆ ಮಾಡುವುದರಲ್ಲಿ ಪುಣ್ಯಾತ್ಮರಾದವರು ಆದರೆ ಪರಿಶುದ್ಧರಲ್ಲದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಧ್ರುವ ಮಹಾರಾಜ ಕೂಡ ಅವನು ತಪಸ್ಸನ್ನ ಮಾಡ್ತಾನೆ, ಆದ್ರೆ ಅವನಿಗೆ ಇನ್ನ ಐಹಿಕ ಇಚ್ಛೆಗಳು ಅನ್ನುವಂಥದ್ದು ಇರುತ್ತೆ. ಅವನು ಪರಿಪೂರ್ಣವಾಗಿ ಈ ಒಂದು ಆ, ಐಹಿಕ ಇಚ್ಛೆಗಳು ಅವನಲ್ಲಿ ಇಲ್ದಿರ ಆಗೋದಿಲ್ಲ. ಆದ್ರೆ ಭಗವಂತನ ಒಂದು ದರ್ಶನ ಆದಾಗ ಅವನಿಗೆ ಅನ್ಸುತ್ತೆ ನಾನು ಎಂತ ಇಚ್ಛೆ ಇಟ್ಕೊಂಡ್ಬಂದೆ ಅಂತ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಆದ್ರೂ ಕೂಡ ಭಗವಂತ ಅವನ ಆಸೆ ಏನಿತ್ತು ಅದನ್ನ ಈಡೇರಿಸೋದಕ್ಕೆ ಧ್ರುವಲೋಕವನ್ನ ಕೊಡ್ತಾನೆ. ಅಂತಹ ಲೋಕಕ್ಕೆ ಹೋಗಿ ಸೇರ್ತಾರೆ ಅನ್ನೋದನ್ನ ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುವಿನ ವಿಷಯದಲ್ಲಿ ಅಸೂಯೆ ಪಡುವವರಿಗೆ ಗೀತೆಯನ್ನು ಹೇಳುವುದನ್ನು ಪ್ರಭುವು ನಿಷೇಧಿಸಿದ್ದಾನೆ. ಇದು ಆ ಒಂದು 9ನೇ ಅಪರಾಧವನ್ನ ಹೇಳುವಂತದ್ದು. ಹರಿ ಕೃಷ್ಣ. ಯಾರಾದ್ರೂ ಹೇಳ್ತೀರಾ 9ನೇ ಅಪರಾಧ ಯಾವುದು ಅಂತ? ನಾಮ ಅಪರಾಧ. ಭಕ್ತರಲ್ಲದವರಿಗೆ ಭಕ್ತರಲ್ಲದವರಿಗೆ ಭಗವಂತನ ವಿಷಯವನ್ನ ಕುರಿತು ಹೇಳುವಂತದ್ದು ಅದು ಅಪರಾಧ. ಇದು ಈ ಅಧ್ಯಾಯದ 67ನೇ ಶ್ಲೋಕದಲ್ಲಿ ಬಂದಿದೆ. ಭಗವದ್ಗೀತೆಯು ಇರುವುದು ಭಕ್ತರಿಗಾಗಿ ಮಾತ್ರ, ಆದರೆ ಒಮ್ಮೊಮ್ಮೆ ಹೀಗೂ ಆಗುತ್ತದೆ. ಪ್ರಭುವಿನ ಭಕ್ತನೊಬ್ಬನು ಎಲ್ಲರೂ ಕೇಳಬಹುದಾದ ಪ್ರವಚನವನ್ನು ನಡೆಸುತ್ತಾನೆ. ಇಂತಹ ಪ್ರವಚನಕ್ಕೆ ಬರುವ ಜನರೆಲ್ಲ ಭಕ್ತರಾಗಿರುವರೆಂದು ನಿರೀಕ್ಷಿಸುವುದಿಲ್ಲ. ಹಾಗಾದರೆ ಎಲ್ಲರೂ ಬರಬಹುದಾದ ಪ್ರವಚನವನ್ನು ಭಕ್ತರು ಏಕೆ ನಡೆಸುತ್ತಾರೆ? ಬರುವವರೆಲ್ಲರೂ ಭಕ್ತರಲ್ಲದಿದ್ದರೂ ಕೃಷ್ಣನಲ್ಲಿ ಅಸೂಯೆ ಇಲ್ಲದವರು ಅನೇಕ ಮಂದಿ ಇರುತ್ತಾರೆ ಎಂದು ಇಲ್ಲಿ ವಿವರಿಸಿದೆ. ದೇವೋತ್ತಮ ಪರಮಪುರುಷನಿಗಾಗಿ ಅವರಿಗೆ ಕೃಷ್ಣನಲ್ಲಿ ಶ್ರದ್ಧೆಯುಂಟು. ಇಂಥವರು ಒಬ್ಬ ನಿಜವಾದ ಭಕ್ತನಿಂದ ಪ್ರಭುವಿನ ವಿಷಯವನ್ನು ತಿಳಿದುಕೊಂಡರೆ ಅದರ ಪರಿಣಾಮವಾಗಿ ಅವರು ಕೂಡಲೇ ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗುತ್ತಾರೆ. ನಂತರ ಎಲ್ಲಾ ಧರ್ಮಾತ್ಮರು ನೆಲೆಸುವ ಲೋಕವನ್ನು ತಲುಪುತ್ತಾರೆ. ಆದ್ದರಿಂದ ಭಗವದ್ಗೀತೆ ಏನು ಕೇಳಿದರೆ ಸಾಕು,
ಪರಿಶುದ್ಧ ಭಕ್ತನಾಗಲು ಪ್ರಯತ್ನ ಮಾಡದಿರುವವನಿಗೂ ಪುಣ್ಯ ಕಾರ್ಯಗಳ ಫಲವು ದೊರೆಯುತ್ತದೆ. ಪ್ರಭುವಿನ ಪರಿಶುದ್ಧ ಭಕ್ತನು ಪ್ರತಿಯೊಬ್ಬನಿಗೂ ತನ್ನ ಎಲ್ಲ ಪಾಪಕರ್ಮಗಳಿಗೆ ಬಿಡುಗಡೆ ಹೊಂದಿ ಪ್ರಭುವಿನ ಭಕ್ತನಾಗುವ ಅವಕಾಶವನ್ನು ಕೊಡುತ್ತಾನೆ. ಅದರಲ್ಲಿ ಹೇಳ್ತಾ ಇದ್ದಾರೆ, 9ನೇ ಅಪರಾಧ ಅಂತ ಹೇಳ್ತಾರೆ. ಯಾರು ಭಗವಂತನ ಭಕ್ತರಲ್ಲ ಅಂತವರಿಗೆ ಹೋಗಿ ಭಗವದ್ಗೀತೆಯನ್ನು ಹೇಳಬಾರ್ದು ಅಂತ. ಹಾಗಿದ್ರೆ ಯಾಕೆ ಭಗವಂತನ ಶುದ್ಧ ಭಕ್ತರು ಅಂದ್ರೆ ನಾವು ನೋಡ್ತೀವಿ, ಪ್ರಭುಪಾದರು ಕೂಡ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಯಾರು ಭಕ್ತರಿರಲಿಲ್ಲ, ಆದ್ರೂ ಕೂಡ ಅವರಿಗೆ ಈ ಒಂದು ಭಗವದ್ಗೀತೆಯ ಬೋಧನೆಯನ್ನ ಮಾಡ್ತಾರೆ. ಹಾಗಾದ್ರೆ ಪ್ರಭುಪಾದರು ಅಪರಾಧ ಮಾಡಿದಾರು ಅಂತನಾ? ಹರೇ ಕೃಷ್ಣ. 9ನೇ ಅಪರಾಧ ಇಲ್ಲ ಮಾಡಿದ್ದಾರೆ. ಮಾತಾಜಿ. ಇಲ್ಲ ಅ- 9ನೇ ಅಪರಾಧ ಹೇಳ ಮಾತಾಜಿ. ಹಾ ಮಾತಾಜಿ. ಇದು ನಂಬಿಕೆ. ಒಂದ್ ನಿಮಿಷ ಮಾತಾ. ನಂಬಿಕೆ ಇಲ್ಲದ ವ್ಯಕ್ತಿಗೆ ಭಗವಂತನ ಪವಿತ್ರ ನಾಮದ ಮಹಿಮೆಯನ್ನು ಕುರಿತು ಬೋಧಿಸುವುದು ಮಕ್ಕಳು. ಹಾ ಮಾತಾಜಿ. 9ನೇದು ಅದು. ಸೊ ಹಾಗಾದ್ರೆ ಪ್ರಭುಪಾದರು ತಪ್ಪು ಮಾಡಿದಾರಾ, ಅಪರಾಧ ಮಾಡಿದಾರ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಎಲ್ಲಾರು ಕೃಷ್ಣ ಪ್ರಜ್ಞೆಗೆ ತಂದಿದ್ದಾರೆ ಮಾತಾಜಿ ಅವರು. ಯಾಕೆಂದ್ರೆ ಗುರುಗಳ ಆದೇಶವನ್ನ ಅವ್ರು ಪಾಲನೆ ಮಾಡಿದ್ರು ಅಷ್ಟೇ. ಅವ್ರ ಅಪರಾಧ ಅಂದ್ರೆ ಅವರು ಏನ್ ಮಾಡಿದ್ರು ಅಂದ್ರೆ, ಮೊದಲಿಗೆ ಅಭಕ್ತರನ್ನ ಭಕ್ತಿಯ ನೆಲೆಗೆ ತರ್ತಾರೆ. ಅಂದ್ರೆ ಅವರು ಪ್ರಾರಂಭದ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಕಂಟಿನ್ಯೂಸ್ ಸಂಕೀರ್ತನೆ ಮಾಡ್ತಾ ಇದ್ರು. ಹರೇ ಕೃಷ್ಣ ನಾಮ ಸಂಕೀರ್ತನೆ ಒಂದು ಮಹತ್ವ ಅದು. ಎಂತದೇ ವ್ಯಸನಿಯಾಗಿದ್ರು, ಎಂತದೇ ಕೆಟ್ಟ ವ್ಯಕ್ತಿಯಾಗಿದ್ರು ಕೂಡ ಅದನ್ನ ನಿರಂತರವಾಗಿ ಪರಿಶುದ್ಧ ಅಂದ್ರೆ ಶುದ್ಧ ಭಕ್ತರ ಬಾಯಿಂದ ಕೇಳಿದಂತ ಶುದ್ಧ ನಾಮವನ್ನು ಕೇಳಿದಂತ ವ್ಯಕ್ತಿ ಅವನು ಎಲ್ಲ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ. ಹೇಗೆ ಭಗವದ್ಗೀತೆನ ಆ ಕೇಳೋದ್ರಿಂದ ಯಾರಿಗೇ ಆದ್ರೂ ಕೂಡ ಅವ್ರ ಪಾಪಗಳು ಘಟಿಸುತ್ತೆ ಅಂತ ಹೇಳ್ತಾ ಇದಾರೆ, ಅದೇ ರೀತಿ ಹರೇ ಕೃಷ್ಣ ನಾಮ ಸಂಕೀರ್ತನೆಯನ್ನು ಕೇಳೋದ್ರಿಂದಲೂ ಕೂಡ ನಮ್ಮೆಲ್ಲ ಕರ್ಮಗಳಿಂದ ಪಾಪಕರ್ಮಗಳಿಂದ ಹೊರಗಡೆ ಬರ್ತೀವಿ. ಹಾಗೆ ಅಲ್ಲಿದ್ದಂತಹ ಎಲ್ಲ ವ್ಯಸನಿಗಳು ಏನ್ ಕೂತಿದ್ರು ಅವರೆಲ್ಲರಿಗೂ ಕೂಡ ಅವರು 2 ಗಂಟೆಯಿಂದ 5 ಗಂಟೆ ಹಾಗೆ ಕಂಟಿನ್ಯೂಸ್ ಆಗಿ 3 ಅವರ್ಸ್ ಆ ತರ ಅವರು ಕಂಟಿನ್ಯೂಸ್ ಆಗಿ ಪಾರ್ಕ್ ಅಲ್ಲಿ ಕೂತು ಸಂಕೀರ್ತನೆಯನ್ನ ಮಾಡ್ತಿದ್ರು. ಅಂದ್ರೆ ಶುದ್ಧನಾಮ ಹೇಳ್ತಿದ್ರು, ಅದನ್ನ ಕೇಳ್ತಿದ್ರು ಅವರು. ಅವ್ರು ಕ್ರಮೇಣ ಅವರನ್ನ ಭಕ್ತಿಯ ನೆಲೆಗೆ ತಂದ್ರು. ಅಂದ್ರೆ ಅವ್ರಿಗೆ ನೇರವಾಗಿ ಹೋಗಿ ಭಗವದ್ಗೀತೆಯ ಜ್ಞಾನವನ್ನ ಹೇಳಲಿಲ್ಲ, ಅವರನ್ನ ಅದಕ್ಕೆ ಪಕ್ವ ಆಗುವ ಹಾಗೆ ಮಾಡಿದ್ರು ಮೊದಲು. ನಂತರ ಅವರಿಗೆ ನಿಧಾನವಾಗಿ ಕ್ರಮೇಣವಾಗಿ ಆ ಒಂದು ನಿಯಂತ್ರಕ ತತ್ವಗಳ ಮಹತ್ವವನ್ನ ತಿಳಿಸ್ಕೊಟ್ರು. ಆಮೇಲೆ ಕೊನೆಗೆ ಅವರಿಗೆ ಆ ಒಂದು ಭಗವದ್ಗೀತೆಯನ್ನ ಕೇಳುವ ಅರ್ಹತೆಯನ್ನ ಪಡೆದ ಮೇಲೆ ಅವರಿಗೆ ಈ ಒಂದು ಜ್ಞಾನವನ್ನ ನೀಡಿದ್ರು. ನಾವು ಕೂಡ ಅದೇ ರೀತಿ ಹೇಳ್ತಾರೆ, ಯಾರು ಅಭಕ್ತರಿರ್ತಾರೆ ಅಂದ್ರೆ ಪ್ರಾರಂಭದಲ್ಲಿ ಯಾರು ಬರ್ತಾರೆ, ಇವಾಗ ಲೆವೆಲ್ 1ಗೆ ಬರ್ತಾರೆ, ಅವರಿಗೆ ಹೋಗಿ ಭಗವದ್ಗೀತೆಯ ಮೂಲ ಸಾರವನ್ನ ನೀವು ಹೇಳಿದ್ರೆ ಅಥವಾ ಈ ಒಂದು ಸಾಕ್ಷಾತ್ಕಾರಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಅವ್ರಿಗೆ ಅದು ಅರ್ಥನೂ ಆಗೋದಿಲ್ಲ, ಅದು ಅವ್ರಿಗೆ ರುಚಿಸೋದು ಇಲ್ಲ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ, ನಾವು ಯಾರು ಪ್ರಾರಂಭದ ಹಂತದಲ್ಲಿದ್ದಾರೆ ಅವರಿಗೆ ಎಲ್ಲಿ ಭಗವದ್ಗೀತೆ ತರಗತಿ ಆಗ್ತಿದೆ ಅಲ್ಲಿಗೆ ಅವರನ್ನ ಆಹ್ವಾನ ಮಾಡ್ಬೋದು ಅಂತ ಹೇಳ್ತಾರೆ, ಕರಿಬಹುದು ಅಷ್ಟೇ. ಆದ್ರೆ ಅವ್ರ ಹತ್ರ ಹೋಗಿ ನೇರವಾಗಿ ಇಡೀ ಭಗವದ್ಗೀತೆಯ ಮೂಲವನ್ನ ಆ ಜ್ಞಾನವನ್ನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಈ ಜ್ಞಾನಗಳನ್ನೆಲ್ಲ ಅವ್ರಿಗೆ ಹೇಳಕ್ ಹೋದ್ರೆ ಅವ್ರಿಗೆ ಅದು ಇಷ್ಟನೂ ಆಗೋದಿಲ್ಲ, ಅದು ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಮತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು, ಆ ರೀತಿ ಮಾಡೋ ಪ್ರಯತ್ನ ಮಾಡಿದ್ರೆ ಅದು 9ನೇ ಅಪರಾಧ ಕೂಡ ಆಗುತ್ತೆ. ಮೊದಲಿಗೆ ಅವರಿಗೆ ಆ ಒಂದು ಮನಸ್ಥಿತಿ ಇರ್ಬೇಕು, ಅವರಿಗೆ ಕೇಳೋದಕ್ಕೆ ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ದವ್ರು ಮಾತ್ರನೇ ನಾವು ಕರೆದಾಗ ಅವರು ಬರ್ತಾರೆ. ಆ ಒಂದು ಆಸಕ್ತಿ ಯಾರಲ್ಲಿ ಇದೆ ಅಂತವರಿಗೆ ಈ ಜ್ಞಾನವನ್ನ ನಾವು ಕೊಡ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯ ಮಾಡೋದ್ರಿಂದ ಕೇಳಿದಂತ ವ್ಯಕ್ತಿ ಮತ್ತೆ ಹೇಳಿದಂತ ವ್ಯಕ್ತಿ ಇಬ್ರು ಕೂಡ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಶ್ಲೋಕ 22. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆ ಮಾತಾಜಿ. ಹರೇ ಕೃಷ್ಣ. ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾರ್ಥನೆ: ಧನಂಜಯನೇ, ಇದನ್ನು ನೀನು ಗಮನವಿಟ್ಟು ಕೇಳಿದೆಯಾ? ನಿನ್ನ ಅಜ್ಞಾನ ಮತ್ತು ಮೋಹಗಳು ನಾಶವಾದವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಭಗವಂತ ಕೇಳ್ತಾ ಇದ್ದಾನೆ, ಇಲ್ಲಿವರೆಗೂ ಏನೆಲ್ಲ ಅರ್ಜುನನಿಗೆ ತಿಳಿಸಿದ್ದ ಅದನ್ನೆಲ್ಲ ಕೇಳ್ತಾ ಇದ್ದಾನೆ. ಅರ್ಜುನ, ನೀನು ಗಮನ ಕೊಟ್ಟು ಕೇಳಿದೀಯಾ? ಈ ವಿಚಾರವನ್ನೆಲ್ಲ ತಿಳ್ಕೊಂಡ್ಮೇಲೆ ನಿನ್ನಲ್ಲಿ ಇದ್ದಂತಹ ಅಜ್ಞಾನ ಅಂದ್ರೆ ನಾನೇ ಯುದ್ಧವನ್ನು ಮಾಡ್ತಾ ಇದ್ದೀನಿ, ನನ್ನಿಂದಲೇ ಯುದ್ಧ ನಡೀತಿದೆ, ಅದರಿಂದ ನನಗೆ ಪಾಪ ಘಟಿಸುತ್ತೆ, ನಾನ್ ಮಾಡ್ತಾ ಇರುವಂತದ್ದು ನಾನು ಅಂತ ಏನ್ ಅನ್ಕೋತಾ ಇದ್ದ ಆ ಅಜ್ಞಾನ ಈಗ ಹೋಯ್ತಾ? ಮತ್ತೆ ನನ್ನವರು ಅನ್ನುವಂಥದ್ದು, ನನ್ನ ತಾತ, ನನ್ನ ಗುರುಗಳು, ನನ್ನ ಪರಿವಾರ, ನನ್ನ ಸಂಬಂಧಿಕರು, ನನ್ನ ಅಣ್ಣ ತಮ್ಮಂದಿರು, ಈ ಎಲ್ಲ ಒಂದು ಮೋಹ ಏನಿತ್ತು ಅದು ನಾಶ ಆಯ್ತಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುವು ಅರ್ಜುನನ ಗುರುವಾಗಿ ನಡೆದುಕೊಳ್ಳುತ್ತಿದ್ದ. ಆದುದರಿಂದ ಇಡೀ ಭಗವದ್ಗೀತೆಯನ್ನು ಅವನು ಸರಿಯಾದ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡನೇ ಎಂದು ಕೇಳುವುದು ಕೃಷ್ಣನ ಕರ್ತವ್ಯವಾಗಿತ್ತು. ಅರ್ಜುನನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಯಾವುದೇ ಅಂಶವನ್ನು ಮತ್ತೆ ವಿವರಿಸಲು ಅಥವಾ ಅಗತ್ಯವಾದರೆ ಇಡೀ ಭಗವದ್ಗೀತೆಯನ್ನು ಮತ್ತೆ ವಿವರಿಸಲು ಪ್ರಭು ಸಿದ್ಧನಾಗಿದ್ದ. ವಾಸ್ತವವಾಗಿ ಕೃಷ್ಣನಂತಹ ಅಥವಾ ಅವನ ಪ್ರತಿನಿಧಿಯಾದಂತಹ ಸದ್ಗುರುವಿನಿಂದ ಭಗವದ್ಗೀತೆಯನ್ನು ಕೇಳಿದವನು ತನ್ನ ಅಜ್ಞಾನವೆಲ್ಲ ನಾಶವಾದದ್ದನ್ನು ಕಾಣುತ್ತಾನೆ. ಭಗವದ್ಗೀತೆಯು ಒಬ್ಬ ಕವಿ ಅಥವಾ ಕತೆಗಾರ ಬರೆದ ಸಾಮಾನ್ಯ ಪುಸ್ತಕವಲ್ಲ, ಅದನ್ನು ದೇವೋತ್ತಮ ಪರಮಪುರುಷನೇ ಹೇಳುತ್ತಾನೆ. ಈ ಉಪದೇಶಗಳನ್ನು ಕೃಷ್ಣನಿಂದ ಅಥವಾ ಅವನ ನಿಜವಾದ ಆಧ್ಯಾತ್ಮಿಕ ಪ್ರತಿನಿಧಿಯಿಂದ ಕೇಳುವ ಭಾಗ್ಯವಿರುವವನು ಮುಕ್ತನಾಗುವುದು ಮತ್ತು ಅಜ್ಞಾನದ ಕತ್ತಲಿನಿಂದ ಹೊರಬರುವುದು ನಿಶ್ಚಯ. ಈಗ ನಾವು ನೋಡ್ತೀವಿ, ಭಗವದ್ಗೀತೆಯನ್ನೇ ಅಂದ್ರೆ ಅದು ಹೇಳಿರುವಂತದ್ದು ಕೃಷ್ಣನೇ ಆಗಿದ್ರು ಕೂಡ ಅದೇ ಭಗವದ್ಗೀತೆಗೆ ಈ ಒಂದು ವ್ಯಾಖ್ಯಾನಗಳನ್ನ ಕೊಟ್ಟಂತ ಅನೇಕ ಎಡಿಷನ್ಸ್ ಸಿಗುತ್ತೆ ನಮ್ಗೆ ಅದು ಮಾರುಕಟ್ಟೆಯಲ್ಲಿ ಹೋಗಿ ತಗೋಬೇಕು ಅಂತಂದ್ರೆ. ಆ ಭಗವದ್ಗೀತೆಗಳಿಗೂ ಭಗವದ್ಗೀತಾ ಯಥಾರೂಪಕ್ಕೂ ಇರೋ ವ್ಯತ್ಯಾಸ ಏನು? ಹರೇ ಕೃಷ್ಣ. ಓದಿದ್ದೀರಾ ಯಾರಾದ್ರೂ? ಅಂದ್ರೆ ಯಥಾರೂಪ ಅಲ್ದಿರ ಬೇರೆ ಭಗವದ್ಗೀತೆ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಬೇರೆಯವರು ಬರೆದ ವ್ಯಾಖ್ಯಾನದಲ್ಲಿ ಅವ್ರದ್ದು ಅಭಿಪ್ರಾಯ ಸೇರಿಸಿರ್ತಾರೆ ಮಾತಾಜಿ. ಅದೇ ಯಥಾರೂಪದಲ್ಲಿ ಭಗವಂತ ಏನ್ ಹೇಳಿದ್ದಾರೆ ಅದನ್ನೇ ಪ್ರಭುಪಾದವರು ನಮ್ಗೆ ನಮ್ಗೆ ತಲುಪಿಸಿದ್ದಾರೆ. ಭಗವಂತ ಏನ್ ಹೇಳಿದ್ದಾರೆ ಅಂದ್ರೆ ಏನಂತ ಹೇಳ್ತಾರಂದ್ರೆ, ಬೇರೆಯೊಬ್ರು ಬರೆಯೋ ಭಗವದ್ಗೀತೆ ಅದರಲ್ಲಿ ಅವರು ಅವರದೇ ಒಂದು ವಿಚಾರಗಳನ್ನ ಮಂಡಿಸ್ತಾ ಇರ್ತಾರೆ. ಆದ್ರೆ ಪ್ರಭುಪಾದರು ಬರ್ದಿರೋ ಭಗವದ್ಗೀತೆಯಲ್ಲಿ ನಾವು ಪ್ರತಿಯೊಂದು ಪುಟದಲ್ಲೂ ಕೂಡ ಕೃಷ್ಣ, ದೇವೋತ್ತಮ ಪರಮಪುರುಷ, ಭಗವಂತ ಅಂತ ನೇರವಾಗಿ ಭಗವಂತನ ವಿಷಯವನ್ನೇ ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಅಂದ್ರೆ ಸಿಗುತ್ತೆ. ಆದ್ರೆ ಆ ಭಗವದ್ಗೀತೆನ ಓದೋದ್ರಿಂದ ನಮ್ಗೆ ಆಗ್ಲೇ ನಾ ಹೇಳಿದಾಗೆ ಮ್ಯಾಗಝಿನ್ ಅಥವಾ ಸ್ಟೋರಿ ಬುಕ್ ಅಥವಾ ಯಾವ್ದಾದ್ರು ನ್ಯೂಸ್ ಪೇಪರ್ ಅಲ್ಲಿ ಬರೋ ಸ್ಟೋರಿ ಓದಿದಾಗ ಯಾವ ಅನುಭವ ಆಗುತ್ತೆ ಅಷ್ಟೇ ಅನುಭವ ಆಗುತ್ತೆ. ಆದ್ರೆ ಪ್ರಭುಪಾದರ ಯಥಾರೂಪವನ್ನ ನಾವು ಅನೇಕ ಬಾರಿ ನೋಡ್ತೀವಿ. ಸುಮಾರು ಜನ ಹೇಳ್ತಾರೆ ಭಗವಂತ ಅಂದ್ರೆ ಪ್ರಭುಪಾದರ ಅನುಯಾಯಿಗಳು ಕೂಡ ಈ ಭಗವದ್ಗೀತೆ ಅನ್ನೋ ಒಂದೇ ಒಂದು ಪುಸ್ತಕ ಅದು ಅವರ ಮನೆಗೆ ಹೋದ ಮೇಲೆ ಅದನ್ನ ಯಾರು ಓದಿದ ಮೇಲೆ ಅವರ ಬದುಕಿನ ಒಂದು ಗುರಿ ಎನ್ನುವಂಥದ್ದು, ಆ ಬದುಕಿನ ಒಂದು ಏನಂತ ಹೇಳ್ತಾರೆ ದೃಷ್ಟಿಕೋನ, ಅವರು ನೋಡಿದಂತಹ ವಿಚಾರ ಎಲ್ಲವೂ ಕೂಡ ಎಷ್ಟು ಬದಲಾಯಿತು ಅನ್ನೋದನ್ನ ಹೇಳ್ತಾರೆ. ಅಷ್ಟೆಲ್ಲ ಬದಲಾವಣೆ ಯಾಕೆ ಯಥಾರೂಪದಿಂದ ಮಾತ್ರ ಸಾಧ್ಯ ಅಂತಂದ್ರೆ ಅಲ್ಲಿ ನೇರವಾಗಿ ಕೃಷ್ಣ ಹೇಳಿದ್ದನ್ನು ಮಾತ್ರನೇ ಅಲ್ಲಿ ಪ್ರಭುಪಾದರು ನಮ್ಗೆ ಶುದ್ಧ ಭಕ್ತರಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ ಕಾರಣದಿಂದ ಇದು ನಿಜವಾದ ಒಂದು ಪರಿಣಾಮವನ್ನು ಕೂಡ ನಮ್ಮ ಮೇಲೆ ಬೀರುತ್ತೆ. ಇದು ಒಂದು ಸಾಮಾನ್ಯ ಪುಸ್ತಕ ಅಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಯಾವಾಗ್ಲೂ ಪರಂಪರೆಯಲ್ಲಿ ಬಂದಂತಹ ಅಧಿಕೃತ ಗುರುವಿನ ಮೂಲಕ ಅದನ್ನ ತಿಳಿಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಶ್ಲೋಕ 23. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 73. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತತ್ಪ್ರಸಾದಾನ್ಮ ಯಾಚುತ್ ಸ್ಥಿತೋ ಅಸ್ಮಿ ಗತ ಸಂದೇಹಃ ಕರಿಷ್ಯೆ ವಚನಂ ತವ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ಅಚ್ಯುತನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಕೃಷ್ಣ ಕೂಡ ಹೇಳಿದ, ಆಯ್ತು ಈಗ ಏನ್ ಮಾಡ್ತೀಯ ನೀನು ಮುಂದೆ ಅನ್ನೋ ತರ. ಅಂದ್ರೆ ನಿನ್ಗೆಲ್ಲ ಅರ್ಥ ಆಯ್ತಾ, ಮೋಹ ಹೋಯ್ತಾ, ಅಜ್ಞಾನ ಹೋಯ್ತಾ ಅಂದ ತಕ್ಷಣ ಅರ್ಜುನ ಕೂಡ ಹೇಳ್ತಾ ಇದ್ದಾನೆ, ಹೌದು ಈಗ ನನ್ಗೆ ಎಲ್ಲಾ ಮೋಹ ಅಜ್ಞಾನ ಅನ್ನುವಂಥದ್ದು ಭಗವಂತನ ಒಂದು ದಯೆಯಿಂದ ನಾನೀಗ ಅದನ್ನ ಕಳ್ಕೊಂಡಿದ್ದೀನಿ. ನನ್ನ ಒಂದು ಸ್ಮೃತಿ ಅಂದ್ರೆ ನನ್ನ ಪ್ರಜ್ಞೆಯನ್ನ ಮತ್ತೆ ಪಡೆದಿದ್ದೀನಿ, ಕೃಷ್ಣ ಪ್ರಜ್ಞೆನ ಮತ್ತೆ ಪಡೆದಿದ್ದೀನಿ. ಈಗ ನಾನು ದೃಢ ಮನಸ್ಸಿನಿಂದ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಇಲ್ಲಿ ಭಗವಂತ ನಾವು ನೋಡ್ತಿದ್ದಕ್ಕೂ ಮೊದ್ಲು ಎಲ್ಲ ಜ್ಞಾನವನ್ನ ತಿಳಿಸಿದಾದ್ಮೇಲೆ ಅವನು ಒಂದು ಜೀವಾತ್ಮನಿಗೆ ಕೊಡುವಂತ ಅಲ್ಪ ಸ್ವಾತಂತ್ರ್ಯವನ್ನ ಅರ್ಜುನನಿಗೂ ಹೇಳ್ತಾನೆ. ನಾನು ಏನೆಲ್ಲ ಹೇಳ್ಬೇಕಿತ್ತು ಹೇಳಿದ್ದಾಯ್ತು, ಈಗ ನಿನ್ನಿಷ್ಟ, ನಿನ್ಗೆ ಏನ್ ಮಾಡ್ಬೇಕು ಅನಿಸುತ್ತೆ ನೀನ್ ಅದನ್ನೇ ಮಾಡು ಅಂತ ಅಲ್ಲಿ ಹೇಳ್ತಾನೆ. ಒತ್ತಾಯ ಮಾಡೋದಿಲ್ಲ, ಇಲ್ಲ ನಾನು ಹೇಳಿದ್ದನ್ನೇ ಮಾಡ್ಬೇಕು, ನಾ ಏನ್ ಹೇಳ್ತೀನಿ ಅದನ್ನೇ ನೀನ್ ನಡೆಸ್ಕೊಡ್ಬೇಕು ಅಂತೇಳಿ ಅರ್ಜುನನ ಮೇಲೆ ಭಗವಂತ ಬಲವಂತ ಮಾಡೋದಿಲ್ಲ. ಆದ್ರೆ ಇಲ್ಲಿ ಅದಕ್ಕೆ ಅರ್ಜುನನು ಹಾಗೆ ಇದ್ದಾನೆ. ಅವನು ಭಗವಂತ ನೀನೇನ್ ಹೇಳ್ತೀಯ
ಅದನ್ನೇ ನಾ ಮಾಡ್ತೀನಿ, ನೀನ್ ಅಪ್ಪಣೆ ಅಂತ ನಾನು ನಡ್ಕೊತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕರಿಷ್ಯೆ ವಚನಂ ತವ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಶ್ಲೋಕ 24. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಾಮಾಶ್ರೌಷಮದ್ಭುತಂ ರೋಮಾಹರ್ಷಣಮಂ. ಅನುವಾದ. ಸ್ವಲ್ಪ ಮೇಲ್ಮನ್ನ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ಹರೇ ಕೃಷ್ಣ. ಸೊ ಇಲ್ಲಿವರೆಗೂ ಅರ್ಜುನ ಮತ್ತೆ ಕೃಷ್ಣನ ಸಂವಾದ ನಡೀತು. ಈಗ ಸಂಜಯನು ಕೂಡ ಈ ಒಂದು ದಿವ್ಯ ಜ್ಞಾನವನ್ನ ಕೇಳ್ತಾ ಇದ್ದಾನೆ ನೇರವಾಗಿ ಕೃಷ್ಣನಿಂದ. ಅದನ್ನ ಅವನು ಯಾರಿಗೆ ಹೇಳ್ತಾ ಇದ್ದಾನೆ? ಹರೇ ಕೃಷ್ಣ. ಸಂಜಯ್ ಈಗ ಧೃತರಾಷ್ಟ್ರನ ಹತ್ರ ಹೇಳ್ಕೊತಾ ಇದ್ದಾನೆ. ಏನಂತ ಹೇಳ್ಕೊತಾ ಇದ್ದಾನೆ ಅಂದ್ರೆ, ಅಂದ್ರೆ ಮಹಾತ್ಮರು ಕೃಷ್ಣ ಮತ್ತೆ ಅರ್ಜುನ ಅವರ ಇಬ್ಬರ ಮಧ್ಯೆ ನಡೆದಂತ ಸಂಭಾಷಣೆ ಏನಿದೆ ಅದನ್ನೇ ಭಗವದ್ಗೀತೆ ಅಂತ ಕರೆಯುವಂಥದ್ದು. ಆ ಭಗವದ್ಗೀತೆಯನ್ನ ಈಗ ಅವನು ಕೇಳಿದ್ ಮಾತ್ರ ಅಲ್ಲ, ಅವನು ಕಣ್ಣಾರೆ ನೋಡಿದ್ದು ಕೂಡ ಆಯ್ತು. ಸಂವಾದವನ್ನು ಎಷ್ಟು ಅದ್ಭುತ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅದ್ರಲ್ಲಿ ಬರೀ ಅವರಿಬ್ಬರ ಸಂವಾದ ಮಾತ್ರ ಅಲ್ಲ, ಅಲ್ಲಿ ಕೃಷ್ಣ ಅರ್ಜುನನಿಗೆ ತೋರಿಸಿದಂತಹ ಒಂದು ವಿಶ್ವರೂಪದ ದರ್ಶನ, ಕಾಲರೂಪದ ದರ್ಶನ, ಆ ಒಂದು 4 ಬಾಹುಗಳ ಭಗವಂತನ ವಿಷ್ಣು ರೂಪ, ಮತ್ತೆ 2 ಬಾಹುಗಳ ನೇರ ಭಗವಂತನ ಅವನ ವೈಯಕ್ತಿಕ ರೂಪ, ಇದೆಲ್ಲವನ್ನು ಕೂಡ ನೋಡಿ ಇಲ್ಲಿ ಸಂಜನಿಗೆ ರೋಮಾಂಚನ ಆಗ್ತಾ ಇದೆ, ಅದ್ಭುತ ಅನಿಸ್ತಾ ಇದೆ. ಅದನ್ನ ಅವನು ಧೃತರಾಷ್ಟ್ರನ ಹತ್ರ ಹೇಳ್ಕೊತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಕುರುಕ್ಷೇತ್ರ ರಣಭೂಮಿಯಲ್ಲಿ ಏನಾಯಿತು ಎಂದು ಕೇಳಿದನು. ಸಂಜಯನ ಗುರುಗಳಾದ ವ್ಯಾಸರ ಕೃಪೆಯಿಂದ ಇಡೀ ಸಂಗತಿ ಸಂಜಯನ ಹೃದಯಕ್ಕೆ ವೇದ್ಯವಾಯಿತು. ಹೀಗೆ ಅವನು ರಣರಂಗದ ವಸ್ತುವನ್ನು ವಿವರಿಸಿದನು. ಸಂವಾದವು ಬೆರಗಾಗಿಸುವಂತಿತ್ತು, ಏಕೆಂದರೆ ಇಬ್ಬರು ಮಹಾತ್ಮರ ನಡುವೆ ಇಂತಹ ಮಹತ್ವಪೂರ್ಣ ಸಂಭಾಷಣೆಯು ಹಿಂದೆ ನಡೆದಿರಲಿಲ್ಲ, ಮುಂದೆ ನಡೆಯುವುದಿಲ್ಲ. ಅದು ಆಶ್ಚರ್ಯವನ್ನುಂಟು ಮಾಡಿದುದಕ್ಕೆ ಮತ್ತೊಂದು ಕಾರಣವಿತ್ತು. ದೇವೋತ್ತಮ ಪರಮ ಪುರುಷನು ತನ್ನ ಮತ್ತು ತನ್ನ ಶಕ್ತಿಗಳ ಕುರಿತು ಪ್ರಭುವಿನ ಶ್ರೇಷ್ಠ ಭಕ್ತನಾದ ಜೀವಿಯಾದ ಅರ್ಜುನನಿಗೆ ತಿಳಿಸಿ ಹೇಳುತ್ತಿದ್ದಾನು. ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಅರ್ಜುನನ ಹೆಜ್ಜೆಯನ್ನೇ ನಡೆದರೆ ನಮಗೆ ಸುಖ ಮತ್ತು ಜಯ ಉಂಟು. ಸಂಜಯನು ಇದನ್ನು ಅರಿತುಕೊಂಡನು. ಇದು ಅರ್ಥವಾಗಲು ಪ್ರಾರಂಭವಾದಂತೆ ಸಂಭಾಷಣೆಯನ್ನು ಧೃತರಾಷ್ಟ್ರನಿಗೆ ಹೇಳಿದನು. ಈಗ ಅವನು ಎಲ್ಲಿ ಕೃಷ್ಣ ಅರ್ಜುನರು ಇರುವರೋ ಅಲ್ಲಿ ಜಯವಾಗುತ್ತದೆ ಎಂದು ನಿರ್ಣಯಿಸಿದನು. ಅಂದ್ರೆ ಅಲ್ಲಿ ಹೇಳ್ತಾನೆ ಸಂಜಯ. ಅದು ಮುಂದೆ ಬರುತ್ತೆ ಶ್ಲೋಕ. ಎಲ್ಲಿ ಅರ್ಜುನ ಇದ್ದಾನೆ ಮತ್ತೆ ಎಲ್ಲಿ ಕೃಷ್ಣ ಇದ್ದಾನೆ, ಅಂತಹ ಯಾರ ಪಕ್ಷದಲ್ಲಿ ಅವರಿದ್ದಾರೆ ಆ ಪಕ್ಷಕ್ಕೆ ಜಯ ಅನ್ನುವಂಥದ್ದು ಅದು ನಿಶ್ಚಯವಾಗಿದೆ ಅಂತ. ಶ್ಲೋಕ 25. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತೈ ಸ್ವಯಂ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಏನಂತ ಯೂಟ್ಯೂಬ್, ಝೂಮ್ ಅನ್ನುವಂಥದ್ದು ಮತ್ತೆ ಇವೆಲ್ಲವೂ ಕೂಡ ಯಾಂತ್ರಿಕವಾಗಿ ನಾವು ಅದನ್ನೆಲ್ಲ ನೋಡ್ಕೊತೀವಿ, ಉಪಯೋಗಿಸ್ತೀವಿ, ಬಳಸ್ತೀವಿ. ಆದ್ರೆ ಬರೀ ಮಂತ್ರೋಪದೇಶದಿಂದಲೇ ಅಷ್ಟು ಸೂಕ್ಷ್ಮವಾದ ಜ್ಞಾನ ಅದನ್ನ ವ್ಯಾಸರು ಹೇಗೆ ಸಂಜಯನಿಗೆ ನೀಡಿದ್ರು, ಆ ಮೂಲಕ ಅವನು ಕೂತಲ್ಲಿಯೇ ಅದನ್ನೆಲ್ಲ ನೋಡುವಂತಹ ಒಂದು ಶಕ್ತಿನ ಪಡೆದಿದ್ದಂತ. ಈಗ ನನಗೆ ನೆಟ್ವರ್ಕ್ ಇಶ್ಯೂ ಆಯ್ತು ಅಥವಾ ಕರೆಂಟ್ ಹೋಯ್ತು ಅಂತಂದ್ರೆ ನಾನು ಇಲ್ಲಿ ನಿಮ್ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿ ವ್ಯಾಸರು ಕೊಟ್ಟಂತಹ ಒಂದು ಜ್ಞಾನ ಏನಿತ್ತು ಸಂಜಯನಿಗೆ, ಆ ಒಂದು ಆಧ್ಯಾತ್ಮಿಕ ಮಂತ್ರೋಪದೇಶದಿಂದ ಅವನು ಯಾವುದೇ ಅಡೆತಡೆ ಇಲ್ಲದೆ ಆ ಎಲ್ಲ ವಿಷಯಗಳನ್ನು, ವಿಚಾರಗಳನ್ನು ಅವನು ನೋಡೋದಕ್ಕೆ ಮತ್ತೆ ಕೇಳೋದಕ್ಕೆ ಸಾಧ್ಯ ಆಗಿತ್ತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾಸರ ಕೃಪೆ, ಇವರ ಕೃಪೆಯಿಂದ ಮಾತ್ರ ಅದು ಸಾಧ್ಯ ಆಯ್ತು ಅಂತ.
ಹರೇ ಕೃಷ್ಣ. ಶ್ಲೋಕ 26. ರಾಜನ್ ಹರೇ ಕೃಷ್ಣ ಸಂಸ್ಮೃತ್ಯ ಮಾತಾಜಿ. ಸಂಸ್ಮೃತ್ಯ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜನ್ ಸಂಸ್ಕೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಸಂಜನಿಗೂ ಕೂಡ ಯುದ್ಧ ಪ್ರಾರಂಭ ಆಗೋದಕ್ಕೆ ಮೊದಲೇ ಅದರ ಒಂದು ಪರಿಣಾಮ ಗೊತ್ತಾಗ್ಬಿಟ್ಟಿದೆ. ಇದೆಲ್ಲವೂ ಕೂಡ ಅವನಿಗೆ ತುಂಬಾ ಮತ್ತೆ ಮತ್ತೆ ಸ್ಮರಣೆ ಆಗ್ತಾ ಇದ್ದಷ್ಟು ರೋಮಾಂಚನ ಅನ್ನೋದೆಲ್ಲ ಆಗ್ತಾ ಇದೆ. ಇಲ್ಲಿ ಸಂಜಯನ ಪರಿಸ್ಥಿತಿ ಈ ರೀತಿ ಇದೆ. ಧೃತರಾಷ್ಟ್ರನ ಪರಿಸ್ಥಿತಿನೂ ಕೂಡ ಅದೇ ರೀತಿ ಇದೆಯಾ? ಹರೇ ಕೃಷ್ಣ. ಅವನಿಗೂ ರೋಮಾಂಚನ ಆಗ್ತಿದೆಯಾ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಭಯದಲ್ಲಿರ್ತಾನೆ ಮಾತಾಜಿ. ಅವನಿಗೆ ಭಯ, ಪುತ್ರ ಮೋಹ ಇದೆ. ಪುತ್ರ ಮೋಹ ಅನ್ನೋದಕ್ಕಿಂತ ಅವನಿಗೆ ಆ ಒಂದು ಏನಂತಾರೆ, ಆ ಒಂದು ಸೀಟ್ ಮೇಲೆ ಇರುವಂತದ್ದು. ಈಗಿನ ರಾಜಕಾರಣಿಗಳಿದಾರಲ್ಲ, ವಯಸ್ಸಾದ್ರೂ ಕೂಡ ಸೀಟ್ ಬಿಡಲ್ಲ ಅಂತ, ಹಾಗೆ ಅವನಿಗೆ ಈಗ ಗೊತ್ತಾಗಿದೆ ತನ್ನ ಮಕ್ಕಳೆಲ್ಲ ಸಾಯ್ತಾರೆ ಅಂತ ಗೊತ್ತಾಗಿದೆ. ನಿಜವಾಗ್ಲೂ ಒಂದು ಒಳ್ಳೆ ತಂದೆ ಆಗಿದ್ರೆ, ಪ್ರೀತಿ ಇರುವಂತ ತಂದೆ ಆಗಿದ್ರೆ ಈ ತರ ಆಗತ್ತೆ ಅಂತಂದ್ರೆ ಅವನ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ತಾನ? ಗೊತ್ತಾದ್ಮೇಲೂ ಕೂಡ ಯುದ್ಧ ಆಗಕ್ ಬಿಡ್ತಾನ? ಇಲ್ಲ. ಕೂಡಲೇ ಭಗವಂತನಿಗೆ ಹೋಗಿ ಶರಣಾಗ್ತಾನೆ. ತನ್ನ ಮಕ್ಕಳನ್ನೆಲ್ಲ ಹೇಳ್ಕೊಂಡೋಗಿ, ಎಂತ ಕೆಲಸ ಮಾಡ್ತಾ ಇದ್ದೀರಾ, ನೀವೆಲ್ಲ ಸತ್ತೋಗ್ತೀರಾ ಅಂತ. ಅದು ಏನು ಮಾಡ್ತಾ ಇಲ್ಲ ಅವನು. ಕುರುಡ ಅಂದ್ರೆ ಎಂತ ಕುರುಡ, ಅಜ್ಞಾನಿ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಕೂಡ ಅಜ್ಞಾನಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಇದೆಲ್ಲ ನಡೆಯುತ್ತೆ, ಹೀಗಾಗತ್ತೆ. ಸಂಜೆ ಕೂಡ ಮಾತನ್ನ ಹೇಳ್ಬಿಡ್ತಾನೆ ಮುಂದೆ. ಅರ್ಜುನ ಮತ್ತೆ ಕೃಷ್ಣ ಎಲ್ಲಿದ್ದಾರೆ, ಅಲ್ಲಿ ವಿಜಯ ಆಗತ್ತೆ, ನಿನ್ ಮಕ್ಳಿಗೆ ಸೋಲಾಗುತ್ತೆ ಅನ್ನೋದನ್ನೆಲ್ಲ ಹೇಳಿದ್ಮೇಲೂ ಕೂಡ ಅವ್ನು ಹಾಗೆ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಅಂದ್ರೆ ಆ ಯುದ್ಧ ಆಗೋದಕ್ಕೆ ಬಿಡ್ತಾ ಇದ್ದಾನೆ. ಅದಿನ್ನೂ ಪ್ರಾರಂಭ ಆಗಿಲ್ಲ, ಅದು ಮುಂದುವರಿಯೋದಕ್ಕೂ ಕೂಡ ಅದ್ರ ಪರಿಣಾಮ ಗೊತ್ತಾದ್ಮೇಲೆ ಕೂಡ ಅದು ನಡೆಯೋದಕ್ಕೆ ಅವನು ಬಿಡ್ತಾ ಇದ್ದಾನೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಭಗವದ್ಗೀತೆಯನ್ನ. ಅರಿವು ಎಷ್ಟು ದಿವ್ಯವಾದದ್ದು ಎಂದರೆ ಅರ್ಜುನ ಮತ್ತೆ ಕೃಷ್ಣನು ಚರ್ಚಿಸಿದ ವಿಷಯಗಳನ್ನು ತಿಳಿದುಕೊಂಡವನು ಪುಣ್ಯವಂತನಾಗುತ್ತಾನೆ. ಅಂದ್ರೆ ನಾವು ಕೂಡ ಭಗವದ್ಗೀತೆ ಕ್ಲಾಸ್ ಬರೋದಕ್ಕೆ ಮುಂಚೆ ನಮಗೂ ಈ ಕರ್ಮದ ಬಗ್ಗೆ ಆಗ್ಲಿ, ಅಥವಾ ಕಾಲದ ಬಗ್ಗೆ ಆಗ್ಲಿ, ಅಥವಾ ಪರಮಾತ್ಮನ ಬಗ್ಗೆ, ಅಥವಾ ನಮ್ಮ ಬಗ್ಗೆ ಆಗ್ಲಿ ನಮ್ಗೆ ಹೆಚ್ಚು ಗೊತ್ತಿರ್ಲಿಲ್ಲ ಇಂತಹ ಒಂದು ದಿವ್ಯ ಜ್ಞಾನ. ಅದನ್ನ ನೇರವಾಗಿ ಕೃಷ್ಣಾರ್ಜುನರು ಚರ್ಚೆ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡಂತ ಸಂಜಯನ ಅವನು ಪುಣ್ಯವಂತನೇ ಆಗ್ತಾನೆ. ಅವನು ಅಂತಹ ಸಂವಾದಗಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಅದು ಆಧ್ಯಾತ್ಮಿಕ ಜೀವನದ ದಿವ್ಯ ನೆಲೆ ಎಂದರೆ ಸರಿಯಾದ ಮೂಲದಿಂದ ನೇರವಾಗಿ ಕೃಷ್ಣನಿಂದ ಗೀತೆಯನ್ನು ಕೇಳಿದವನು ಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯ ಪರಿಣಾಮ ಎಂದರೆ ಮನುಷ್ಯನು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯುತ್ತಾನೆ. ಸ್ವಲ್ಪ ಕಾಲ ಮಾತ್ರವಲ್ಲ, ಕ್ಷಣ ಕ್ಷಣವೂ ರೋಮಾಂಚಿತನಾಗಿ ಬದುಕನ್ನು ಸವಿಯುತ್ತಾನೆ. ಅಂದ್ರೆ ಭಗವಂತನ ಕೃಷ್ಣ ಪ್ರಜ್ಞೆಯ ನೆಲೆ ಅಂತಂದ್ರೆ ಭಗವಂತನ ಸೇವನೆ ಮಾಡುವಂಥದ್ದು, ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದು ನಾವು ಯಾವಾಗ ಭಕ್ತಿ ಕಾರ್ಯದಲ್ಲಿ ತೊಡಗ್ತೀವಿ ಆಗ ಎಲ್ಲ ರಹಸ್ಯಗಳು ಕೂಡ ಅದು ಭೇದ ಆಗುತ್ತೆ. ಅಂದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಚೈತ್ಯ ಗುರುವಾಗಿ ಇದ್ಕೊಂಡು ನಮ್ಗೆಲ್ಲ ಒಂದು ಜ್ಞಾನವನ್ನ ಅವನು ನೀಡ್ತಾ ಹೋಗ್ತಾನೆ. ಹೆಚ್ಚು ಹೆಚ್ಚು ಜ್ಞಾನವನ್ನ ನಾವು ಪಡಿತಾ ಹೋಗ್ತೀವಿ. ಆದ್ರೆ ಯಾರು ಭಕ್ತಿಯಲ್ಲಿ ಇಲ್ಲ, ಯಾರು ಈ ವೇದಾಧ್ಯಯನ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತವ್ರು ಬರೀ ಊಹಾಪೋಹೆಗಳನ್ನಷ್ಟೇ ಮಾಡ್ತಾರೆ. ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಕಲ್ಪನೆಗಳನ್ನ ಮಾಡ್ತಾರೆ ಹೊರತು ನಿಜವಾದ ವಾಸ್ತವ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಯಾರು ಜ್ಞಾನವನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಅಂತಂದ್ರೆ ಇಲ್ಲಿ ಭಗವದ್ಗೀತೆ ಭಾಗವತವನ್ನ ಕೇಳ್ತಾರೆ, ಶಾಸ್ತ್ರವನ್ನ ತಿಳ್ಕೊತಾರೆ. ಆದ್ರೆ ಅದರಿಂದ ಆಚೆಗೆ ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ವೇದಾಧ್ಯಯನವನ್ನ ಮಾಡೋದಕ್ಕೆ ನಮಗೆ ಈ ಒಂದು ಕಲಿಯುಗದಲ್ಲಿ ಆಯಸ್ಸು ಕಡಿಮೆ, ಮತ್ತೆ ನಮ್ಮ ಜ್ಞಾನನೂ ಅಷ್ಟೊಂದು, ಸಂಸ್ಕೃತದಲ್ಲಿ ಅನೇಕ ಜನ ಪಂಡಿತರು ನಮ್ಗೆ ಸಿಗೋದು ಕೂಡ ಕಡಿಮೆ. ಹೀಗಿರ್ಬೇಕಾದ್ರೆ ನಾವು ಅದನ್ನೆಲ್ಲ ಮಾಡೋದಕ್ಕೆ ಅಷ್ಟು ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ ಆ ಒಂದು ವೇದಗಳ ಸಾರ ಏನಿದೆ ಅದು ಕೃಷ್ಣನನ್ನ ಅರಿಯುವಂಥದ್ದು, ಅವನ ಭಕ್ತಿಯನ್ನ ಮಾಡುವಂಥದ್ದು, ಅದನ್ನ ನೇರವಾಗಿ ಕೊಡ್ತಾ ಇದ್ದಾರೆ. ಅದನ್ನ ಏನಂತ ಹೇಳ್ತಾರೆ, ಹಲಸಿನ ಹಣ್ಣು ಅದನ್ನ ನೀವು ಕಟ್ ಮಾಡಿ ನೀವೇ ತಿನ್ನಿ ಅಂತ ಕೊಡೋದಕ್ಕಿಂತ ಅದರಲ್ಲಿರುವ ಹಾಲು ಅದೆಲ್ಲ ಹೋಗೋದಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲ ಬಿಡಿಸಿ ಹಣ್ಣನ್ನ ಸುಲಿದು ನಿಮ್ಗೆ ಹತ್ರ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಹಾಗೆ ಹೇಳ್ತಾ ಇದ್ದಾರೆ, ನೀವು ವೇದಗಳನ್ನ ಅಧ್ಯಯನ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ, ಜ್ಞಾನ ಬೆಳೆಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಭಕ್ತಿ ಮಾಡಿದ್ರೆ ಸಾಕು. ಭಕ್ತಿ ಯಾರು ಮಾಡ್ತಾನೆ, ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾನೆ, ಯಾರು
ಕೃಷ್ಣ ಪ್ರಜ್ಞೆನ ಒಂದು ಬೆಳೆಸ್ಕೊಂತಾನೆ, ಅಂತಹ ವ್ಯಕ್ತಿಗೆ ಎಲ್ಲವೂ ಕೂಡ ಅಂದ್ರೆ ಇಡೀ ಭಗವದ್ಗೀತೆಯ ಜ್ಞಾನದ ಮೂಲಕ ಭಗವಂತ ಎಲ್ಲ ವೇದಗಳ ಜ್ಞಾನದ ಸಾರವನ್ನು ಕೊಡ್ತಾನೆ. ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಅವನು ಬದುಕೋದು ಕ್ಷಣ ಕ್ಷಣವೂ ರೋಮಾಂಚನದಿಂದ ಕೂಡಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾವಾಗ ಭಕ್ತಿಯನ್ನ ಮಾಡ್ತೀವಿ ಆಗ ನಾವು ಅದನ್ನೇ ಹೇಳ್ತಾರೆ, ಭಕ್ತಿಯ ಒಂದು ಮಹತ್ವ ಏನು ಅಂತಂದ್ರೆ, ಯಾರು ಭಕ್ತಿಯನ್ನ ಮಾಡ್ತಾನೆ ಅವನು ಪ್ರತ್ಯೇಕವಾಗಿ ದಾನ ಧರ್ಮಗಳನ್ನ ಮಾಡ್ಬೇಕಾಗಿಲ್ಲ. ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಾನೆ ಅವನ 21 ತಲೆಮಾರುಗಳು ಅವರು ಏನಂತ ಹೇಳ್ತಾರೆ, ಅವರ ಪಾಪಗಳೆಲ್ಲ ಕೂಡ ಘಟಿಸಿ ಹೋಗುತ್ತೆ ಅನ್ನುವಂಥದ್ದು ಆ ಪ್ರಹ್ಲಾದನ ವಿಷಯದಲ್ಲಿ ನರಸಿಂಹನ್ ಕೊಡುವಂತ ಆಶೀರ್ವಾದ. ಅದೇ ರೀತಿ ಯಾರು ಭಕ್ತಿಯನ್ನ ಮಾಡ್ತಾರೆ, ಅಷ್ಟಾಂಗ ಯೋಗಿಗಳು ಅವ್ರು ಏನು ಸಿದ್ಧಿಗಳನ್ನ ಪಡಿತಾರೆ ಆ ಸಿದ್ಧಿಗಳು ಕೂಡ ಅವ್ರಿಗೆ ಬರುತ್ತೆ. ಆದ್ರೆ ಅದರಲ್ಲಿ ಅವರಿಗೆ ಆಸಕ್ತಿನೂ ಇರೋದಿಲ್ಲ, ಅದರಲ್ಲಿ ಅವ್ರಿಗೆ ಯಾವುದೇ ಒಂದು ಅದರ ಅವಶ್ಯಕತೆ ಕೂಡ ಇರೋದಿಲ್ಲ. ಆದ್ರೂ ಕೂಡ ಅವೆಲ್ಲವೂ ಕೂಡ ಅವ್ರಿಗೆ ಸಿಗುತ್ತೆ. ಆದ್ರೆ ಅದಕ್ಕಾಗಿ ಅವ್ರು ಯಾವತ್ತೂ ಹಂಬಲಿಸೋದು ಇಲ್ಲ. ಅವ್ರು ಭಕ್ತಿ ಮಾಡಿದ್ರೆ ಸಾಕು, ಎಲ್ಲವೂ ಮಾಡಿದ ಹಾಗೆ. ಆದ್ರೆ ಭಗವಂತನ ಕೃಷ್ಣನನ್ನ ಹೋಲಿಸ್ಕೊಂಡಂತವನು, ಭಕ್ತಿ ಅಂತಂದ್ರೆ ಪ್ರೀತಿ, ಅವನ ಜೊತೆ ತನ್ನ ಪ್ರೀತಿಯ ಸಂಬಂಧವನ್ನ ಪಡ್ಕೊಂಡಂತವನಿಗೆ ಎಲ್ಲಾ ರೀತಿಯ ಒಂದು ಪುಣ್ಯಗಳು, ಎಲ್ಲಾ ರೀತಿಯ ಒಂದು ಶುಭ ವಿಷಯಗಳು ಅವ್ರಿಗೆ ಸಿಕ್ಕಿದ್ರು ಕೂಡ ಅವರಿಗೆ ಅದಕ್ಕಿಂತ ಹೆಚ್ಚು ಭಗವಂತನಲ್ಲಿಯೇ ಒಲವಿರೋದ್ರಿಂದ ಅವರು ಸದಾ ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ಸೇವೆಯಲ್ಲಿಯೇ ತೊಡಗಿರ್ತಾರೆ ಅನ್ನೋದನ್ನ ಹೇಳ್ತಾರೆ. ಶ್ಲೋಕ 27. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಸ್ಕೃತ್ಯ ರೂಪಮತ್ಯದ್ಭುತ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಪೃಷ್ಯಾಮಿ ಚ ಪುನಃ ಪುನಃ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವೂ ಹೆಚ್ಚುತ್ತಿದೆ ಮತ್ತು ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಏನಂತ ಹೇಳ್ತಾನೆ ಅಂದ್ರೆ, ಭಗವಂತನ ಮೂಲ ರೂಪವನ್ನ ಮತ್ತು ಭಗವಂತನ ನಾಮರೂಪ ಗುಣ ಲೀಲೆಗಳ ಒಂದು ವಿಚಾರವನ್ನ ಪರಿಪೂರ್ಣವಾಗಿ ತಿಳಿದವರು ಯಾರು ಇಲ್ಲ ಅಂತ. ಅಂದ್ರೆ ಯಾವುದೇ ಒಂದು ಋಷಿ ಮುನಿಗಳು, ತಪಸ್ವಿಗಳು ಯಾರಿಗೂ ಕೂಡ, ಮಹರ್ಷಿಗಳಿಗೂ ಕೂಡ ಭಗವಂತ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ ಅಂತ. ಅಂತಹ ಒಂದು ರೂಪವನ್ನ, ಜ್ಞಾನವನ್ನ, ವಿಷಯವನ್ನ ಇಲ್ಲಿ ಸಂಜಯ ನೋಡ್ತಾ ಇದ್ದಾನೆ, ತಿಳಿತಾ ಇದ್ದಾನೆ. ಆ ಒಂದು ಆನಂದ ಅವನ ಹೃದಯದಲ್ಲಿ ಆ ಒಂದು ಹರ್ಷ ಅನ್ನುವಂಥದ್ದು, ಅವನಲ್ಲಿ ಖುಷಿ ಅನ್ನುವಂಥದ್ದು, ರೋಮಾಂಚನ ಅನ್ನುವಂಥದ್ದನ್ನ ತರ್ತಾ ಇದೆ. ಅಂದ್ರೆ ಅವನಿಗೆ ವಿಸ್ಮಯ ಕೂಡ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಮರಣೆ ಮಾಡಿದಾಗೆಲ್ಲ ಅವನಿಗೆ ಖುಷಿ ಎನ್ನುವಂಥದ್ದು ಹೆಚ್ಚುತ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ವ್ಯಾಸರ ಕೃಪೆಯಿಂದ ಸಂಜಯನಿಗೂ ಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಕಾಣುವುದು ಸಾಧ್ಯವಾಯಿತೆಂದು ತೋರುತ್ತದೆ. ಶ್ರೀಕೃಷ್ಣನು ಇಂತಹ ರೂಪವನ್ನು ಹಿಂದೆಂದೂ ತೋರಿಸಲಿಲ್ಲ ಎಂದು ಹೇಳಲಾಗಿದೆ. ಅದನ್ನು ಅರ್ಜುನನಿಗೆ ಮಾತ್ರ ತೋರಿಸಲಾಯಿತು. ಹಾಗೆ ಅದನ್ನು ಅರ್ಜುನನಿಗೆ ತೋರಿದಾಗ ಕೆಲವರು ಮಹಾಭಕ್ತರಿಗೂ ವಿಶ್ವರೂಪವನ್ನು ನೋಡಲು ಸಾಧ್ಯವಾಯಿತು. ಅವರಲ್ಲಿ ವ್ಯಾಸರು ಒಬ್ಬರು. ಅವರು ಪ್ರಭುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು. ಅವರನ್ನು ಕೃಷ್ಣನ ಶಕ್ತಿಶಾಲಿ ಅವತಾರ ಎಂದು ಪರಿಗಣಿಸಲಾಗಿದೆ. ವ್ಯಾಸರು ಇದನ್ನು ತಮ್ಮ ಶಿಷ್ಯ ಸಂಜಯನಿಗೆ ಹೇಳಿದರು. ಅವನು ಕೃಷ್ಣನು ಅರ್ಜುನನಿಗೆ ತೋರಿಸಿದ ಅದ್ಭುತ ರೂಪವನ್ನು ಸ್ಮರಿಸಿಕೊಂಡು ಮತ್ತೆ ಮತ್ತೆ ಹರ್ಷವನ್ನು ಅನುಭವಿಸಿದ. ಅಂದ್ರೆ ಈ ಒಂದು ಭಗವಂತನ ಮತ್ತೆ ಭಕ್ತರ ನಡುವಿನ ಈ ಸಂವಾದ ಸಂಜಯನು ಮಾತ್ರ ಅಲ್ಲಿ ನೋಡಿದ್ದಂಥದ್ದಲ್ಲ, ಅಲ್ಲಿ ವ್ಯಾಸರು, ಅವನಿಗೆ ಒಂದು ದಿವ್ಯ ದೃಷ್ಟಿನ ಕೊಟ್ಟಂತಹ ವ್ಯಾಸರು, ಅವರು ಸ್ವತಃ ಶಕ್ತಿಯಾವೇಶ ಅವತಾರ, ಭಗವಂತನ ಶಕ್ತಿಯಾವೇಶ ಅವತಾರ, ಅವರು ಕೂಡ ಅಲ್ಲಿ ನಡೆದಂತಹ ಒಂದು ಅದ್ಭುತ ರೂಪವನ್ನ, ಭಗವಂತನ ರೂಪವನ್ನ ನೋಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನು ಕೆಲವು ಭಕ್ತರು, ಶ್ರೇಷ್ಠ ಭಕ್ತರು ಪ್ರಭುವಿನ ಒಂದು ಅವತಾರವನ್ನ ಅಲ್ಲಿ ನೋಡಿದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ. ಹರೇ ಕೃಷ್ಣ. ಶ್ಲೋಕ 78. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನು, ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗೇಶ್ವರ ಭಗವಂತನನ್ನ ಯೋಗೇಶ್ವರ ಅಂತ ಕರೀತಾ ಇದ್ದಾರೆ. ಮತ್ತೆ ಅವನು ಯಾವ ಪಕ್ಷದ ಕಡೆ ಇದ್ದಾನೆ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಪ್ರಾರಂಭದಲ್ಲಿ ಕೃಷ್ಣನ ಸಹಾಯ ಬೇಡಿ ಇಬ್ರು ಬರ್ತಾರೆ, ಅರ್ಜುನ ಮತ್ತೆ ದುರ್ಯೋಧನ. ದುರ್ಯೋಧನ ಅವನು ಭಗವಂತನಿಂದ
ಬಯಸಿ ಬಂದದ್ದು ಸೇನೆಯನ್ನ ಮಾತ್ರ. ಆದ್ರೆ ಅರ್ಜುನ ನೇರವಾಗಿ ಭಗವಂತನನ್ನೇ ಆಯ್ಕೆ ಮಾಡ್ಕೊತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಯಾರು ಭಗವಂತನನ್ನ ಆಯ್ಕೆ ಮಾಡ್ಕೊಂಡ್ರು ಅವರು ಎಲ್ಲವನ್ನ ಪಡ್ಕೊಳ್ತಾರೆ. ಅಂದ್ರೆ ಅವರಲ್ಲಿ ಸಿರಿ, ವಿಜಯ, ಸಾಧನ, ಶಕ್ತಿ, ನೀತಿ ಎಲ್ಲ ಕೂಡ ಸಿಗುತ್ತೆ. ಆದ್ರೆ ಮೂರ್ಖ ದುರ್ಯೋಧನ ಏನ್ ಮಾಡ್ತಾನೆ, ಒಂದು ಅಕ್ಷೋಣಿ ಸೈನ್ಯವನ್ನಷ್ಟೇ, ನಾರಾಯಣಿ ಸೈನ್ಯವನ್ನಷ್ಟೇ ಪಡ್ಕೋತಾನೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಯಾರಿಗೆ ಜಯ ಸಿಗ್ತಾ ಇದೆ ಹರಿಕೃಷ್ಣ? ಭಗವಂತ ಅರ್ಜುನನಿಗೆ ಇರೋ ಕಡೆ ಜಯ ಸಿಗ್ತಾ ಇದೆ ಮಾತಾಜಿ. ಆದ್ರೆ ಪಾಂಡವರಿಗೆ ಅರ್ಜುನ ಅರ್ಜುನನಿಗೆ ಸಿಗ್ತಾರೆ. ಜಯ ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಸಿಗ್ತಾ ಇದೆ. ಯುಧಿಷ್ಠಿರ ಮಹಾರಾಜನ ಕಡೆ ಯುದ್ಧ ಮಾಡೋದಕ್ಕೆ ಅವನ ತಮ್ಮ ಅರ್ಜುನನು ಇದ್ದಾನೆ, ಅವನ ಜೊತೆಯಲ್ಲಿ ನೇರವಾಗಿ ಭಗವಂತನು ಕೂಡ ಇದ್ದಾನೆ. ಆಗಿರೋದ್ರಿಂದ ಮಾತ್ರ ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಈ ಒಂದು ಆ ವಿಜಯ ಅನ್ನೋದನ್ನ ಇಲ್ಲಿ ನೇರವಾಗಿ ಸಂಜಯ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ 18 ಅಧ್ಯಾಯಗಳು ಮುಗಿಯುತ್ತೆ. ಶ್ರೀಮದ್ ಭಗವದ್ಗೀತೆಯ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಎಂಬ 18ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯುತ್ತೆ. ಸೊ ನಾವು ಈಗ ಸ್ಲೈಡ್ಸ್ ನೋಡೋಣ. ಶ್ರೀ ಪ್ರಭುಪಾದ ಕಿ ಜೈ, ಶ್ರೀ ರಾಧಾ ಕಿ ಜೈ, ಅವರಂತ ಕಿ ಜೈ. ಸೊ ಕೊನೆಯ ಒಂದು ಪಾಠ 5, ಭಗವದ್ಗೀತೆ ಅಧ್ಯಾಯ 18. ಈಗಾಗಲೇ ನಾವು ಈ ಅಧ್ಯಾಯದ ಕೆಲವು ಆರಂಭದ ಶ್ಲೋಕಗಳನ್ನ ನೋಡಿದ್ದೇವೆ. ಆ ಪಾಠ 4ರಲ್ಲಿ ಬಂದಿತ್ತು, ಅಂದ್ರೆ ಅಧ್ಯಾಯ 17ರ ಜೊತೆಯಲ್ಲೇ ಬಂದಿತ್ತು. ಯಾಕಂದ್ರೆ ಅದು ಕೂಡ ರಿಲೇಟೆಡ್ ಇತ್ತು. ಅಂದ್ರೆ ಅಲ್ಲಿವರೆಗೂ ಆ ಒಂದು 54ನೇ ಶ್ಲೋಕದವರೆಗೂ ನಾವು ನೋಡಿರುವಂತದ್ದು ಜ್ಞಾನಯೋಗದ ಬಗ್ಗೆ ಭಗವಂತ ಹೇಳ್ತಾನೆ, ಕರ್ಮಯೋಗದ ಬಗ್ಗೆ ಹೇಳ್ತಾನೆ, ನಂತರ ಒಂದು ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ಕೊಡ್ತಾನೆ. ಈಗ ಮುಂದುವರಿಸಿ 55ರಿಂದ 78 ಶ್ಲೋಕಗಳಲ್ಲಿ ಭಗವಂತ ಪರಮಾತ್ಮ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ತಾನೆ. ನಂತರ ಭಗವಂತನ ಶರಣಾಗತಿಯ ಬಗ್ಗೆ, ಮತ್ತೆ ಯಾರಿಗೆ ಈ ಒಂದು ದಿವ್ಯ ಜ್ಞಾನವನ್ನ ನಾವು ಹೇಳಬೇಕು, ಎಂತವರು ಅದನ್ನ ಕೇಳೋದಕ್ಕೆ ಅರ್ಹರು ಅನ್ನೋದರ ಬಗ್ಗೆ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹರಿ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ, ಹಾ ಮತ್ತೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ವರ್ಧ ಮಾತಾಜಿ ಹೇಳ್ತೀರಾ? ಹೇಳಿ ಮಾತಾಜಿ, ನೀವು ಹೇಳಿ ಮಾತಾಜಿ. ಓಕೆ. ಶರಣಾಗತಿಯ ವರ್ತನೆ. ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು ಭಗವಂತ ಇಲ್ಲಿಗೆ ಬರುತ್ತಾನೆ ಮತ್ತು ಮೂಲ ತತ್ವವೆಂದರೆ ಅವನಲ್ಲಿ ಶರಣಾಗತಿಯ ಮನೋಭಾವವನ್ನು ಬೆಳೆಸುವುದು. ಇದು ಭಗವದ್ಗೀತೆ ಸರ್ವಧರ್ಮ ಪರಿತ್ಯಾಜ ಮಾಮೇಕಂ ಶರಣಂ ವ್ರಜ, ಭಗವಂತನ ಕೊನೆಯ ಉಪದೇಶವಾಗಿದೆ. ಇತರ ಎಲ್ಲಾ ಪ್ರಕ್ರಿಯೆಯನ್ನು ಬಿಟ್ಟು ಬಿಡಿ ಮತ್ತು ನನಗೆ ಮಾತ್ರ ಶರಣಾಗು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಅಂದ್ರೆ ಈ ಭಗವದ್ಗೀತೆಯ ಮೂಲ ಸಾರ ಹೇಳಿರುವಂತದ್ದು, ಅದರಲ್ಲಿ ಅಂದ್ರೆ ಶ್ರೇಷ್ಠವಾದ ಒಂದು ಶ್ಲೋಕ ಅಂತಂದ್ರೆ ಶರಣಾಗತಿಯನ್ನ ತಿಳಿಸ್ಕೊಡುವಂಥದ್ದು. ಶರಣಾಗತಿ ಮತ್ತೆ ಶರಣಾಗತಿ ವರ್ತನೆ, ಹೇಗೆ ಭಗವಂತನಿಗೆ ಶರಣಾಗಬೇಕು ಅನ್ನುವಂಥದ್ದು, ಮತ್ತೆ ಭಗವಂತನಿಗೆ ನೇರವಾಗಿ ಶರಣಾಗಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದು ಇಡೀ ಭಗವದ್ಗೀತೆಯ ಸಾರ ಅಂತ ಇಲ್ಲಿ ತಿಳಿತಾ ಇದ್ದೀವಿ. ಅಂದ್ರೆ ಭಗವಂತ ಆ ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕಾಗಿ ಈ ಒಂದು ಅವತಾರವನ್ನ ಎತ್ತಿ ಬರ್ತಾನೆ. ಮತ್ತೆ ಹೇಗೆ ಅವನಿಗೆ ಶರಣಾಗತಿಯನ್ನ ಹೊಂದಬೇಕು ಅನ್ನುವಂಥದ್ದನ್ನ ನಮ್ಗೆ ಯಾರು ತಿಳಿಸ್ಕೊಡ್ತಾರೆ? ಹರಿಕೃಷ್ಣ. ಇಲ್ಲಿ ಭಗವಂತ ಶರಣಾಗತಿ ಹೊಂದೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ಭಗವಂತನಿಗೆ ಹೇಗೆ ಶರಣಾಗುವುದು ಅದನ್ನ ನಮಗೆ ತಿಳಿಸ್ಕೊಡುವಂತವ್ರು ಯಾರು? ಪ್ರಭುಪಾದ ಗುರುಗಳು ಮಾತಾಜಿ. ಗುರುಗಳು ಮಾತಾಜಿ. 5,000 ವರ್ಷಗಳ ಹಿಂದೆ ಭಗವಂತ ಈ ಒಂದು ಶ್ಲೋಕವನ್ನು ಚೈತನ್ಯ ತಿಳಿಸ್ಕೊಟ್ಟಿದ್ದಾನೆ. ಚೈತನ್ಯ ಮಹಾಪ್ರಭುಗಳು ನಂತರ 4,500 ವರ್ಷಗಳು, 1000 ವರ್ಷಗಳು, 4,500 ವರ್ಷಗಳಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಆ ಶರಣಾಗತಿ ನಾವು ಹೇಗೆ ಆಗ್ಬೇಕು ಅನ್ನೋದರ ಬಗ್ಗೆ ನಮ್ಗೆ ಆ ಮಹತ್ವವನ್ನ ತಿಳಿಸ್ಕೊಡ್ತಾರೆ, ಹೇಗೆ ಆ ಶರಣಾಗತಿನ ಹೊಂದುವಂಥದ್ದು ಅನ್ನೋದನ್ನ.
ಅಂದ್ರೆ ನಾವೆಲ್ಲ ಧರ್ಮಗಳನ್ನ ಪರಿತ್ಯಜಿಸ್ಬೇಕು. ಎಲ್ಲಾ ಧರ್ಮಗಳು ಅಂದ್ರೆ ಯಾವುದು ಅಂತಂದ್ರೆ, ಈಗ ವರ್ಣಾಶ್ರಮ ಧರ್ಮದ ಬಗ್ಗೆ ಕೂಡ ಹೇಳ್ತಾರೆ. ಈ ವರ್ಣಾಶ್ರಮ ಧರ್ಮದ ಮೂಲ ಉದ್ದೇಶ ಏನು ಅಂದ್ರೆ ಹರಿತೋಷಣಂ ಅಂತ ಹೇಳ್ತಾರೆ. ಹರಿತೋಷಣಂ ಅಂತಂದ್ರೆ 4 ವರ್ಣಗಳು ಆಶ್ರಮಗಳು ಇರುವುದರ ಮೂಲ ಅದರ ಒಂದು ಅಸ್ತಿತ್ವ ಇರುವಂತದ್ದು ಯಾಕೆ ಅಂತಂದ್ರೆ, ನಮ್ಮನ್ನ ಆಧ್ಯಾತ್ಮಿಕವಾಗಿ ಕ್ರಮಕ್ರಮವಾಗಿ ಪ್ರಗತಿಯನ್ನ ಪಡೆದು ಭಗವಂತನಿಗೆ ಶರಣಾಗಿ ಅವನ ಭಕ್ತಿಯಲ್ಲಿ ತೊಡಗಬೇಕು ಅನ್ನುವಂಥದ್ದೇ ಅದರ ಮೂಲ ಉದ್ದೇಶ. ಅಂದ್ರೆ ನಾವು ಆಶ್ರಮಗಳನ್ನ ನೋಡಿದ್ರೆ ಮೊದಲಿಗೆ ಬ್ರಹ್ಮಚರ್ಯ, ಅಂದ್ರೆ ಅಲ್ಲಿ ವೇದಾಧ್ಯಯನವನ್ನ ಮಾಡ್ತಾರೆ ಅಥವಾ ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾರೆ. ನಂತರ ಅಂದ್ರೆ ಯಾರಿಗೆ ಗೃಹಸ್ಥಾಶ್ರಮಕ್ಕೆ ಹೋಗೋದಕ್ಕೆ ಇಚ್ಛೆ ಇರುತ್ತೆ ಅವರು ಗೃಹಸ್ಥರಾಗ್ತಾರೆ. ಯಾರಿಗೆ ಇಚ್ಛೆ ಇಲ್ಲ ಅವರು ನೇರವಾಗಿ ವಾನಪ್ರಸ್ಥವನ್ನ ಸ್ವೀಕಾರ ಮಾಡ್ತಾರೆ. ವಾನಪ್ರಸ್ಥ ಅಂತಂದ್ರೆ ಅಲ್ಲಿ ಅವರು ಎಲ್ಲ ಒಂದು ಸಾಂಸಾರಿಕ ಜೀವನದ ಜವಾಬ್ದಾರಿಗಳನ್ನ ಬಿಟ್ಟು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಸನ್ಯಾಸ ಅಂತಂದ್ರೆ ಪರಿಪೂರ್ಣವಾಗಿ ಗಂಭೀರವಾಗಿ ಎಲ್ಲವನ್ನು ಅಂದ್ರೆ ಅವರು ತಮ್ಮ ಒಂದು ಇಡೀ ಬದುಕನ್ನ ಭಗವಂತನ ಸೇವೆಗೆ ಅರ್ಪಿಸ್ತಾರೆ. ಅಂದ್ರೆ ಅಲ್ಲಿ ಕ್ರಿಯೆ ಇಲ್ಲ ಅಂತಲ್ಲ, ಅಲ್ಲಿ ತುಂಬಾ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಕೆಲಸ ಕಾರ್ಯ ಇರುತ್ತೆ. ಅದನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅದರಲ್ಲಿ ಫಲದಲ್ಲಿ ಅವ್ರಿಗೆ ಯಾವುದೇ ಒಂದು ಆಸೆ ಆಸಕ್ತಿ ಅನ್ನುವಂಥದ್ದು ಇರುವುದಿಲ್ಲ. ಅದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸ್ತಾರೆ. ಅದನ್ನೇ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ತಾರೆ. ಆ ಒಂದು ಸ್ಥಿತಿಯಲ್ಲಿ ಈ ಸನ್ಯಾಸಿ ಜೀವನವನ್ನು ಮಾಡುವಂತಹ ವ್ಯಕ್ತಿ ಇರ್ತಾನೆ. ಇದು ಕ್ರಮೇಣ ಅವನನ್ನ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ವರ್ಣಗಳು ಕೂಡ, ಬ್ರಾಹ್ಮಣನಾದವನು ಇಡೀ ಸಮಾಜಕ್ಕೆ ಅವನು ತಲೆ ಅಂದ್ರೆ ಇದ್ದ ಹಾಗೆ, ಅವನು ಎಲ್ಲರಿಗೂ ಕೂಡ ಜ್ಞಾನವನ್ನ ಆಧ್ಯಾತ್ಮಿಕ ವಿದ್ಯೆಯನ್ನ ತಿಳಿಸ್ಕೊಡ್ತಾನೆ. ನಂತರ ಅವನನ್ನ ಮತ್ತೆ ಆ ಒಂದು ಸಮಾಜವನ್ನ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಅದು ಕ್ಷತ್ರಿಯನಿಗೆ ಬಿಟ್ಟಿರುವಂಥದ್ದು. ಮತ್ತೆ ವೈಶ್ಯ ಏನ್ ಮಾಡ್ತಾನೆ, ಅಂತಹ ಒಂದು ಉನ್ನತವಾದ ಉತ್ತಮವಾದ ಸಮಾಜಕ್ಕೆ ಬೇಕಾಗಿರುವ ಅವಶ್ಯಕತೆಗಳು, ದೈಹಿಕ ಅವಶ್ಯಕತೆಗಳು, ಅದಕ್ಕೆ ಬೇಕಾಗಿರುವಂತಹ ಆಹಾರ ಮತ್ತೆ ಕೃಷಿ, ಗೋರಕ್ಷೆ ಇವುಗಳನ್ನೆಲ್ಲ ವೈಶ್ಯರು ಮಾಡ್ತಾರೆ. ಮತ್ತೆ ಶೂದ್ರರು ಯಾರಿದ್ದಾರೆ, ಈ 3 ವರ್ಗದ ಜನರ ಸೇವೆಯನ್ನ ಮಾಡ್ತಾರೆ. ಹೀಗೆ ಈ ಒಂದು ವರ್ಣಗಳು ಆಶ್ರಮಗಳು ಇರುವಂತದ್ದು ಅದು ನಮ್ಮನ್ನ ಆಧ್ಯಾತ್ಮಿಕವಾಗಿ ಪ್ರಗತಿಯತ್ತ ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಆ ಒಂದು ಕಾರ್ಯವನ್ನ, ಆ ಒಂದು ಮೂಲ ಉದ್ದೇಶವನ್ನ ಅದು ಮಾಡ್ತಾ ಇಲ್ಲ ಅಂತಂದಾಗ ಅಂತಹ ವರ್ಣಾಶ್ರಮ ಅದು ತ್ಯಾಗ ಮಾಡುವಂತದ್ದೇ ಉತ್ತಮ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅದು ಅದರ ಉದ್ದೇಶವನ್ನ ಕಳ್ಕೊಂಡಿದೆ ಅಂತ. ಅದೇ ರೀತಿನ ನಾವು ನೋಡಿದ್ವಿ ಹಿಂದಿನ ತರಗತಿಯಲ್ಲಿ, ಯಾವುದೆಲ್ಲ ಭಗವಂತನ ಭಕ್ತಿಗೆ ಅಡೆತಡೆಯನ್ನ ಉಂಟು ಮಾಡುತ್ತೆ ಅಂತಹ ಒಂದು ಧರ್ಮವನ್ನ ನಾವು ತ್ಯಾಗ ಮಾಡುವಂಥದ್ದು ಉತ್ತಮ ಅಂತ. ಉಪಧರ್ಮ ಅನ್ನುವಂಥದ್ದು, ಮತ್ತೆ ಛಲಧರ್ಮ ಅನ್ನುವಂಥದ್ದು, ಕೈತವ ಧರ್ಮ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಪರೋಧರ್ಮ. ಅಂದ್ರೆ ಭಗವಂತನ ಪರೋಧರ್ಮ ಅಂತಂದ್ರೆ ಏನು ಅಂತಂದ್ರೆ, ಭಗವಂತನ ಸೇವೆ ಮಾಡುವಂಥದ್ದೇ ಪರೋಧರ್ಮ, ಅದು ನಿಜವಾದ ಧರ್ಮ. ಉಳಿದೆಲ್ಲವೂ ಕೂಡ ಧರ್ಮ ಆಭಾಸ್ ಅಂತ ಹೇಳ್ತಾರೆ. ಧರ್ಮ ಆಭಾಸ್ ಅಂದ್ರೆ ಧರ್ಮದ ಹಾಗೆ ಕಾಣುತ್ತೆ, ಆದ್ರೆ ಅದು ನಿಜ ವಾಸ್ತವದಲ್ಲಿ ಧರ್ಮ ಅಲ್ಲ. ಅವುಗಳೆಲ್ಲ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಮತ್ತೆ ಈ ಭೌತಿಕ ಭವಸಾಗರದಲ್ಲಿ ಭವಬಂಧನದಲ್ಲಿ ಸಿಲುಕುವಂತೆ ಮಾಡುತ್ತೆ. ನಮ್ಮನ್ನ ಈ ಭೌತಿಕ ಸಾಗರದಿಂದ ಅದು ಮೇಲಕ್ಕೆ ಎತ್ತೋದಿಲ್ಲ. ಯಾವುದು ನಮ್ಮನ್ನ ಇದರಿಂದ ಬಿಡುಗಡೆ ಮಾಡುವಂಥದ್ದು? ಹರೇ ಕೃಷ್ಣ. ಎಂತಹ ಧರ್ಮ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡುತ್ತೆ? ಪರಧರ್ಮ ಮಾತಾಜಿ. ಹಾ ಮಾತಾಜಿ, ಪರಧರ್ಮ ಅಂದ್ರೆ ಹೇಳಿ ಮಾತಾಜಿ. ಪರೋಧರ್ಮ ಅಂದ್ರೆ ಪರಧರ್ಮ ಅಂದ್ರೆ ಸ್ವಧರ್ಮ. ಅದು 1ನೇಯಿಂದ 6ನೇ ಅಧ್ಯಾಯದ ತನಕ ಅದೇ ಹೇಳ್ತಾ ಇದ್ರು. ಸ್ವಧರ್ಮ ಮತ್ತೆ ಪರಧರ್ಮ. ಅಂದ್ರೆ ಸ್ವಧರ್ಮ ಅಂದ್ರೆ ದೇಹಕ್ಕಾಗಿ ಮಾಡುವಂತದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದ, ಅಂದ್ರೆ ನೀನು ಅದನ್ನ ದೇಹಕ್ಕಾಗಿ ಮಾಡಿದ್ರೆ ಆತ್ಮವನ್ನ ನೋಡು. ಅಂದ್ರೆ ಆತ್ಮದಿಂದ ಏನಾಗುತ್ತೆ ಅಂದ್ರೆ, ಆತ್ಮ ಹೇಳುವಂತದ್ದು ಶಾಶ್ವತ. ಅಂದ್ರೆ ನೀನ್ ಯಾರು ಸಾಯಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅವರೆಲ್ಲರೂ ಸಾಯುವುದಿಲ್ಲ. ಅಂದ್ರೆ ಈಗ ನಾನು, ನೀನು ಮತ್ತೆ ಎಲ್ಲರೂ ಈಗೂ ಇದ್ದೇವೆ ಮತ್ತು ಈಗ ಮುಂದೆನೂ ಇರ್ತೇವೆ. ಅಂದ್ರೆ ಭೂತ ಭವಿಷ್ಯ ವರ್ತಮಾನದಲ್ಲಿ ಯಾವಾಗ್ಲೂ ಇರ್ತೇವೆ. ಅದಕ್ಕಾಗಿ ಚಿಂತಿಸಬೇಡ, ಅಂದ್ರೆ ಆತ್ಮಕ್ಕಾಗಿ ಚಿಂತಿಸು ಅಂತ ಭಗವಂತ ಅರ್ಜುನಿಗೆ ಹೇಳ್ತಾ ಇದ್ದ. ಅಂದ್ರೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ. ಅಂದ್ರೆ ಪರಧರ್ಮವನ್ನ ನೀನು ಅನುಸರಿಸು, ಅಂದ್ರೆ ಕರ್ತವ್ಯವನ್ನು ಮಾಡು, ಅಂದ್ರೆ ಫಲದ ಅಪೇಕ್ಷೆಯನ್ನ ಬಿಡು ಅಂತ. ಅಂದ್ರೆ ಭಗವಂತನಿಗೆ ಮಾಡು, ಅಂದ್ರೆ ಏನು ಮಾಡ್ತೀನಿ ಅದು ಭಗವಂತನಿಗೆ ಅರ್ಪಿಸು, ಅಂದ್ರೆ ಭಗವಂತನಿಗಾಗಿ ಮಾಡು ಅಂತ ಭಗವಂತ ಅರ್ಜುನನಿಗೆ, ಅಂದ್ರೆ ನಮ್ಮಂತ ಬದ್ಧಾತ್ಮನಿಗಾಗಿ ಅವನನ್ನ ಅಜ್ಞಾನ ಸ್ಥಿತಿಯಲ್ಲಿ ತಂದಿಟ್ಕೊಂಡು ಹೇಳ್ತಾ ಇದ್ದ ಮಾತಾಜಿ. ಜೀವೇರಿ ಸ್ವರೂಪ ಕೃಷ್ಣೇರಿ ನಿತ್ಯ ದಾಸ, ಅದೇ ಪರೋಧರ್ಮ. ಪರೋಧರ್ಮ ಅಂತಂದ್ರೆ ಆ ಒಂದು ಆತ್ಮದ ಸ್ವರೂಪ, ಅಂದ್ರೆ ಜೀವಾತ್ಮನ ಒಂದು ನಿಜವಾದ ಧರ್ಮ, ಅವನ ಒಂದು ನಿಜವಾದ
ಅವನು ಏನಕ್ಕಾಗಿ ಇದ್ದಾನೆ, ಸೃಷ್ಟಿಯಾಗಿದ್ದಾನೆ, ಅದರ ಮೂಲ ಒಂದು ಉದ್ದೇಶ ಏನು ಅಂತಂದ್ರೆ ಅದು ಭಗವಂತನ ಸೇವೆ ಮಾಡುವಂಥದ್ದು. ಅದೇ ಪರೋಧರ್ಮ ಅನ್ನುವಂಥದ್ದು. ಅದು ನಮ್ಮನ್ನ ಬಂಧನದಿಂದ ಬಿಡುಗಡೆಗೊಳಿಸುವಂಥದ್ದು. ಆ ಆ ಒಂದು ಉದ್ದೇಶದಿಂದ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದಾಗ ಅದು ನಮ್ಮನ್ನ ಈ ಆ ಭೌತಿಕ ಜಗತ್ತಿನಲ್ಲಿ ಬಂಧನವನ್ನ ಏರ್ಪಡಿಸೋದಿಲ್ಲ. ಅದನ್ನ ಬಿಟ್ಟು ಬೇರೆ ಯಾವುದನ್ನೇ ಮಾಡಿದ್ರು ಕೂಡ ಅದು ನಮ್ಮನ್ನ ಬಂಧಿಸುತ್ತೆ. ಅಂತಹ ಒಂದು ಧರ್ಮಗಳನ್ನ ಇಲ್ಲಿ ತ್ಯಾಗ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಅಂತ ಧರ್ಮ ಏನಿದೆ ಅದನ್ನ ನೀನ್ ತ್ಯಾಗ ಮಾಡು, ಮತ್ತೆ ಭಗವಂತನಿಗೆ ಶರಣಾಗು ಅನ್ನೋದನ್ನ ಇಲ್ಲಿ ಭಗವಂತನಿಗೆ ಏನಂತ ಹೇಳ್ತಾರೆ, ಭಗವಂತ ನನಗೆ ಮಾತ್ರ ಶರಣಾಗು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿ ಒಂದು ಗುಂಪಿನ ಚಟುವಟಿಕೆ ಇದೆ. ವಿನಾಯಕ್ ಪ್ರಭುಜಿ ನಿಮ್ಗೆ ಹಾಕಿದ್ರು, ನೋಡಿದ್ದೀರಿ ಅನ್ಕೋತೀನಿ. ಪ್ರಿಪೇರ್ ಇದ್ರಿ ಅಂದ್ರೆ ಫಾಸ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ 55ನೇ ಶ್ಲೋಕದಿಂದ 71ನೇ ಶ್ಲೋಕದವರೆಗೆ ನಿಮ್ಗೆ ಡಿಸ್ಕಷನ್ ಮಾಡೋದಕ್ಕಿರುತ್ತೆ. ಯಾವ ಗ್ರೂಪ್ನವರು ಅಂದ್ರೆ ಮೊದಲನೇ ಗ್ರೂಪ್ನವರು 55 60 ಶ್ಲೋಕಗಳನ್ನ ತಗೊಂಡು ಅಲ್ಲಿ ಭಕ್ತಿ ಮತ್ತೆ ಬುದ್ಧಿಯೋಗದ ಬಗ್ಗೆ ಹೇಳ್ಬೇಕಾಗತ್ತೆ. ನಂತರ 61ರಿಂದ 63 ಪರಮಾತ್ಮನಿಗೆ ಶರಣಾಗತಿ. ಅಂದ್ರೆ ಈಗ ನಾವು ನೋಡ್ತೀವಿ ಗುಹ್ಯತರ ಜ್ಞಾನ ಅನ್ನುವಂಥದ್ದು. ಕೃಷ್ಣನಿಗೆ ಶರಣಾಗತಿ ಅದು ಗುಹ್ಯತಮ ಜ್ಞಾನ. 64ರಿಂದ 66, 67ರಿಂದ 71 ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದು. ಯಾರಿಗೆ ಬೋಧಿಸ್ಬೇಕು, ಅವರ ಯಾರು ಬೋಧನೆಗಳನ್ನ ತಿಳ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತವರ ಲಕ್ಷಣಗಳು ಏನು, ಗುಣಲಕ್ಷಣಗಳು ಏನು, ಅವರ ಅರ್ಹತೆಗಳೇನು, ಇದೆಲ್ಲವೂ ಕೂಡ ಹೇಳುವಂಥದ್ದು. 67ರಿಂದ 71 ಹೀಗೆ 4 ಗುಂಪುಗಳನ್ನ ಮಾಡ್ತಾ ಇದ್ದೀನಿ. ಹರಿಕೃಷ್ಣ. ನಿಮ್ಗೆ ಸ್ವಲ್ಪ ಸಮಯ ಸಿಗುತ್ತೆ, ಅಷ್ಟರಲ್ಲಿ ಡಿಸ್ಕಸ್ ಮಾಡಿ ಪ್ರೆಸೆಂಟ್ ಮಾಡ್ಬೇಕು. ಹರಿಕೃಷ್ಣ. ಅರ್ಥ ಆಗಿದೆ ಅಲ್ವಾ? ತಿಳಿತಲ್ವಾ? ಹರೇ ಕೃಷ್ಣ. ತಿಳಿದಿದೆ. ಓಕೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಇದಿಷ್ಟು ಬಗ್ಗೆ ಇದೆ. ಅದಷ್ಟ ಯಾವ್ದು ನೀವ್ ಯಾವ್ದು ಕೊಡ್ತೀರೋ ಅದನ್ನ ಹೇಳ್ಬೇಕು ಅಂತ. ಇಲ್ಲಿ ಭಗವಾನ್ ಸಾಕ್ಷಾತ್ ಅಂದ್ರೆ ಬ್ರಹ್ಮನ್ ಅಲ್ಲಲ್ಲ, ಸಾಕ್ಷಾತ್ಕಾರ ಇಲ್ಲ ಹಾಗಲ್ಲ, ಮತ್ತೆ. ತಳಿತು ಹಾಗಲ್ಲ ಮತ್ತಜಿ, ನೀವ್ ಹೇಳಿದ್ ತಳಿತು. ನಾವು ಯಾವ ಅಂದ್ರೆ 55ರಿಂದ 71 ತನಕ ನೀವ್ ಹೇಳ್ಬೇಕು ಅಂತ ಹೇಳಿದ್ರಲ್ಲ. ಇಲ್ಲ ಅಂದ್ರೆ ಇಲ್ಲ ಮಾತಾಜಿ, ಅದ್ರ ನಿಮ್ಗೆ ಯಾವ ಗ್ರೂಪ್ ಬರ್ತೀರಾ ನೋಡ್ಕೊಳ್ಳಿ. ಫಸ್ಟ್ ಗ್ರೂಪ್ನವ್ರಿಗೆ ಹಾ 55ರಿಂದ 60 ಸಿಗುತ್ತೆ. ಸರಿ ಸರಿ ಸರಿ. 5 ಶ್ಲೋಕ ಸಿಗುತ್ತೆ. ಹಾ. ಧನ್ಯವಾದ. ಸೆಕೆಂಡ್ ಗ್ರೂಪ್ಗೆ 61, 62, 63. ಥರ್ಡ್ ಗ್ರೂಪ್ಗೆ 64, 65, 66. ಅದೇ ತರ ಫೋರ್ತ್ ಗ್ರೂಪ್ಗೆ 67, 68, 69, 70, 71. ಆ ಶ್ಲೋಕಗಳಿಂದ ನೀವು ಯಾವ ವಿಚಾರವಾಗಿ ಹೇಳ್ಬೇಕು ಅಂದ್ರೆ, ಮೊದಲನೇ ಗ್ರೂಪ್ನವರು ಭಕ್ತಿ ಮತ್ತೆ ಬುದ್ಧಿಯೋಗದ ಬಗ್ಗೆ, 2ನೇ ಗ್ರೂಪ್ನವರು ಪರಮಾತ್ಮನಿಗೆ ಶರಣಾಗತಿ ಅನ್ನೋ ವಿಷಯ ಬಗ್ಗೆ, 3ನೇ ಗ್ರೂಪ್ನವರು ಕೃಷ್ಣನಿಗೆ ಶರಣಾಗತಿ, 4ನೇ ಗ್ರೂಪ್ನವರು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿ ಅಂತ ಗ್ರೂಪ್ ಮಾಡೋಣ. ಹರೇ ಕೃಷ್ಣ. ಮಾಡಿ ಮತ್ತೆ. ಓಕೆ.
ಎಣ್ಣೆ ಹಾಕ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಬಂದ್ರಲ್ವಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನನಗೆ 4ನೇ ಗ್ರೂಪ್ ಸಿಕ್ಕಿದೆ. ನನ್ನ ಗ್ರೂಪ್ ಅಲ್ಲಿ ಶಾರದಾ ಮಾತಾಜಿ ಮತ್ತೆ ಚೈತನ್ಯ ಮಾತಾಜಿ ಅವರು ಇದ್ದಾರೆ. ನಮ್ಮದು ಹಾ. ಎಷ್ಟು 4ನೇ ಗ್ರೂಪ್ ಅಂದ್ರೆ 67ರಿಂದ 71 ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ನಾನು ಹೇಳ ಮಾತಾಜಿ, ನನ್ನ 4ನೇ ಗ್ರೂಪ್ ಇದೆ. ಹಾ ಮಾತಾಜಿ, ಹೇಳಿ ಮಾತಾಜಿ. ಅಂದ್ರೆ ಇದ್ರೊಳಗೆ 67, 68, 69, 70 ಅಂದ್ರೆ 67ನೇ ಶ್ಲೋಕದಲ್ಲಿ ಯಾರಿಗೆ ನಂಬಿಕೆ ಇಲ್ವೋ ಅವರಿಗೆ ನೀವು ಬೋಧನೆಯನ್ನ ಮಾಡಬಾರ್ದು ಅಂತ ಭಗವಂತ ಹೇಳಿದ್ದಾನೆ. ಅಂದ್ರೆ ಅಂಥವರಿಗೆ ಅಂದ್ರೆ ಯಾರು ಅಸೂಯಾಪರ ಇರ್ತಾರೋ, ಅಂದ್ರೆ ಅಂಥವರಿಗೆ, ಯಾರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ವೋ, ಯಾರಿಗೆ ವಿಶ್ವಾಸವಿಲ್ವೋ, ಅಂದ್ರೆ ನಿರಾಕಾರವಾದಿಗಳು ಮತ್ತೆ ದೇವರನ್ನು ಯಾರು ದ್ವೇಷಿಸುತ್ತಾರೋ ಅಂಥವರಿಗೆ ಅಲೌಕಿಕ ಅಂದ್ರೆ ಈ ಭಗವಂತನ ಬೋಧನೆಯನ್ನ ಹೇಳ್ಬಾರ್ದು ಅಂತ. ಅಂದ್ರೆ ಅದನ್ನ ಮಾಡಿದ್ರೆ, ಬೋಧಿಸಿದ್ರೆ ಅದು ಒಂದು ಅಪರಾಧ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಇದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಗಿದೆ ಅರ್ಥ ಅಂದ್ರೆ ಯಾರು ಪ್ರೀತಿಪೂರ್ವಕವಾಗಿ ಭಕ್ತಿಯನ್ನ ಮಾಡ್ತಾರೋ ಅಂಥವ್ರಿಗಷ್ಟೇ ನಾವು ಬೋಧನೆಯನ್ನ ಮಾಡ್ಬೇಕು ಅಂತ ಭಗವಂತ ಹೇಳಿದ್ದಾನೆ. ಅಂದ್ರೆ ಇದ್ರೊಳಗೆ ಒಂದು ಯಾವ್ದು ಅಂದ್ರೆ ಒಂದನೇ ಇದ್ರೊಳಗೆ 4 ಇದನ್ನ ಮಾಡ್ಬೋದು ನಾವು. ಯಾವ್ದು ಅಂದ್ರೆ ಒಂದನೇದಾಗಿ ಯಾರು ಇದು ಭಕ್ತಿಯಲ್ಲಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಎಂದಿಗೂ ಪ್ರಯತ್ನಿಸದ ವ್ಯಕ್ತಿಯನ್ನ ಮತ್ತೆ ಪರಿಶ್ರಮ ಪಡುವುದಿಲ್ಲ, ಮತ್ತೆ ಅವರಿಗೆ ದೇವರು ಹೇಳುವಂತದ್ದು ಇದಾನೆ ಅಂತ ಅವರಿಗೆ ಗೊತ್ತಿದ್ದರೂ ಅದ್ರ ಬಗ್ಗೆ ಅವರು ಲಕ್ಷ್ಯ ಕೊಡದೇ ಇರುವಂತದ್ದು, ಮತ್ತೆ ಅಸೂಯೆ ಅಂದ್ರೆ ಭಗವಂತನ ಬಗ್ಗೆ ಅಸೂಯೆ ಪಟ್ಟವರು ಅಂಥವ್ರು ಮತ್ತೆ ಎರಡನೇದು ಅಂದ್ರೆ ಕೃಷ್ಣನ ಬಗ್ಗೆ ಯಾರಿಗೆ ಅಸೂಯೆ ಪಡುತ್ತಾ ಮತ್ತೆ ಅಂದ್ರೆ ರಾಕ್ಷಸ ವ್ಯಕ್ತಿಗಳು, ಅಂದ್ರೆ ರಾಕ್ಷಸರು. ಈಗ ದುರ್ಯೋಧನನಿಗೆ ಭಗವಂತ ವಿರಾಟ ರೂಪವನ್ನು ತೋರಿಸಿದ್ರು ಸಹ ಅವನು ನಿರ್ಲಕ್ಷ್ಯ ಮಾಡಿದಲ್ವಾ. ಅದಕ್ಕೆ
ಅಂತವರಿಗೆ ಹೇಳ್ಬಾರ್ದು. ಅಂದ್ರೆ ಕೃಷ್ಣನನ್ನು ಬೇರೆ ರೀತಿಯಲ್ಲಿ ಪೂಜಿಸ್ತಾರೆ. ಅಂದ್ರೆ ಅವರು ಇದು ವ್ಯಾವಹಾರಿಕವಾಗಿ ಭೌತಿಕದಲ್ಲಿ ತಮಗೆ ಯಾವ್ದು ಇಚ್ಛೆ ಇದೆಯೋ ಅದನ್ನ ಅಂತ ಸಮಯದಲ್ಲಿ ಅವರು ಭಗವಂತನನ್ನ ಪೂಜಿಸುವಂತ, ಅಂದ್ರೆ ಅವರು ಭಗವಂತನಲ್ಲ, ಅಂದ್ರೆ ದೇವತೆಗಳನ್ನ ಪೂಜಿಸಿ ತಮ್ಮ ಇಚ್ಛೆಯನ್ನ ಪೂರ್ಣ ಮಾಡ್ತಾರೆ. ಅಂದ್ರೆ ಭಗವಂತನಿಗೆ ಅವರು ಯಾವಾಗ್ಲೂ ತಲೆ ಬಾಗದೇ ಇರುವಂತವ್ರು. ಅಂತವರಿಗೆ ನಾವು ಮತ್ತೆ ಇಂದ್ರಿಯದಲ್ಲಿ ತನ್ನ ಇಂದ್ರಿಯ ಸುಖಕ್ಕೆ ಅವರು ಮುಳುಗಿ ಹೋಗಿರ್ತಾರಲ್ಲ ಇಂಥವರಿಗೆಲ್ಲ ನಾವು ಅದು ಈ ಭಗವದ್ಗೀತೆಯ ಅಂದ್ರೆ ಆಧ್ಯಾತ್ಮ ಜ್ಞಾನವನ್ನ ಕೊಡಬೇಡ, ಅಂದ್ರೆ ನೀಡಬೇಡ, ಅದು ಒಂದು ಅಪರಾಧ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ 68ನೇ ಶ್ಲೋಕದಲ್ಲಿ ಹೋದ್ರೆ ಯಾರು ದಾನ ಮಾಡೋದ್ರಿಂದ, ಅಂದ್ರೆ ದಾನ ಹೇಳುವಂತದ್ದು, ಈಗ ನಮ್ಮಲ್ಲಿ ಜ್ಞಾನ ಹೇಳುವಂತದ್ದು ಇದೆ. ಆ ಜ್ಞಾನವನ್ನ ನಾವು ಮತ್ತೊಬ್ಬರಿಗೆ ಕೊಡುವಂತದ್ದು. ಯಾರಿಗೆ ಅಂದ್ರೆ ಯಾರಿಗೆ ಜ್ಞಾನದ ಇಚ್ಛೆ ಅಂದ್ರೆ ಜ್ಞಾನವನ್ನ ಪಡೆದುಕೊಳ್ಳುವಂತ ಉತ್ಕಟ ಇಚ್ಛೆ ಇರುತ್ತಲ್ಲ ಅಂಥವ್ರಿಗೆ ನಾವು ಜ್ಞಾನವನ್ನ ಕೊಡಬೇಕು. ಅಂದ್ರೆ ಭಕ್ತಿಯನ್ನ ನಾವು ಯಾರಿಗೆ ಭಕ್ತಿ ಹೇಳುವಂತದ್ದು ಇರುತ್ತೋ ಅಂಥವ್ರಿಗೆ ನಾವು ಜ್ಞಾನವನ್ನ ಪ್ರಚಾರ ಮಾಡಬೇಕು. ಅದ್ರ ಬಗ್ಗೆ 68ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ ನಾವು ದಾನವನ್ನ ಕೊಡುವುದರಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿರುವಂತ ಸಂಪತ್ತು ಕಡಿಮೆ ಆಗುತ್ತಿಲ್ಲ. ಯಾಕೆಂದ್ರೆ ಭಗವಂತನಿಂದ ಕೊಟ್ಟಂತ ಸಂಪತ್ತು ನಾವು ಭಗವಂತನಿಗೆ ತಿರುಗಿ ಕೊಡುವಂತದ್ದಲ್ಲ. ಅದರಿಂದ ನಮ್ಮಲ್ಲಿರುವಂತದ್ದು ಜ್ಞಾನ ಹೇಳುವಂತದ್ದು ನಾವು ಮತ್ತೊಬ್ಬರಿಗೆ ಕೊಟ್ಟರೆ ಜ್ಞಾನ ಹೇಳುವಂತದ್ದು ಕಡಿಮೆ ಆಗುತ್ತಿಲ್ಲ, ಅಂದ್ರೆ ಅದು ಮತ್ತು ಜಾಸ್ತಿ ಆಗತ್ತೆ ಹೇಳುವಂತದ್ದನ್ನ. ಮತ್ತೆ ಈಗ ನಾವು ಅದಕ್ಕೆ ಉದಾಹರಣೆ ಅಂದ್ರೆ ನದಿಯ ಉದಾಹರಣೆ ತೆಗೆದುಕೊಳ್ಳುವುದು. ನದಿಯಲ್ಲಿ ನಾವು ಒಂದ್ ಸ್ವಲ್ಪ ನೀರ್ ತೆಗೆದುಕೊಂಡ್ರೆ ನದಿ ನೀರು ಕಡಿಮೆ ಆಗತ್ತಲ್ಲ, ಅದು ಯಾವಾಗ್ಲೂ ಹರಿತಾ ಇರುತ್ತೆ ಅಲ್ವಾ. ಅಂದ್ರೆ ಅದ್ರ ಕಡಿಮೆ. ಹಾಗೆ ನಾವು ಆ ಭಗವಂತನಿಂದ ಬಂದಂತ ಜ್ಞಾನವನ್ನ ನಾವು ಹಂಚಿಕೊಳ್ಬೇಕು. ಅಂದ್ರೆ ಪ್ರಚಾರ ಮಾಡುವುದರಿಂದ ಆ ಭಗವಂತನು ನಮ್ಗೆ ಅದರಿಂದ ಭಗವಂತನು ಹೇಳ್ತಾನೆ, ನನ್ಗೆ ಅದನ್ನು ಯಾರು ಆ ಕೆಲಸವನ್ನ ಮಾಡ್ತಾರೋ ಅಂಥವ್ರು ನನಗೆ ಪ್ರಿಯ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಅದು ನನಗೆ ಕೊಡುವಂತದ್ದು ಒಂದು ವರದಾನ. ಅಂದ್ರೆ ನನಗೆ ಅದರಿಂದ ನಾನು ಖುಷಿ ಆಗ್ತೇನೆ, ನನಗೆ ಅಂಥವ್ರು ಪ್ರಿಯ ಅಂತ ಭಗವಂತ ಹೇಳ್ತಾನೆ. ಮತ್ತೆ ಜ್ಞಾನವನ್ನು ನಾವು ಎಷ್ಟು ಪ್ರಚಾರ ಮಾಡ್ತಾರೋ ಅದು ನೀವು ಎಷ್ಟೆಷ್ಟು ಪ್ರಚಾರ ಮಾಡ್ತಾರೋ, ಅಂದ್ರೆ ಅಂತ ಸೇವೆಯಲ್ಲಿ ಯಾರು ಮುಳುಗು ಹೋಗ್ತಾರೋ ಅಂತಹವರು ನನಗೆ ಪ್ರಿಯರು ಅಂತ ಭಗವಂತ 69ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಅದಕ್ಕೆ ಉದಾಹರಣೆ ಅಂದ್ರೆ ಜಯ ಹೇಳುವಂತ ಒಂದು ರಾಜ ಜಯ ಹೇಳುವಂತವನು, ಅಂದ್ರೆ ಅವನಿಗೆ ವಿಕ್ರಮಾದಿತ್ಯ ಇವರಿಗೆ ಅವರು ಅಧ್ಯಾತ್ಮ ಜ್ಞಾನವನ್ನ ಕೊಟ್ಟರು. ಅವರು ಆ ಸಮಯದಲ್ಲಿ ಅವರು ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಅವರಿಗೆ ಅಧ್ಯಾತ್ಮ ಜ್ಞಾನವನ್ನ ಬೋಧನೆ ಮಾಡಿದ್ರು. ಆವಾಗ ವಿಕ್ರಮಾದಿತ್ಯ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ನಿನಗೆ ಕೊಡುವಂತ ಗುರುದಕ್ಷಿಣೆ ಏನು ಅಂತ ಕೇಳ್ತಾರೆ. ಆವಾಗ ಜಯ ಮಹಾರಾಜರು ಹೇಳ್ತಾರೆ ಏನಂದ್ರೆ, ಇದು ಭಾಗವತದಲ್ಲಿ ಬಂದಿದೆ, ಅದು ಯಾವ ಶ್ಲೋಕ ಅಂತ ಕೊಡ್ಲಿಲ್ಲ ಮಾತಾಜಿ. ಅವ್ರು ಹೇಳ್ತಾರೆ, ನೀನು ಈ ನನ್ನಿಂದ ತೆಗೆದುಕೊಂಡಂತ ಅಧ್ಯಾತ್ಮ ಜ್ಞಾನ ಹೇಳುವಂತದ್ದು ಇದೆಯಲ್ಲ, ಯಾರಿಗೆ ಜ್ಞಾನ ಅಂದ್ರೆ ಹಸಿದು ಇರ್ತಾರೋ, ಈಗ ಹಸಿದವರಿಗೆ ನಾವು ಇವರಿಗೆ ಊಟವನ್ನ ಹಾಕಿದ್ರೆ ಅವರಿಗೆ ಎಷ್ಟು ಖುಷಿ ಆಗತ್ತೆ, ಹಾಗೆ ಈ ಜ್ಞಾನವನ್ನ ನೀನು ಅಂತಹವರಿಗೆ ಅಧ್ಯಾತ್ಮ ಜ್ಞಾನವನ್ನ ಉಣಿಸೋದು ನನಗೆ ಕೊಡುವಂತ ಇದು ಏನು ಗುರುದಕ್ಷಿಣೆ ಅಂತ ಭಗವಂತ ಅಂದ್ರೆ ಅದು ಮಹಾರಾಜ ಅವರು ಜಯ ಮಹಾರಾಜ ಅವರು ಹೇಳ್ತಾರೆ. ಮತ್ತೆ ಈ ಭಗವಂತನ ಈ ಭಗವಂತನ ಇಚ್ಛೆ ಅಂದ್ರೆ ಈ ಭಗವಂತ ಆಧ್ಯಾತ್ಮ ಜ್ಞಾನವನ್ನ ಯಾರು ಬೋಧಿಸ್ತಾರೋ ಅಂಥವ್ರು, ಅಂದ್ರೆ ಅವರವರ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಆ ಅಧ್ಯಾತ್ಮ ಜ್ಞಾನವನ್ನ ಬೋಧಿಸುವಂತದ್ದಲ್ಲ. ಅಂದ್ರೆ ಅವರಿಗೆ ಬುದ್ಧಿಶಕ್ತಿ, ಕೆಲವರದ್ದು ಬುದ್ಧಿಮಟ್ಟ ಕೆಲವೊಂದು ಕಡಿಮೆ ಇರುತ್ತೆ, ಕೆಲವೊಂದು ಮಧ್ಯ ಇರುತ್ತೆ, ಕೆಲವೊಂದು ಜಾಸ್ತಿ ಇರುತ್ತೆ. ಅಂದ್ರೆ ಅವರವರಿಗೆ ಬುದ್ಧಿ ಶಕ್ತಿಗೆ ತಕ್ಕಂತೆ ಅವರು ಅದನ್ನ ಬೋಧಿಸಬಹುದು. ಅಂದ್ರೆ ಅದ್ರೊಳಗೆ ಏನು ದೋಷ ಇಲ್ಲ. ಈಗ ನಾನು ಒಂದು ಸಲ ನಾನು ಮಾಡಿದ್ದೆ, ಆದ್ರೆ ನಾನ್ ಮಾಡಿದಾಗ ಎಷ್ಟು ಜನ ಅಂದ್ರೆ 3-4 ಜನ ಇದ್ರು. ಅಂದ್ರೆ ನನ್ಗೆ ಎಷ್ಟು ಸ್ವಲ್ಪ ಇದಾಯ್ತು, ಅಂದ್ರೆ ನಾನು ಹೇಳಿದ್ ಅರ್ಥ ಆಗುದಿಲ್ವೋ ಏನೋ ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ಒಳಗೆ ಮನಸ್ಸಿನಲ್ಲಿ ಇರುತ್ತೆ, ಅಂದ್ರೆ ಏನೋ ಒಂದು ಕೊರತೆ ಇರುತ್ತೆ. ಅಂದ್ರೆ ನನ್ನಿಂದ ಏನ್ ತಪ್ಪಿದೆ, ಅಂದ್ರೆ ಎಷ್ಟೋ ಜನ ಆಗ್ಲಿಲ್ಲ, ಎಲ್ಲ ಬಿಟ್ಟು ಹೋದ್ರು, ಕಾರಣ ಏನು ಅಂದ್ರೆ ನಾನ್ ಹೇಳೋದ್ರೊಳಗೆ ಏನೋ ತಪ್ಪಿರಬಹುದು ಅಂತ ಅನ್ಸತ್ತೆ. ಆದ್ರೆ ಯಾರ ಹತ್ರ ಕೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಮ್ಮಲ್ಲಿ ಇರುವಂತದ್ದು ಯಾರಿಗಾರು ಹೇಳಿದ್ರೆ, ಈಗ ನೀನು ಹೇಳಿದ್ದು ಸರಿ ತಪ್ಪು ಅದ್ರೊಳಗೆ ನೀನು ಇಷ್ಟು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಯಾರಾದ್ರೂ ಹೇಳ್ಬೇಕು, ಅಂತವ್ರಿಂದ ನಮ್ಮಲ್ಲಿರುವಂತ ತಪ್ಪನ್ನ ನಾವು ಸುಧಾರಣೆ ಮಾಡ್ಕೊಳ್ಬೋದಲ್ಲ. ಇಲ್ಲಿದ್ರೆ ಏನಾಗತ್ತೆ ಅಂದ್ರೆ ಆ ಜ್ಞಾನ ಹೇಳುವಂತದ್ದು ಮತ್ತೆ ಹಿಂದೆ ಹೋಗ್ಬಿಡತ್ತೆ. ಅಂದ್ರೆ ಮತ್ತೆ ಹೇಳಲಿಕ್ಕೆ ಉತ್ಸಾಹ ಬರಲ್ಲ, ಅಂದ್ರೆ ಇದು ಬರಲ್ಲ. ಅಂದ್ರೆ ನಮ್ದು ತಪ್ಪಿದ್ರೆ ಮತ್ತೊಬ್ಬರಿಗೆ ಯಾಕೆ ಹೇಳ್ಬೇಕು ಹೇಳುವಂತ ಭಾವನೆ ಬರುತ್ತಲ್ಲ ಮಾತಾಜಿ. ಅದಕ್ಕಾಗಿ ಅವರು ಹಿಂದೆ ಹೋಗ್ಬಿಡ್ತಾರೆ ಅಂತವ್ರು. ಅಂದ್ರೆ ಅಂತವ್ರಿಗೆ ಬುದ್ಧಿಯನ್ನ ಕೊಡ್ಬೇಕು. ಅಂದ್ರೆ ನೀನ್ ಹೇಳುದು ತಪ್ಪಿದೆ, ಇದ್ರೊಳಗೆ ತಪ್ಪಿದೆ, ನೀನು ಇದ್ರೊಳಗೆ ಸರಿ ಮಾಡ್ಕೊ ಅಂತ ಹೇಳ್ಬೇಕು ಮಾತಾಜಿ. ಇದು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ ಮಾತಾಜಿ. ನಾನು ಹೇಳಿದ್ದು 11 ಮಾಡಿದಾಗ ಇಷ್ಟೇ ಜನ ಆಗಿದ್ರು, ನಂದು ಏನ್ ಕೊರತೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ನಾನು ಯಾರ ಹತ್ರ ಕೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಇದು ನನ್ನ ಮನಸ್ಸಿನೊಳಗಿದ್ದು ಇದು ಒಂದು ಕೊರತೆ ಇದೆ ಮಾತಾಜಿ. ಮತ್ತೆ ಇದ್ರೊಳಗೆ ಯಾರು ಭಗವಂತ ಲಾಸ್ಟಿಗೆ ಹೇಳ್ತಾನೆ, ಯಾರು ಭಗವದ್ಗೀತೆಯನ್ನು ಯಾರು ಬೋಧಿಸ್ತಾರೋ, ಮತ್ತೆ ಅವರು ಯಾರು
ಅಂದ್ರೆ ನಂಬಿಕೆ ಅರ್ಹರಾಗ್ತಾರೆ ಅಂತ. ಇದ್ರೊಳಗೆ ಉದಾಹರಣೆ ಅಂದ್ರೆ ಶಂಕರಾಚಾರ್ಯರದು ಒಂದು ಉದಾಹರಣೆಯನ್ನು ಕೊಡ್ಬೋದು ಮಾತಾಜಿ. ಶಂಕರಾಚಾರ್ಯರು ಎಲ್ಲರಿಗೂ ಬೋಧನೆಯನ್ನ ಮಾಡಿಸ್ತಾ ಇದ್ರು. ಆ ಸಮಯದಲ್ಲಿ ಒಂದು ಶಿಷ್ಯ ಇದ್ದ, ಅವನ ಹೆಸರು ಸನಂದ ಅಂತ. ಆ ಸನಂದನಿಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಆದ್ರೆ ಅವನು ಭಕ್ತಿಯಿಂದ ಕೇಳ್ತಾ ಇದ್ದ. ಅವನಲ್ಲಿ ಭಕ್ತಿ ಹೇಳುವಂತದ್ದು ತುಂಬಿದ ಕೊಡ ಹಾಗೆ ತುಂಬಿಕೊಂಡಿತ್ತು, ಆದ್ರೆ ಅವನಿಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆದ್ರೆ ಎಲ್ಲ ಶಿಷ್ಯರೆಲ್ಲ ಅವನಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವನಿಗೆ ಕಿಟಲೆ ಮಾಡ್ತಿದ್ರು, ಅವನಿಗೆ ಅರ್ಥ ಆಗಲ್ಲ, ಅವನು ಬದ್ದ ಅಂತ ಅಂದ್ರೆ ಅವನಿಗೆ ಅರ್ಥನೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಗುರುಗಳ ಕಣ್ಣು ಮಾತ್ರ ಅವನ ಮೇಲೆ ಇತ್ತು. ಯಾವಾಗ ಅವನು ಬಟ್ಟೆ ತೊಳಿತಾ ಇದ್ದಾಗ, ಅಂದ್ರೆ ಒಂದು ನದಿದ ಹತ್ತಿರ ಆಶ್ರಮ ಹೇಳುವಂತಂದ್ ಇರ್ತಿತ್ತು ಆಗಿನ ಕಾಲದಲ್ಲಿ. ಅವನು ದಡದ ಆಚೆಯಲ್ಲಿ ಅವನು ಬಟ್ಟೆ ತೊಳಿತಾ ಇದ್ದ. ಆಗ ಗುರುಗಳು ಶಂಕರಾಚಾರ್ಯರು ಏನ್ ಹೇಳಿದ್ರು ಅಂದ್ರೆ, ಈಗ ನಾನು ಬೋಧಿಸುತ್ತೇನೆ, ಎಲ್ಲ ಬನ್ನಿ ಅಂತ ಹೇಳಿದ್ರು. ಆವಾಗ ಎಲ್ಲ ಶಿಷ್ಯರು ಹೇಳ್ತಾರೆ, ಅವನು ಬಟ್ಟೆ ತೊಳಿತೇನೆ, ಅವನು ಅದಕ್ಕೆ ಯೋಗ್ಯ ಇದ್ದಾನೆ, ನೀವು ನಮಗೆಲ್ಲ ಹೇಳ್ಬೇಡಿ, ನಾನು ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದಾರೆ. ಆದ್ರೆ ಇದು ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ, ಇವನಿಗೆ ಯಾರಿಗೆ ಸನಂದ ಅವನನ್ನ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಅಂದ್ರೆ ಬಾ ನೀನು, ನಾನೀಗ ಬೋಧಿಸುತ್ತೇನೆ, ನೀನು ಬಾ ಅಂತ ಅವನಿಗೆ ಅವ್ರು ಹೇಳ್ತಾರೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಆ ನದಿಯನ್ನ ದಾಟ್ಕೊಂಡು ಬರ್ಬೇಕಲ್ಲ, ಆ ಸಮಯದಲ್ಲಿ ಅವ್ರು ನದಿ ದಾಟ್ಕೊಂಡು ಬರ್ತಿರ್ಬೇಕಾದ್ರೆ ಮಾತಾಜಿ, ಅವರು ಶ್ಲೋಕ ಅಂದ್ರೆ ಅವ್ರ ಬಾಯಿಂದ ಅಂದ್ರೆ ಅವನ ಹತ್ರ ಭಕ್ತಿ ಹೇಳುವಂತ ತುಂಬಿಕೊಂಡಿದೆಯಲ್ಲ, ಅಂದ್ರೆ ಅದನ್ನ ಅವರು ಅರ್ಥಕೊಂಡಿದ್ರು. ಯಾರು? ಗುರುಗಳು ಅದನ್ನ ಹಾಕಿದ್ರು. ಅದಕ್ಕಾಗಿ ಆ ಭಕ್ತಿಯಿಂದ ಅವನಿಗೆ ಅಂದ್ರೆ ಈಗ ಆಮೆ ಹೇಳುವಂತದ್ದು ಒಂದ್ ದಡಿಯಿಂದ ಮತ್ತೊಂದ್ ದಡಕ್ ಹೋಗತ್ತೆ. ಆ ಸಮಯದಲ್ಲಿ ಹೋದಾಗ ಅವರಿಗೆ ಅದು ಮರಿಯನ್ನ ಬಿಟ್ಕೊಂಡು ಹೋಗತ್ತೆ, ಆದ್ರೆ ಅದಕ್ಕೆ ಆಹಾರ ಇಲ್ಲ, ಆದ್ರೆ ಅದ್ರದ್ದು ಶ್ವಾಸ ಹೇಳುವಂತದ್ದು ಇಲ್ಲ, ಅಂದ್ರೆ ಅದ್ರ ಕಣ್ಣು ಇಲ್ಲೇ ಇರತ್ತೆ. ಹಾಗೆ ಆ ಗುರುಗಳ ದೃಷ್ಟಿಯ ಆ ಶಿಷ್ಯನ ಮೇಲೆ ಇತ್ತು. ಅವನಲ್ಲಿ ಭಕ್ತಿ ಇದೆ, ಆದ್ರೆ ಜ್ಞಾನ ಅಂದ್ರೆ ಅವನ ಹತ್ರ ಅರ್ಥ ಮಾಡ್ಕೊಳ್ಳುವ ಅಂದ್ರೆ ಅದು ಸ್ವಲ್ಪ ಕಡಿಮೆ ಇದೆಯಲ್ಲ, ಅಂದ್ರೆ ಅದಕ್ಕಾಗಿ ಅದೇ ಆ ಆಮೆಯ ಹಾಗೆ ಈ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಅವನಿಗೆ ತನ್ನ ಕೃಪಾದೃಷ್ಟಿಯನ್ನ ಬೀರಿದ್ರು. ಅವಾಗ ಅವನು ಶ್ಲೋಕವನ್ನ ಹೇಳ್ತಾನೆ. ಅಂದ್ರೆ ಆ ನದಿಯಿಂದ ದಾಟ್ಕೊಂಡ್ ಬರ್ಬೇಕಾದ್ರೆ ಇಂಥ ಶ್ಲೋಕವನ್ನ ಹೇಳ್ತಾನೆ. ಆ ಶ್ಲೋಕವನ್ನ ಹೇಳ್ಬೇಕಾದ್ರೆ ಇದು ಹೂವಿನ ದಳ ಅಂದ್ರೆ ಹೂವಿನ ಒಂದು ಇದೆಲ್ಲ ಇದಾಗತ್ತೆ. ದಾಟ್ಕೊಂಡ್ ಬರ್ಬೇಕಾದ್ರೆ ಹೂವಿನ ಆ ದಡ, ಈಗ ದೋಣಿ ಇಲ್ಲಲ್ಲ, ಆ ದೋಣಿ ಇಲ್ಲದಿದ್ದರೂ ಅವನು ಆ ಶ್ಲೋಕದಿಂದ ಅದು ಹೂವಿನ ಇದ್ರೊಳಗೆ ನೋಡ್ಕೊಂಡು ಬರ್ತಾನೆ. ಆ ಶ್ಲೋಕದನ್ನ ನೋಡ್ಕೊಂಡು ಆ ಶಿಷ್ಯರೆಲ್ಲ ಆಶ್ಚರ್ಯ ಆಗ್ತಾರೆ. ಅಂದ್ರೆ ಇಂಥವನು ಈ ಶ್ಲೋಕವನ್ನು ಹೇಳ್ತಾನಲ್ಲ, ಅಂದ್ರೆ ಅರ್ಥ ಏನು ಅಂದ್ರೆ ಆ ಗುರುವಿನ ಕೃಪಾ ಕಟಾಕ್ಷ ಹೇಳುವಂತದ್ದು ಇದ್ದದ್ರಿಂದ ಅವನು ಆ ಶ್ಲೋಕವನ್ನು ಹೇಳ್ಕೊಳ್ತಾ ಬಂದ. ಅಂದ್ರೆ ಅವನಿಗೆ ಆ ಶ್ಲೋಕದ ಭಕ್ತಿ ಹೇಳುವಂತದ್ದು ಇರೋದ್ರಿಂದ, ಅಂದ್ರೆ ಯಾರಿಗೆ ಭಕ್ತಿ ಇದ್ರ ಶ್ಲೋಕದ ಅರ್ಥ ಏನಂದ್ರೆ, ಈ ಯಾರಿಗೆ ಭಕ್ತಿ ಹೇಳುವಂತದ್ದು ಇದೆ ಆದ್ರೆ ಜ್ಞಾನ ಇಲ್ಲ, ಅಂದ್ರೆ ಜ್ಞಾನ ಇದೆ ನನಗೆ ಜ್ಞಾನ ಬೇಕು, ಆದ್ರೆ ಅವನಿಗೆ ಅರ್ಥ ಆಗೋದಿಲ್ಲ, ಅದು ಅವನ ತಪ್ಪು ಅಲ್ಲ, ಅದು ಅಲ್ವಾ? ಅದಕ್ಕೆ ಅಂದ್ರೆ ಗುರುವಿನಿಗೆ ಇದು ಅರ್ಥ ಆಗಿದೆ, ಅವನಿಗೆ ಭಕ್ತಿ ಇದೆ, ಮತ್ತೆ ಅವನಿಗೆ ಜ್ಞಾನ ಬೇಕು, ಆದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಅಂತ ಶಿಷ್ಯನನ್ನೇ ಗುರುಗಳು ಏನ್ ಮಾಡಿದ್ರು, ಮೇಲಕ್ಕೆ ಏರ್ಸಿದ್ರು. ಯಾರು ಮೇಲಕ್ಕೆ ಅಂದ್ರೆ ಅಂದ್ರೆ ಎಲ್ಲರಿಗಿಂತ ಮೇಲ ಏರ್ಸ್ಕೊಂಡು ಅವನನ್ನ ಬುದ್ಧಿವಂತ ಶಿಷ್ಯನನ್ನಾಗಿ ಅವರು ಮಾಡಿದ್ರು, ಆ ಸನಂದನನ್ನ. ಹಾಗೆ ಈ 71ನೇ ಶ್ಲೋಕದ ಅರ್ಥ ಏನಂದ್ರೆ, ಯಾರಿಗೆ ನೀವು ಭಕ್ತಿಯನ್ನ ಕೊಡ್ತೀರೋ, ಅಂದ್ರೆ ಯಾರಿಗೆ ಜ್ಞಾನ ಹೇಳುವಂತದ್ದು ಬೇಕು ಆದ್ರೆ ಅವ್ರಿಗೆ ಅರ್ಥ ಆಗದಿದ್ದರು, ಅವರಲ್ಲಿ ಭಕ್ತಿ ಹೇಳುವಂತದ್ದು ಇದೆ, ಜ್ಞಾನದ ಪಿಪಾಸ ಅಂದ್ರೆ ಜ್ಞಾನ ಹೇಳುವಂತದ್ದು ನನಗೆ ಬೇಕು ಹೇಳುವಂತ ಆ ಭಾವನೆ, ಪರಿಶುದ್ಧವಾದ ಭಕ್ತಿಯಿಂದ ಅವರು ಸೇವೆಯನ್ನ ಮಾಡ್ತಾರೆ. ಅಂತವರಿಗೆ ಜ್ಞಾನವನ್ನ ಬೋಧಿಸು. ಅಂದ್ರೆ ಅದರಿಂದ ಏನಾಗುತ್ತೆ, ಅವರು ಪರಿಪೂರ್ಣ ಶುದ್ಧ ಭಕ್ತರಾಗ್ಲಿಕ್ಕೂ ಸಾಧ್ಯ. ಮತ್ತೆ ಅವರು ಎಲ್ಲರಿಗಿಂತ ಅಂದ್ರೆ ಈಗ ಪ್ರಭುಪಾದರು ಹೇಗಾಗಿದ್ದಾರೆ ಹಾಗೆ ಅಂತವ್ರು ಆಗ್ಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದಲ್ಲಿ ಅರ್ಥ ಇದೆ ಮಾತಾಜಿ. ನನಗೆ ಎಷ್ಟು ಅರ್ಥ ಆಗಿದೆ ಮಾತಾಜಿ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮೆ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಶ್ಲೋಕ 68ರಿಂದ 69ರಲ್ಲಿ 5 ವಿಷಯಗಳನ್ನ ಹೇಳ್ತಾರೆ. ಒಬ್ರು ಯಾರಿಗೆ ನಾವು ಜ್ಞಾನ ಹೇಳ್ಕೊಡ್ಬೇಕು, ಒಂದನೆಯದು ಭಕ್ತರಿಗೆ, ಎರಡನೆಯದ್ದು ಕೇಳಲು ಆಸಕ್ತಿ ಇರುವವನಿಗೆ ಆ ಜ್ಞಾನವನ್ನು ಹೇಳ್ಬೇಕು, ಮೂರನೆಯದ್ದು ಸುಮ್ಮನೆ ಕೇಳುವವರಲ್ಲ ಗೌರವದಿಂದ ಸ್ವೀಕರಿಸುವವರಾಗಿರ್ಬೇಕು, ನಾಲ್ಕನೆಯದ್ದು ಭಗವಂತನನ್ನು ಅರಿಯಲು ಹಾತೊರಿತ ಇರುವಂತ ವ್ಯಕ್ತಿ ಆಗಿರ್ಬೇಕು, ಐದನೆಯದು ಭಕ್ತರ ಸಂಘದಲ್ಲಿ ಇರುವವರಿಗೆ ಆಗಿರ್ಬೇಕು ಅಂತ. ಯಾವಾಗ ಮಾತಾಜಿ ಅವರು ಹೇಳಿದ್ರು, ಯಾರು ಕೇಳ್ತಾ ಇಲ್ಲ 3 ಮಂದಿ ಅಂತ, ಇದು ಮಾತಾಜಿ ಅವರದ್ದಲ್ಲ ತಪ್ಪು. ಇಲ್ಲಿ ಒಂದು ಬೀಜ ನಾವು ಹದವಾದ ನೆಲದಲ್ಲಿ ಬಿತ್ತಿದ್ರೆ ಮಾತ್ರ ಆ ಒಳ್ಳೆಯ ಬೆಳೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಹಾಗೆ ಹದಗೊಂಡ ಹೃದಯದಲ್ಲಿ ಮಾತ್ರ ಆ ಪ್ರವೇಶಿಸಿದ ಜ್ಞಾನ ವಚನಗಳು ಸತ್ಫಲ ಕೊಡ್ಲಿಕ್ಕೆ ಸಾಧ್ಯ.
ಅಲ್ವಾ? ಮಾತಾಜಿ ಹೇಳುವಾಗ ಕ್ಲಾಸ್ ಮಾಡುವಾಗ ತುಂಬಾ ಮಂದಿ ಇರ್ಬೋದು, ಮತ್ತೆ ಯಾಕೆ ಅಲ್ಲಿ ಕಮ್ಮಿ ಆಗ್ತಾ ಬಂತು ಅಂತ ಹೇಳಿದ್ರೆ ಆ ಹದವಾದ ಹೃದಯ ಇರುವವರು ಕಮ್ಮಿ ಆದ್ರು ಅಷ್ಟೇ ಆಗಿರೋದು. ಮಾತಾಜಿ ಅದಲ್ಲ ಅಲ್ಲಿ ತಪ್ಪಾಗಿರೋದು. ಆ ವಚನ ಅರ್ಥ ಮಾಡ್ಕೊಳ್ಳುವಂತ ಹೃದಯದವರು ಕಮ್ಮಿ ಆದ್ರು. ಯಾರು ಆ ನಿಷ್ಕಲ್ಮಶ ಹೃದಯದವರು ಇದ್ದಾರೆ ಅವರು ಅಲ್ಲಿ ಬಾಕಿ ಆದ್ರು ಮಾತಾಜಿ, ಅಷ್ಟೇ ಆಗಿರೋದು. ಸೊ ಇಲ್ಲಿ ಅದೇ ಭಗವಂತ ಹೇಳ್ತಾರೆ. ನಾವ್ ಇವಾಗ ನೋಡೋದಿದ್ರೆ ನಮ್ಮ ಇದ್ರಲ್ಲಿ ನೋಡಿ, ಇವಾಗ ಕೇಳಲು ಆಸಕ್ತಿ ಇರುವವ ಅಂತ ಹೇಳುವಾಗ ವ್ಯಾಸ ಮುನಿಗಳ ಕೃಪೆಯಿಂದ ಸಂಜಯ ಕೃಷ್ಣಾರ್ಜುನ ಸಂಭಾಷಣೆಯನ್ನು ಆಸಕ್ತಿಯಿಂದ ಕೇಳಿ ನಂತರ ಇತರರಿಗೆ ಹೇಳ್ತಾರೆ. ಇನ್ನು ಗುರುವನ್ನು ಗೌರವಿಸುವವರು ವಸಿಷ್ಠ, ರಾಮ, ಚಂದ್ರಪ್ರಭು, ವಸಿಷ್ಠ ಮುಂತಾದ ಋಷಿಯನ್ನು ಗೌರವದಿಂದ ಕೇಳ್ತಾ ಇದ್ರು. ಆದ್ರಿಂದ ಆ ಕಾಲದಲ್ಲಿ ಋಷಿಗಳು ಧರ್ಮವನ್ನು ಭಗವಂತ ಶ್ರೀರಾಮಚಂದ್ರ ಮನುಷ್ಯಾವತಾರದಲ್ಲಿ ಬಂದಾಗ ಉಪದೇಶಿಸ್ತಾರೆ. ಅದೇ ರೀತಿಯಲ್ಲಿ ಅಸೂಯೆ ಅಹಂಕಾರ ಇರುವವರಿಗೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಅಹಂಕಾರ ಮತ್ತು ದ್ವೇಷದಿಂದ ಕೂಡಿದ್ರಿಂದ ನಾವು ಧರ್ಮೋಪದೇಶ ಅನ್ನೋದು ಕೇಳಲಿಕ್ಕೆ ಸಾಧ್ಯ, ಅದು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗೀತಾ ಜ್ಞಾನ ಅನ್ನುವಂಥದ್ದು ಅಂತಹ ರಹಸ್ಯ ಜ್ಞಾನ, ಕೇಳ್ಬಹುದು, ಕೇಳಿ ಬಿಡ್ಲಿಕ್ಕೆ ಆಗುವಂತ ಜ್ಞಾನ. ಅಂದು ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ವಿಜ್ಞಾನ, ಅಳವಡಿಸಿಕೊಳ್ಬೇಕಾದಂತಹ ಜ್ಞಾನ. ಅವಾಗ ಮಾತ್ರ ಭಗವಂತನನ್ನು ಎಲ್ಲ ಕಡೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇವಾಗ ಪ್ರಹ್ಲಾದ ಮಹಾರಾಜ ಅವರು ಭಗವಂತನ ಭಕ್ತನಾಗಿದ್ರಿಂದ ಮಾತ್ರ ಅವರಿಗೆ ಈ ದೈವ ಜ್ಞಾನ ಮಹರ್ಷಿಗಳು ಬೋಧಿಸಿದ್ರು. ಸೊ ಆ ಭಕ್ತಿ ವಿನಯ ಅನ್ನುವಂಥದ್ದು, ಕೇಳುವ ಆಸಕ್ತಿ ಅನ್ನುವಂಥದ್ದು ಪ್ರಹ್ಲಾದ ಮಹಾರಾಜನಲ್ಲಿ ಇತ್ತು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಜ್ಞಾನ ಅಂತಿಂತವರಿಗೆಲ್ಲ ಹೇಳುವಂಥದ್ದಲ್ಲ, ಈ ಒಂದು ಕ್ವಾಲಿಟಿ ಅನ್ನೋದು ಬೇಕು. ಅವಾಗ ಮಾತ್ರ ಅವ್ರಿಗೆ ಕೇಳಲಿಕ್ಕೆ ಆಗತ್ತೆ, ಕೇಳಿ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗತ್ತೆ, ಇತರರಿಗೂ ಹೇಳ್ಕೊಡ್ಲಿಕ್ಕೆ ಆಗತ್ತೆ. ಅಲ್ಲಿ ಹೇಳ್ತಾರೆ ಅಸೂಯೆ ಇಲ್ಲದವನು ಅರ್ಜುನ, ಅದಕ್ಕೆ ನಾನು ನಿನ್ನನ್ನು ಚೂಸ್ ಮಾಡ್ಕೊಂಡೆ ಅಂತ ಭಗವಂತ ಮೊದ್ಲೇ ಹೇಳಿದ್ರು. ಯಾಕೆ ಹೇಳಿದ್ರೆ ಅಸೂಯೆ ಇದ್ದವನು ಏನಾದ್ರೂ ಕಲಬೇರಕ್ಕೆ ಮಾಡ್ಬೋದು, ನಾನು ಉದ್ಧಾರ ಆದ್ರೆ ಸಾಕು ಬೇರೆಯವರು ಉದ್ಧಾರ ಆಗೋದು ಬೇಡ ಅಂತ. ಆದ್ರೆ ಅಸೂಯೆ ಇಲ್ಲದವನು ಎಲ್ಲರೂ ಹಿತವಾಗಿರ್ಬೇಕು, ನಾನು ಮಾತ್ರ ಅಲ್ಲ ಪ್ರತಿಯೊಬ್ರು ಹಿತವಾಗಿರ್ಬೇಕು ಅನ್ನುವಂತಹ ಭಾವ ಇರುತ್ತೆ. ನಂಗೆ ದುಃಖ ತರುವಂತದ್ದು ಬೇರೆಯವರಿಗೂ ದುಃಖ ತರುತ್ತೆ ಅನ್ನುವಂತ ಜ್ಞಾನ ಇರುತ್ತೆ. ಇದನ್ನ 6ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ. ಯೋಗಿ ಹೇಗೆ ಇರ್ತಾನೆ, ಅವನು ಅನುಭವದ ಮೂಲಕ ಅವನ ಸುಖ ದುಃಖ ಯಾವುದು ಅಂತ ಅರ್ಥ ಮಾಡ್ಕೊಂಡು ಬಾಕಿ ಇದ್ದವರು ಕೂಡ ಅದೇ ರೀತಿಯಲ್ಲಿ ಗೋತ್ರು ಆಗ್ತಾರೆ ಅಂತ ಅರಿವು ಇರುತ್ತೆ. ಸೊ ಅದಕ್ಕೆ ಅವನು ಆ ಕೆಟ್ಟದನ್ನು ಮಾಡೋದಿಲ್ಲ, ಅವನು ಯೋಗಿ ಅಂತ ಹೇಳಿ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಆ ಒಂದು ಅನಸೂಯ ಅನ್ನುವಂತ ಕ್ವಾಲಿಟಿ, ಅಸೂಯೆ ಇಲ್ಲದೆ ಇರ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಕೇಳುವಂತವನಿಗೆ ಆ ಒಂದು ಭಾವ ಇಲ್ಲದಿದ್ರೆ ಅವನು ಎಷ್ಟಂತ ಕೇಳಲಿಕ್ಕೆ ಸಾಧ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಭಗವಂತ ಈ ಕ್ವಾಲಿಟಿ ಎಲ್ಲ ಹೇಳಿರೋದು ಅದಕ್ಕೆ ಇಂಥವರಿಗೆ ಹೇಳಿಕೊಡ್ಬೇಕು ಅಂತ 68, 69ನೇ ಶ್ಲೋಕದಲ್ಲಿ ಹೇಳಿರೋದು. ಸೊ ಅದ್ರಿಂದ ಮಾತ್ರ ಅದು ಲೋಕ ಕಲ್ಯಾಣವಾಗತ್ತೆ. ಇಲ್ಲದಿದ್ರೆ ಇದು ಒಳ್ಳೆಯ ರೀತಿಯಲ್ಲಿ ಆ ಜ್ಞಾನ ಕೇಳಿದ್ದು, ಕೃಷ್ಣನಿಂದ ಕೇಳಿದ ಹಾಗೆ ಇತರರಿಗೆ ಮುಟ್ಟದೇ ಇರಬಹುದು. ಈ ಕ್ವಾಲಿಟಿ ಇಲ್ಲದವರಿಗೆ ಹೇಳಿದ್ರೆ ಅಲ್ಲಿ ಆ ಒಂದು ಊಹಾಪೋಹಗಳು ಕೂಡಬಹುದು ಅಲ್ವಾ? ಅದ್ರಿಂದ ಆ ಜ್ಞಾನ ಯಾರಿಗೂ ಉಪಯೋಗ ಆಗೋದಿಲ್ಲ. ಭಗವಂತ ಏನ್ ಹೇಳಿದ್ರು ಅದನ್ನೇ ನಾವು ಕೇಳಿರೋದು ಬೇರೆಯವರಿಗೂ ಹೇಳ್ಕೊಡ್ಬೇಕು. ಅವರ ಜೀವನದಲ್ಲೂ ಉದ್ಧಾರ ಅನ್ನೋದಾಗ್ಬೇಕು, ಭಗವಂತನ ಕೃಪೆಗೆ ಪಾತ್ರರಾಗ್ಬೇಕು ಅನ್ನುವಂತಹ ನಿಷ್ಕಲ್ಮಶ ಭಾವ ನಮ್ಮಲ್ಲೂ ಕೂಡ ಇರ್ಬೇಕು, ಕೇಳುವಂತವರಲ್ಲೂ ಕೂಡ ಇರ್ಬೇಕು ಮಾತಾಜಿ. ಇದು ನಂಗೆ ಅರ್ಥ ಆಗಿರೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಕೆಲವೊಂದ್ಸತಿ ಹೇಳಿ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ನಾವಿವಾಗ UKG ಮಕ್ಕಳಿಗೆ ಹೋಗಿ 10th ಸ್ಟ್ಯಾಂಡರ್ಡ್ ಚಾಪ್ಟರ್ ತಗೊಂಡ್ರೆ ಅವ್ರು ಕೇಳೋದಿಲ್ಲ, ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಅಂತ ಟೈಮಲ್ಲಿ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಹೋಗುತ್ತೆ. ಕೆಲವೊಬ್ರು ಶ್ರದ್ಧೆಯಿಂದ ಬರ್ತಾರೆ ಪ್ರಾರಂಭದಲ್ಲಿ, ಆದ್ರೆ ಅವರ ಲೆವೆಲ್ಗೆ ನಾವು ಹೇಳ್ಬೇಕಾಗತ್ತೆ. ಈಗ ಸ್ಕೂಲಲ್ಲಿ ಯಾವ್ದಾದ್ರು ಮಾರಲ್ ಸೈನ್ಸ್ ತಗೊಂಡ್ರು ಅಂದ್ರೆ ಟೀಚರ್ಸ್ ಮಕ್ಕಳಿಗೆ ತುಂಬಾ ಬೋರಿಂಗ್ ಅನ್ಸುತ್ತೆ. ಎಲ್ಲಾ ಕ್ಲಾಸಲ್ಲೂ ಇದು ನಾವು ನೋಡ್ತೀವಿ. ಆದ್ರೆ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಯಾವಾಗ ಹೇಳ್ತೀವಿ ಅವಾಗ ಮಾತ್ರ ಅದ್ ತಗೋತಾರೆ. ಅಂದ್ರೆ ನಾವು ಜಸ್ಟ್ ಫಿಲಾಸಫಿ ಹೇಳಿದ್ರೆ ಯಾರು ಅಷ್ಟು ಈಸಿಯಾಗಿ ಪ್ರಾರಂಭದ ಹಂತದಲ್ಲಿ ತಗೊಳ್ಳೋದಿಲ್ಲ. ಅವ್ರಿಗೆ ಸ್ಟೋರಿ ತರ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿ, ಅಂದ್ರೆ ಎಲ್ಲರಿಗೂ ಸ್ಟೋರಿ ಇಷ್ಟ. ನಾವು ದೊಡ್ಡವರಿಂದ ಚಿಕ್ಕವರವರೆಗೂ ಸ್ಟೋರಿಗಳು ಇಷ್ಟಪಡ್ತಾರೆ. ಆತರ ಸ್ಟೋರಿ ರೂಪದಲ್ಲಿ ಹೇಳಿದಾಗ ಮಾತ್ರ ಅದನ್ನ ಅವರು ಸ್ವಲ್ಪ ಸ್ವಲ್ಪ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಫಿಲಾಸಫಿ ನೇರವಾಗಿ ನಾವು ಹೇಳಕ್ ಹೋದ್ವಿ ಅಂತಂದ್ರೆ ಅವ್ರದ್ದು ಏನಂತ ಹೇಳ್ತಾರೆ, ಔಟ್ ಆಫ್ ಮೈಂಡ್ ಆಗುತ್ತೆ, ಆಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಅದು ನನ್ಗೆ ಅನ್ಸಿರೋಂತ ಅನುಭವ. ಅಂದ್ರೆ ನೀವು ಹೇಳೋವಾಗ ಸ್ಟೋರಿ ರೂಪದಲ್ಲಿ ಹೇಳಿ ಅವ್ರಿಗೆ ಇಂಟ್ರೆಸ್ಟ್ ಬರ್ಸಿ ಹೇಳಿದ್ರಿ ಅಂದ್ರೆ ಸ್ವಲ್ಪ ಪ್ರಾರಂಭದ ಹಂತದಲ್ಲಿ ಇರುವಂತವ್ರು ಕೇಳ್ತಾರೆ. ಆದ್ರೆ ನಮ್ಗೆ ಗೊತ್ತಿರುತ್ತೆ, ವಿಷಯ ನಮಗೆ ಗೊತ್ತಿದೆ ಅಂತ ಹೇಳಿ ನಾವು ಹೆಚ್ಚು ಹೇಳಕ್ ಹೋದಾಗ ಅವ್ರಿಗೆ ಅರ್ಥ ಆಗ್ದಿರೋನು ಹೋಗುತ್ತೆ. ಕೃಷ್ಣ ಹೇಳಿ ಮಾತಾಜಿ. ಸ್ಟೋರಿ ರೂಪದಲ್ಲಿ ಹೇಳಿದಾಗ ನೆನಪು ಇರುತ್ತೆ ಮಾತಾಜಿ. ಮಾತಾಜಿ ಮತ್ತೆ ಪುಟಾಣಿಗಳಿಗೆ ಆಕ್ಟಿವಿಟೀಸ್ ಅಂತ ಏನಾದ್ರೂ ಕೊಟ್ರೆ ಮಾತಾಜಿ ಅವರಿಗೆ ಆ ಒಂದು ಇದು ಬರುತ್ತೆ, ಇಂಟ್ರೆಸ್ಟ್ ಅನ್ನೋದು ಕೂಡ ಬರುತ್ತೆ ಮಾತಾಜಿ. ಸೊ ಏನಾದ್ರೂ ಅದೇ ಕಥೆಯನ್ನು ಅವರಿಗೆ ಅಂತ ಹೇಳಿ ಏನಾದ್ರೂ ಒಂದು ಆಕ್ಟಿವಿಟೀಸ್ ಕೊಟ್ರೆ ಸೊ ಅವ್ರು ಏನಾದ್ರು ಸಮಥಿಂಗ್ ಲರ್ನಿಂಗ್ ಅಂತ ಹೇಳಿ ಇಂಟ್ರೆಸ್ಟಿಂಗ್ ಅನ್ನೋದು ಬರುತ್ತೆ ಅವರಿಗೂ ಕೂಡ ಮಾತಾಜಿ. ಅದು
ಅದು ಇಂಪಾರ್ಟೆಂಟ್ ಆಗುತ್ತೆ ಮಾತಾಜಿ. ಇಂಟ್ರಾಕ್ಷನ್ ಬೇಕಾಗತ್ತೆ. ನಾವು ಒಂದ್ ಕಡೆ ಹೇಳ್ತಾ ಇರ್ತೀವಿ, ಅವ್ರು ಆ ಕಡೆ ಕೇಳ್ತಾ ಇರ್ತಾರೆ ಅಂದಾಗ್ಲೂ ಕೂಡ ಅವ್ರಿಗೆ ಹೋಗ್ಬಿಡುತ್ತೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ಜನ ನಿದ್ದೆ ಮಾಡ್ಬಿಡ್ತಾರೆ, ಸ್ವಲ್ಪ ಜನ ಆ, ಕೇಳಕ್ ಇಷ್ಟಪಡಲ್ಲ. ಅವ್ರಿಗೂ ಇನ್ವಾಲ್ವ್ ಆದಾಗ ಅವ್ರ ರಿಲೇಟೆಡ್ ವಿಷಯನೇ ಬರ್ತಿದೆ ಅಂತಂದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾರೆ. ಅವ್ರಿಗೆ ಅದಕ್ಕೆ ಸಮಾಧಾನ ಇಲ್ಲ ಅನ್ನೋ ತರ ಇದ್ದಾಗ ಅವ್ರಿಗೆ ತುಂಬಾ ಹೆಚ್ಚು ಕಾಲ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ಮತ್ತೆ ಮಾತಾಜಿ ಕೆಲವೊಂದು ವಿಷಯದಲ್ಲಿ ಪ್ಯಾರೆಂಟ್ಸ್ ಇರ್ತಾರೆ ಮಾತಾಜಿ, ಅವರು ಕೇಳ್ತಾ ಇರ್ತಾರೆ. ಹೆಚ್ಚಾಗಿ ನಾವು ಬೋಧನೆ ಮಾಡ್ತಾ ಇರುವಾಗ ಪೇರೆಂಟ್ಸ್ ಅನ್ಕೊಳ್ತಾರೆ, ಓ ಇಸ್ಕೊಂಡವರು ಮಕ್ಕಳಿಗೆ ತುಂಬಾ ಮೈಂಡಿಗೆ ಹಾಕ್ಬಿಡ್ತಾರೆ ಅನ್ನುವಂತ ಭಾವ ಕೂಡ ಕೆಲವರಲ್ಲಿ ಬರುತ್ತೆ. ಸೊ ಹಾಗೆ ಅವರು ಇಷ್ಟು ಕೇಳಿ ಮಗು ಏನ್ ಮಾಡ್ಲಿಕ್ಕೆ ಅಂತ ಹೇಳಿ ಆ ಭಾವದಲ್ಲೂ ಕೂಡ ಆ ಸಂಖ್ಯೆ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಮಾತಾಜಿ. ತುಂಬಾ ಟೂ ಮಚ್ ಅಂತ ಆದಾಗ ಅವರು ಪ್ಯಾರೆಂಟ್ಸೇ ಕೂಡ ಅದು ನೆಕ್ಸ್ಟ್ ಡೇ ಬೇಕಾ, ಕಂಟಿನ್ಯೂ ಮಾಡ್ಬೇಕಾ ಅಂತ ಆಲೋಚನೆ ಮಾಡ್ತಾರೆ. ಇರುತ್ತೆ ಮಾತಾಜಿ. ಅಂದ್ರೆ ನಮ್ಗೆ ನಾವು ಕೂಡ ಇನ್ನ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇರ್ತೀವಲ್ಲ, ನಮ್ಗೆ ಅದು ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕಂತ. ನನ್ಗೂ ಅದು ತುಂಬಾ ಆಗಿದೆ ಮಾತಾಜಿ, ಅನುಭವ ಆಗಿದೆ. ಮಾತಾಜಿ ನನ್ಗೂ ಆಗಿತ್ತು ಮಾತಾಜಿ, ಎಲ್ಲರೂ ಕ್ಲಾಸ್ ಅಲ್ಲಿ ಹಾಗೆ ಆಗತ್ತೆ ಮಾತಾಜಿ. ಸೊ ನೀವು ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಮಾತಾಜಿ. ಸೊ ಪ್ರಭುಪಾದ್ರು ಹೇಳ್ತಾರೆ, ಒಬ್ರು ಭಕ್ತರಾದ್ರೂ ಕೂಡ ಅಲ್ಲಿ ಕ್ಲಾಸ್ ಮಾಡ್ಲೇಬೇಕು ನಾವು ಅಂತ ಮಾತಾಜಿ, ಆ ಅಷ್ಟೇ. ಪ್ರಭುಪಾದ್ರೆ ಹೇಳಿದ್ರು, ಕ್ವಾಲಿಟಿಯಲ್ಲಿ ಅಂದ್ರೆ ಕ್ವಾಂಟಿಟಿ ಎಲ್ಲ ಹಂಗೆ ಕ್ವಾಲಿಟಿ ಬೇಕು ಅಂತ. ಕ್ವಾಲಿಟಿ ಬೇಕು. ಓಕೆ, ನೆಕ್ಸ್ಟ್ ಹರೇ ಗ್ರೂಪ್ ಕೃಷ್ಣ ಯಾರು? ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗ್ರೂಪ್ ನಂಬರ್ 2 ಮಾತಾಜಿ. 61ರಿಂದ 63 ನಮ್ಮ ಶ್ಲೋಕ ಪರಮಾತ್ಮನಿಗೆ ಶರಣಾಗತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಬಂದಿತ್ತು. ಇಲ್ಲಿ ಈ 3 ಶ್ಲೋಕಗಳಲ್ಲಿ ಕೃಷ್ಣ ಒಂದು ಗುಹ್ಯತರವಾದ ಜ್ಞಾನವನ್ನ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ. ಅದೇನಂದ್ರೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಅದು ನಾನೇ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಶ್ರೀಕೃಷ್ಣ ಇರ್ತಾನೆ. ಒಬ್ಬ ಜೀವಾತ್ಮ ಇದೆ ಅಂದ್ರೆ ಅಲ್ಲಿ ಪರಮಾತ್ಮನೂ ಇರುತ್ತೆ. ಹಾಗಾಗಿ ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರೆಲ್ಲ ಇರುವ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸ್ತಾನೆ ಅಂತ ಹೇಳ್ತಾರೆ ಮಾತಾಜಿ. ಕೃಷ್ಣ ಎಲ್ಲದರ ನಿಯಂತ್ರಕ, ಎಲ್ಲ ಜೀವಾತ್ಮಗಳ ನಿಯಂತ್ರಕ ಕೃಷ್ಣನೇ. ಒಂದು ಆತ್ಮ, ನಾವು ದೇಹ ಅಲ್ಲ, ನಾವು ಆತ್ಮ ಅದು ಅದರ ಒಂದು ಕರ್ಮಾನುಸಾರವಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ತನ್ನ ಹಿಂದಿನ ಕರ್ಮಗಳ ಅನುಸಾರವಾಗಿ ಒಂದೊಂದು ದೇಹದಿಂದ ಇನ್ನೊಂದು ದೇಹಕ್ಕೂ ಆಗ್ತಾನೆ ಕೃಷ್ಣ. ಆದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋದಾಗ ಹಿಂದಿನ ಒಂದು ಎಲ್ಲವನ್ನ ಮರ್ತು ಬಿಡ್ತಾರೆ. ಬದ್ಧಾತ್ಮಗಳಾದ ನಾವು ಎಲ್ಲವನ್ನ ಮರ್ತು ಬಿಡ್ತೀವಿ. ಆಗ ಮರ್ತಾಗ ಕೃಷ್ಣ ಸಾಕ್ಷಿ ಆಗಿರ್ತಾನೆ ಅದಕ್ಕೆ. ಹಿಂದೆ ಇವ್ರೇನಾಗಿದ್ರು, ಮುಂದೆ ಏನಾಗ್ತಾರೆ, ಭವಿಷ್ಯದಲ್ಲಿ ಏನಾಗ್ತಾರೆ, ವರ್ತಮಾನದಲ್ಲಿ ಏನಾಗಿದ್ರು ಅಂತ ಎಲ್ಲವೂ ಗೊತ್ತಾಗಿರುತ್ತೆ ಆತನಿಗೆ. ಹಾಗಾಗಿ ಅವ್ರಿಗೆ ಯಾವ್ದಕ್ ಸರಿ ಅಂತ ಅದನ್ನ ನಿರ್ದೇಶನ ಮಾಡ್ತಾನೆ ಕೃಷ್ಣ. ಹಂಗಾಗಿ ಒಬ್ರು ದೇಹದಲ್ಲಿ ಹಾಕಿದ ಅಂದ್ರೆ ಅವರ ಒಂದು ಕರ್ಮಕ್ಕನುಸಾರವಾಗಿ ಅವರು ಆ ದೇಹದ ರೂಪವನ್ನು ಪಡೆದ್ಬಿಟ್ಟು ಅವರು ಪ್ರಕೃತಿಯ ನಿಯಂತ್ರಣಕ್ಕೆ ಒಳಪಡ್ತಾರೆ ಅವರು. ಯಾಕೆಂದ್ರೆ ಅದನ್ನ ಯಾವ್ದು ಚೇಂಜ್ ಮಾಡಕ್ ಆಗಲ್ಲ. ಈಗ ನಾವು ಒಂದು ಹಂದಿಯಾಗಿ ಹುಟ್ಟಿದ್ವಿ ಅಂದ್ರೆ ನಾವು ಹೊಲಸನ್ನ ತಿನ್ಲೇಬೇಕು, ಇಲ್ಲ ಅನ್ನಕ್ಕಾಗಲ್ಲ. ಆದ್ರೆ ನಮ್ಗೆ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದೆ. ನಮ್ ಪುಣ್ಯದ ಒಂದು ಇದ್ರಿಂದ ಬಂದಿರುತ್ತೆ ಮನುಷ್ಯ ಜನ್ಮ. ಇದು ನಾವು ಯೋಚನೆ ಮಾಡೋ ಶಕ್ತಿ ಇದೆ, ತಿಳ್ಕೊಳ್ಳೋ ಶಕ್ತಿ ಇದೆ. ಎಲ್ಲವೂ ನಾವು ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಅರ್ಜುನನು ಸರ್ವಜ್ಞನಲ್ಲ ಅಂತ ಹೇಳಲಾಗುತ್ತೆ. ಇದನ್ನ ನಮ್ಗೆ ಅಪ್ಲೈ ಮಾಡೋಕಾಗುತ್ತೆ. ಯಾಕಂದ್ರೆ ಮನುಷ್ಯ ಸರ್ವಜ್ಞನಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ. ಅದು ಶಾಸ್ತ್ರಬದ್ಧವಾಗಿ ನಾವು ಪರಮಾತ್ಮನನ್ನ ಅರ್ಥಕೊಳ್ಬೇಕು. ನಮ್ಗೆ ಕೊಟ್ಟಿರೋ ಬುಕ್ಸ್ಗಳಿಂದ, ಒಂದು ಪರಂಪರಾಗತವಾಗಿ ಬಂದಿರೋ ಒಂದು ಗುರುಗಳ ಕೃಪೆಯಿಂದ ಏನ್ ಮಾಡ್ಬೇಕು, ನಾವು ಕೃಷ್ಣನ ಬಗ್ಗೆ ಅರಿಬೇಕು. ಆ ಒಂದು ಗುಹ್ಯತರವಾದ ಜ್ಞಾನದಲ್ಲಿ ಕೃಷ್ಣನಿಗೆ ಹೇಳ್ತಾನೆ. ಆಮೇಲೆ ಇಲ್ಲಿ ಜೀವಿ ನಾವು ಸ್ವತಂತ್ರನು ಅಂತ ಯಾವತ್ತೂ ಯೋಚಿಸಬಾರ್ದು. ಯಾಕೆಂದ್ರೆ ಜೀವಿ ಸ್ವತಂತ್ರ ಅಲ್ಲ, ಅದು ದೇವೋತ್ತಮ ಪರಮಪುರುಷನಿಂದ ನಿಯಂತ್ರಿಸಲ್ಪಡ್ತಾನೆ. ಆದ್ರೆ ಜನಗಳಿಗೆ ಗೊತ್ತಾಗಲ್ಲ, ಇದು ಇರೋದೇ ಒಂದ್ ಜನ್ಮ, ಇಲ್ಲೇ ನಾವೆಲ್ಲ ಮಜಾ ಮಾಡಿ ಹೋಗ್ಬೇಕು, ಹಿಂದಿನ ಜನ್ಮ ಐತೆ ಅಂತ ಯಾರಿಗ್ ಗೊತ್ತಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಮ್ಗೆ ಇದೆಲ್ಲ ನೋಡ್ಕೊಂಡಾಗ, ಒಂದು ಕೃಷ್ಣ ಹೇಳಿರೋ ಒಂದು ಇದ್ರ ಕೇಳಿದಾಗ ಪ್ರತಿಯೊಂದು ಬ್ರಹ್ಮಾಂಡದಿಂದ ಹಿಡಿದು ಇಡೀ ಜಗತ್ತು, ಪ್ರತಿ ಬ್ರಹ್ಮಾಂಡಗಳು ಕೃಷ್ಣನ ಒಂದು ನಿಯಂತ್ರಣದಲ್ಲೇ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಶ್ರೀಕೃಷ್ಣನಿಗೆ ಶರಣಾಗತನಾಗ್ಬೇಕು. ಅದು ನಮ್ಗೆ ಮೇನ್ ಇಂಪಾರ್ಟೆಂಟ್. ಆತರ ಶರಣಾಗತನಾದಾಗ ಏನಾಗುತ್ತೆ,
ಆ ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದ್ತಾನೆ. ಯಾಕೆಂದ್ರೆ ಜೀವಿಯ ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮ ನೆಲೆಸಿರ್ತಾನೆ. ಆಗ ನಾವು ಪರಮಾತ್ಮನಿಗೆ ಶರಣಾಗ್ಬೇಕು. ನಾವು ಸ್ವತಂತ್ರರು ಅಲ್ವೇ ಅಲ್ಲ. ನಾವು ಯಾವಾಗ ಶರಣಾದಾಗ ಏನಾಗುತ್ತೆ, ಎಲ್ಲ ಬಗೆಯ ದುಃಖಗಳಿಂದ ಬಿಡುಗಡೆ ಆಗುತ್ತೆ. ಮತ್ತೆ ಈ ಜನ್ಮದ ಎಲ್ಲ ದುಃಖಗಳಿಂದ ಬಿಡುಗಡೆ ಆಗೋದು ಮಾತ್ರ ಅಲ್ಲ, ಕಡೆಯಲ್ಲಿ ಪರಮ ಭಗವಂತನನ್ನ ಸೇರ್ತಾನೆ ಅಂತ ಕೃಷ್ಣ ಹೀಗೆ ಹೇಳ್ತಾನೆ ಅರ್ಜುನನಿಗೆ. ಇದು ಒಂದು ಗುಹ್ಯತರವಾದ ಜ್ಞಾನವನ್ನು ಹೇಳ್ತಾ ಇರೋದು. ಆಮೇಲೆ ಭಗವದ್ಗೀತೆ 15:15 ಹೇಳ್ತಾರೆ, ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟ ಅಂತ. ಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲಿ ಪೀಠಸ್ಥನಾಗಿದ್ದಾನೆ. ಒಂದು ಮರವು ಬರೋದಕ್ಕೆ, ಒಂದು ಜ್ಞಾನ ಬರೋದಕ್ಕೆ, ಎಲ್ಲದಕ್ಕೂ ಕಾರಣನೇ ಶ್ರೀಕೃಷ್ಣ. ಅವನು ಎಲ್ಲವನ್ನು ನಿಯಂತ್ರಿಸ್ತಾನೆ. ಇದಕ್ಕೆ ಒಂದು ಅಜಮಿಲ್ಲ ಕಥೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಅದು ಲಾಸ್ಟ್ ಟೈಮ್ ಅವ್ನು ಫಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದ, ಭಕ್ತಿ ಮಾಡ್ತಾ ಇದ್ದ. ಆಮೇಲೆ ಸಮಥಿಂಗ್ ಏನೋ ಆಗಿ ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ಎಲ್ಲವನ್ನು ಕಳ್ಕೊಂಡು ಕಡೆಗೆ ಸಾಯುವಾಗ ಮಗನನ್ನ ಕರೆದಾಗ ನಾರಾಯಣ ನಾರಾಯಣ ಅಂತ ಹೇಳ್ಬಿಟ್ಟು ಅವನಿಗೆ ನಾರಾಯಣ ಅಂತ ಕೂಗಿದ್ಕೆ ಅವನಿಗೆ ಕರ್ಕೊಂಡು ಹೋಗೋದಕ್ಕೆ ವಿಷ್ಣುದೂತರು ಬಂದ್ರು. ಅಲ್ಲಿ ಯಮದೂತರಿಗೆ ಅವಕಾಶ ಇರ್ಲಿಲ್ಲ. ಹಾಗಂತ ನಾವು ನೋಡ್ಕೊಂಡು ಇರೋದ್ನೆಲ್ಲ ಮಜಾ ಮಾಡ್ಬಿಟ್ಟು ಲಾಸ್ಟ್ಗೆ ಕರೆದ್ರಾಯ್ತು ಬಿಡು ಅಂತ ಸುಮ್ಮನೆ ಇರಕ್ಕಾಗಲ್ಲ ನಾವು. ಯಾಕೆಂದ್ರೆ ನಾವು ಮೋಸಗಾರರಾದ್ರೆ ನಮ್ಗಿಂತ ಮೋಸಗಾರರು ಶ್ರೀಕೃಷ್ಣ. ಯಾಕಂದ್ರೆ ಸಾಯೋ ಟೈಮಲ್ಲಿ ಒಂದು ಬರ್ಬೇಕು ಅಂದ್ರೆ, ಒಂದು ಮರವು ಬರ್ಬೇಕು ಅಂದ್ರೆ ಅದಕ್ಕೆ ಕಾರಣ ಶ್ರೀಕೃಷ್ಣನಾಗಿರ್ತಾನೆ. ಒಂದು ಜ್ಞಾನ ಬರ್ಬೇಕು ಅವನದಂದ್ರೆ ಅದಕ್ಕೆ ಕಾರಣ ಅವನೇ ಆಗಿರ್ತಾನೆ. ಹಂಗಾಗಿ ಇದು ನಾವು ಪ್ರಾಮಾಣಿಕವಾಗಿ ಯಾವಾಗ ನಾವು ಹರೇ ಕೃಷ್ಣ ಮಹಾಮಂತ್ರನ ಓದಿ ಯಾವಾಗ್ಲೂ ಅವ್ನ ಚಿಂತೆಯಲ್ಲಿ ತೊಡಗುತ್ತಾ ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗ್ತೀವೋ ಅವಾಗ ಮಾತ್ರ ನಾವು ಅವನ ಧಾಮವನ್ನು ಸೇರೋದಿಕ್ಕೆ ಸಾಧ್ಯ ಅಂತ. ಇಲ್ಲಿ ಅರ್ಜುನ ಆಲ್ರೆಡಿ ಒಪ್ಕೊಂಡಿದ್ದಾನೆ, ಕೃಷ್ಣನ ದೇವೋತ್ತಮ ಪರಮಪುರುಷ ಅಂತ ಗೊತ್ತಾಗಿದೆ, ಆಗ್ಲೇ ಒಪ್ಕೊಂಡಿದ್ದಾನೆ. ಆದ್ರೂನು ಇದನ್ನ ನಮ್ಮನ್ನ ಒಂದು ಅನ್ವಯಿಸಿ ಹೇಳ್ತಾ ಇದ್ದಾರೆ, ನಮಗೆ ಹೇಳ್ತಾ ಇರೋದು ಕೃಷ್ಣ. ಹಾಗೆ ಇನ್ನೂ ನಿನಗೆ ಗುಹ್ಯತರವಾದ ಜ್ಞಾನನ ವಿವರಿಸಿದ್ದೇನೆ. ಇದು ದೇವೋತ್ತಮ ಪರಮಪುರುಷ ಅನ್ನೋದನ್ನ, ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನಿಷ್ಟದಂತೆ ಮಾಡು ಅಂತ ಕಡೆಗೊಂದು ಮಾತು ಹೇಳ್ತಾನೆ ಕೃಷ್ಣ. ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದೀನಿ, ಪರಮ ಸತ್ಯನ ಹೇಳೋದು ಕೃಷ್ಣ ಅಲ್ವಾ. ನಾನು ಹೇಳೋದೆಲ್ಲ ಹೇಳಿದೀನಿ, ಇನ್ಮೇಲೆ ನಿನ್ನಿಷ್ಟ, ನೀನು ನಿನ್ ವಿವೇಚನೆ ತಕ್ಕಂತೆ ಮಾಡು, ವಿಮರ್ಶೆ ಮಾಡಿ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಇದನ್ನ ನಮ್ಮ ಬದ್ಧಾತ್ಮಗಳಿಗೆ ನಾವು ಅನ್ವಯಿಸಿದಾಗ ನಾವು ಭಗವದ್ಗೀತೆ ಓದ್ಬಿಟ್ಟು ಅದರಲ್ಲಿರೋದನ್ನ ಅಳವಡಿಸ್ಕೋಬಹುದು. ಕೃಷ್ಣ ಹೇಳಿದಾನೆ ಅಂತ ನಾವು ನಂಬ್ಕೊಂಡು ಪರಮ ಶರಣಾಗತರಾಗಿ ಅಳವಡಿಸ್ಕೋಬಹುದು. ಆದ್ರೆ ನಾವು ಇನ್ನೂ ಒಂದು ಮೈಂಡ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ಭಗವದ್ಗೀತೆ ಏನು ಕೃಷ್ಣನಿಂದ ಬಂದಿದೆ ಅಂತ ಏನು ಗ್ಯಾರಂಟಿ ಇದೆಯಾ ಅಂತ ನಾವು ಅದನ್ನ ತಳ್ಳಿ ಹಾಕ್ಬೋದು. ಹಿಂಗೆ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯಾವಾಗ ಸರಿಯಾದ ದಾರಿಯಲ್ಲಿ ನಾವು ಹೋಗ್ತೀವೋ ಅವಾಗ ಮಾತ್ರ ನಾವು ಭಗವದ್ಧಾಮನ್ ಸೇರಕ್ ಸಾಧ್ಯ. ಒಂದ್ ವೇಳೆ ನಾವು ಇದು ಭಗವದ್ಗೀತೆ ಕೃಷ್ಣ ಹೇಳಿದಾನಂತ ಯಾರಿಗ್ ಗೊತ್ತಿದೆ, ಪ್ರಭುಪಾಜಿ ಬರ್ದಿದಾರಂತೆ, ಇವ್ರು ಹೇಳಿದಾರಂತೆ, ಹಿಂಗೆಲ್ಲ ನಾವು ನೋಡ್ಕೊಂಡು ಹೋದ್ರೆ ನಮ್ಮ ಒಂದು ನಾವು ಅನುಭವಿಸ್ಬೇಕಾಗುತ್ತೆ. ನಮ್ಮ ಒಂದು ಕಷ್ಟಗಳನ್ನ, ನಮ್ಮ ಕರ್ಮಗಳನ್ನ ನಾವು ಅನುಭವಿಸಾಗುತ್ತೆ. ಯಾಕೆಂದ್ರೆ ಸ್ವತಃ ಶ್ರೀಕೃಷ್ಣನಿಂದ ಪರಂಪರಾಗತವಾಗಿ ಗುರುಗಳಿಂದ ಬಂದಿರೋ ಒಂದು ಭಗವದ್ಗೀತೆನೆ ನಾವು ಒಪ್ಪಲ್ಲ ಅಂದ್ರೆ ನಾವಿನ್ನೇನ್ ಒಪ್ತೀವಿ? ನ್ಯೂಸ್ ಪೇಪರ್ ಅಲ್ಲಿ ಬರೋದ್ನ ಒಪ್ತೀವಲ್ವಾ, ಅದು ಪರ್ಫೆಕ್ಟ್ ಅಂತ ಒಪ್ತೀವಿ. ಇಂಥವ್ನ ನಾವು ಒಪ್ಪಲ್ಲ. ಹಂಗಾಗಿ ಕಡೆ ಕೃಷ್ಣ ಯಾರನ್ನು ಬಲವಂತ ಮಾಡಲ್ಲ. ನಾನು ಹೇಳಿದೀನಿ ಹಿಂಗೆ, ಬರೋದ್ ನಿಮ್ ಇಷ್ಟ, ಬನ್ನಿ, ನಿಮ್ ವಿಮರ್ಶೆ ತಕ್ಕಂತೆ ಮಾಡಿ, ಬರ್ಲಿಲ್ಲ ಅನುಭವಿಸ್ತೀರಿ. ಯಾಕಂದ್ರೆ ಇದು ನಾನು ದೇವೋತ್ತಮ ಪರಮಪುರುಷ, ನಾನ್ ಹೇಳಿರೋದು ಇದು 100% ಸತ್ಯ. ನನ್ನನ್ನೇ ಚಿಂತಿಸು, ನನ್ನನ್ನೇ ಕುರಿತು ಮಾತಾಡು, ನನ್ ಬಗ್ಗೆನೆ ಭಕ್ತಿ ಮಾಡು, ಆವಾಗ ನೀನ್ ನನ್ನ ಧಾಮಕ್ ಬರ್ತೀಯ ಅಂತ ನಾನು ಹೇಳಿದೀನಿ. ಒಪ್ಪದು ಬಿಡೋದು ನಿನ್ನಿಷ್ಟ. ಈ ಬದ್ಧಾತ್ಮ ಜಗತ್ತಲ್ಲಿ ನಾವು ತುಂಬಾ ಕಷ್ಟ ಒಪ್ಪದು ಕೃಷ್ಣನ. 1000 ಜನ ಕರೆದ್ರೆ ಅದ್ರಲ್ಲಿ 102 ಬರ್ತಾರೆ ಕೃಷ್ಣ ಪ್ರಜ್ಞೆಗೆ. ಹಂಗಾಗಿ ಕೃಷ್ಣ ಅವರ ವಿವೇಚನೆಗೆ ಬಿಟ್ಟಿದ್ದಾನೆ. ಇದನ್ನ ಅರ್ಜುನನ ಒಂದು ಏನು ನಿಮಿತ್ತ ಮಾಡ್ಬಿಟ್ಟು ಕೇಳ್ತಾನೆ, ಬ್ರಹ್ಮ ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ಹಾಗಾಗಿ ನೀನು ನಿನ್ನಿಷ್ಟದಂತೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಪ ಸ್ವಾತಂತ್ರ್ಯದಲ್ಲಿ ಕೈ ಹಾಕೋದಿಲ್ಲ ಭಗವಂತ. ಎಲ್ಲವನ್ನೂ ಹೇಳ್ತಾನೆ, ಆಮೇಲೆ ನಿನ್ನಿಷ್ಟದಂತೆ ಮಾಡು, ಅದ್ ನಿನಗ್ ಬಿಟ್ಟಿದ್ದು, ನಿನ್ ಕರ್ಮ ನೀನ್ ಅನುಭವಿಸ್ತೀಯ. ನನ್ ಜೊತೆಗೆ ಬಂದ್ರೆ ಭಗವದ್ಧಾಮಕ್ ಬರ್ತೀಯ, ನನ್ನನ್ ಬಿಟ್ರೆ ನೀನ್ ಇಲ್ಲೇ ಇರ್ತೀಯ. 84 ಲಕ್ಷ ಜೀವರಾಶಿಗಳನ್ನ ನಾವು ದಾಟ್ಕೊಂಡೇ ಬರ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಶ್ಲೋಕಗಳಲ್ಲಿ ಆ ಶರಣಾಗತಿಯ ಬಗ್ಗೆ ಕೃಷ್ಣ ಈ ತರ ಅರ್ಜುನನ ನಿಮಿತ್ತ ಮಾಡ್ಕೊಂಡು ನಮ್ಗೆ ಹೇಳ್ತಿದ್ದಾನೆ. ಇಷ್ಟು ನಾನು ತಿಳ್ಕೊಂಡು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಗ್ರೂಪ್ ಯಾರಿದ್ರು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನಮ್ದು 3ನೇ ಗ್ರೂಪ್ 64 ರಿಂದ 66ನೇ ಶ್ಲೋಕ.
ನಾನು ಮತ್ತೆ ಗೀತಾ ಮಾತಾಜಿ ಇದ್ವಿ. 64ನೇ ಶ್ಲೋಕದ ಮತ್ತೆ ಮಾತಾಜಿ ಗುಹ್ಯತಮ ಇದು. ಇಲ್ಲಿ ನಮಗ್ ಕೊಟ್ಟಿರೋದು ಕೃಷ್ಣನಿಗೆ ಶರಣಾಗೋದು ಯಾವ ತರ ಅಂತ ಮಾತಾಜಿ. ಇಲ್ಲಿ ಹೇಳ್ತಿದ್ರ ಭಗವಂತ ಈ ನನ್ನ ಪರಮ ಉಪದೇಶವನ್ನು ಕೇಳು, ಅತ್ಯಂತ ರಹಸ್ಯವಾದ ಜ್ಞಾನ ಹೇಳ್ತಾ ಇದ್ದೀನಿ, ಅದು ನಿನ್ನ ಕೇಳ್ಬಿಟ್ಟು ನೀನು ಶರಣಗತಿ ಆಗು ಅಂತ ಹೇಳ್ತಿದ್ದಾರೆ ಮಾತಾಜಿ. 65ನೇ ಶ್ಲೋಕ ಮನ್ಮನ ಭವ ಮದ್ಭಕ್ತ, ಅದ್ರಲ್ಲಿ ಹೇಳ್ತಿದೆ ಅದು ರಹಸ್ಯವಾದ ಜ್ಞಾನ. ಯಾವಾಗ್ಲೂ ಭಗವಂತನ್ ಶರಣಾಗ್ಬೇಕಂದ್ರು ಯಾವಾಗ್ಲೂ ಭಗವಂತನೇ ಚಿಂತೆ ಮಾಡ್ಬೇಕು, ಭಗವಂತನ ಭಕ್ತನಾಗ್ಬೇಕು, ಮತ್ತೆ ಭಗವಂತನ ಪೂಜಿಸ್ಬೇಕು. ದಿನದಲ್ಲಿ 24 ಗಂಟೆನೂ ಭಗವಂತನ ಪೂಜೆ ಮಾಡಿ ಭಗವಂತನೇ ನೆನೆಸ್ತಾ ಇದ್ರೆ ಅವಾಗ ಯಾವ ಕಡೆ ತಪ್ಪು ದಾರಿಗೆ ಹೋಗಕ್ ಅವಕಾಶನೇ ಇರೋದಿಲ್ಲ ಮಾತಾಜಿ. ಭಗವಂತಂದೇ ಜ್ಞಾನ ಮಾಡ್ತಾ ಇದ್ದು ಭಗವಂತನಲ್ಲಿ ಆತರ ಶರಣಾಗ್ಬೋದು ಅಂತ ಹೇಳ್ತಿದ್ದಾರೆ ಮಾತಾಜಿ. ಮತ್ತು 66ನೇ ಶ್ಲೋಕದಲ್ಲಿ ಮತ್ತೆ ಇದು ಚರಮ ಶ್ಲೋಕ ಅಂತಾನು ಹೇಳ್ತಾರೆ ಮಾತಾಜಿ. ಇದು ಸರ್ವ ಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣೋ ವ್ರಜ. ಎಲ್ಲ ಲಾಸ್ಟ್ ಅಲ್ಲಿ ಭಗವಂತ ಹೇಳ್ತಾ ಇರೋದು ಕೊನೆಯ ಶ್ಲೋಕ ಅರ್ಜುನಿಗೆ ಹೇಳ್ತಿದ್ರೆ ಅದು ನಮಗೂನು ಅನ್ವಯ ಆಗತ್ತೆ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ಏನು ಎಷ್ಟು ಪಾಪಗಳಿದ್ಯೋ ಅದನ್ನ ನಾನು ಮುಕ್ತ ಮಾಡ್ತೀನಿ ಅಂದ್ರೆ 24 ಗಂಟೆನೂ ನನ್ನಲ್ಲಿ ನೀನು ಶರಣಾಗತಿ ಆಗ್ಬೇಕು, ಎಲ್ಲಾ ರೀತಿನಲ್ಲೂ ಶರಣಾಗತಿನಾಗು ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಮಾತಾಜಿ. ನಾನು ಇಷ್ಟ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಗ್ರೂಪ್ ಯಾರಿದ್ರಿ ಮಾತಾಜಿ? ಗ್ರೂಪ್ 1. ಹರೇ ಕೃಷ್ಣ. ಎಷ್ಟು ಜನ ಇದ್ರು ಗ್ರೂಪ್ 1 ಅಲ್ಲಿ? ಮಾತಾಜಿ ನಿಮ್ ಗ್ರೂಪ್ ಅಲ್ಲಿ ಇಬ್ರೇ ಅಲ್ಲ ಮಾತಾಜಿ, ನೀವು ಮತ್ತೆ ಮಾತಾಜಿ ಇಬ್ರೇನೆ, ಮತ್ತೆ ಗೀತಾ PG ಮಾತಾಜಿ. ಗೀತಾ ಮಾತಾಜಿ. ಮುದ್ದುಮಣಿ ಮಾತಾಜಿ ನಿಮ್ ಗ್ರೂಪ್ ಅಲ್ಲಿ ಯಾರಿದ್ರು ಮಾತಾಜಿ? 3 ಇದ್ವಿ ಮಾತಾಜಿ. ಸುಜಾತ ಮಾತಾಜಿ, ಇನ್ನೊಬ್ರು ಓಕೆ. ಅಲ್ಲಿ ಇಬ್ರು, ಇಲ್ಲಿ 3, ಮತ್ತೆ ಇವ್ರು ಮಾತಾಜಿ ವರದಾ ಮಾತಾಜಿ ನಿಮ್ ಗ್ರೂಪ್ ಅಲ್ಲಿ? ಕೃಷ್ಣ ಮಾತಾಜಿ ನನ್ನ ಗ್ರೂಪ್ ಅಲ್ಲಿ ಶಾರದಾ ಮಾತಾಜಿ, ಚೈತನ್ಯ ಮಾತಾಜಿ ಇದ್ರು ಮಾತಾಜಿ. ಓಕೆ. ಹಾಗೆ ನೋಡಿದ್ರೆ ಈಗ ಆಲ್ಮೋಸ್ಟ್ 3 ಇನ್ನ 2 ಅಂದ್ರೆ 8 ಜನ ಆಯ್ತು. ನಾವ್ ಎಷ್ಟು ಜನ ಇದ್ದೀವಿ? 21 ಜನ. ಅದ್ರಲ್ಲಿ ನಂದೇ 2 ಆಯ್ತು. ನಂದು ತೆಗೆದ್ವಿ ಅಂತಂದ್ರೆ 19 ಜನರಲ್ಲಿ 8 ಜನ ಮಾತಾಡಿದೀರಾ ಅಂದ್ರೆ ಉಳಿದಿದ್ದು 11 ಜನ ಯಾವ ಗ್ರೂಪ್ ಜಾಯ್ನ್ ಆಗಿಲ್ಲ. ಗ್ರೂಪ್ 1 ಅಂತೂ ಯಾರು ತಗೊಳ್ಳೇ ಇಲ್ಲ. ಈಗ ಏನ್ ಮಾಡೋದು? ಗ್ರೂಪ್ 1 ಸ್ಕಿಪ್ ಮಾಡೋದಾ? ಆಕ್ಚುಲಿ ಭಕ್ತಿಶಾಸ್ತ್ರಿ ಉದ್ದೇಶ ಇಷ್ಟೇನೆ, ಅಂದ್ರೆ ನೀವೆಲ್ಲರೂ ಕೂಡ ಟೀಚರ್ಸ್ ಆಗ್ಬೇಕು ಅನ್ನೋದೇ ಭಕ್ತಿಶಾಸ್ತ್ರಿ ಕೋರ್ಸ್ನ ಉದ್ದೇಶ. ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಕನ್ಸಿಡರ್ ಆಗುತ್ತೆ ನಿಮ್ದು ಸರ್ಟಿಫಿಕೇಟ್ ಕೊಡುವಾಗ. ಯಾರೆಲ್ಲ ಆಕ್ಟಿವ್ ಆಗಿ ಮಾತಾಡ್ತಿದ್ರು, ಇಂಟ್ರಾಕ್ಟ್ ಮಾಡ್ತಿದ್ರು, ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನನಗೆ ಗೊತ್ತಿಲ್ಲ ಇದಾರಾ ಇಲ್ಲ ಅಂತ, ಯಾಕಂದ್ರೆ ಭಕ್ತಿಶಾಸ್ತ್ರಿ ಅಂದ್ರೆ ಕಂಪಲ್ಸರಿ ವಿಡಿಯೋಸ್ ಯಾವಾಗ್ಲೂ ಆನ್ ಇರಬೇಕು. ಯಾರಾದ್ರೂ ಇಲ್ಲಿ ಕ್ಲಾಸ್ ಅಲ್ಲಿ ಜಸ್ಟ್ ಕ್ಲಾಸ್ ಝೂಮ್ ಆನ್ ಮಾಡ್ಬಿಟ್ಟು ಹೋಗಿದ್ದೀರಿ ಅಂತಂದ್ರೆ ಹೇಳಕ್ಕಾಗೋದಿಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ಮತ್ತೀಗ ಗ್ರೂಪ್ 1ಗೆ ನಾನು ಯಾರೆಲ್ಲ ಹೋಗ್ಲಿಲ್ಲ ಅವ್ರನ್ನೆಲ್ಲ ಗ್ರೂಪ್ 1ಗೆ ಆಗ್ತಾ ಇದ್ದೆ. 11 ಮೆಂಬರ್ಸ್ ಏನೋ ಇದ್ರು, ಬಟ್ ಯಾರು ಕೂಡ ಅದ್ರಲ್ಲಿ ಏನು ಡಿಸ್ಕಷನ್ ಮಾಡಿಲ್ಲ. ಈಗ ಒಂದು ಪಾಯಿಂಟ್ ಸ್ಕಿಪ್ ಮಾಡೋದಾ ಇಲ್ಲ ಹೇಗೆ? ಯಾರು ಹೇಳ್ತೀರಾ? ನಾನು 5 ಮಿನಿಟ್ಸ್ ಕೊಡ್ಲಾ? ಯಾರು ಬೇಕಾದ್ರೂ ಮಾತಾಡ್ತೀರಾ ಅದ್ರ ಬಗ್ಗೆ? ಹರೇ ಕೃಷ್ಣ. ಭಕ್ತಿ ಮತ್ತೆ ಬುದ್ಧಿಯೋಗದ ಬಗ್ಗೆ ಯಾರು ತಗೊಂಡು ಇಲ್ಲ ಮಾತಾಡಿಲ್ಲ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 55ನೇ ಶ್ಲೋಕ ಇಂದ 60 ಶ್ಲೋಕದ ಬಗ್ಗೆ ಅವ್ರು ಕೇಳಿದ್ದಾರೆ. ಹಾ ಮಾತಾಜಿ. ಯಾರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾನು ನನಗೆ ತಿಳಿದಷ್ಟೇ ಹೇಳ್ತೇನೆ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಭಕ್ತಿ ಅಂದ್ರೆ ಜ್ಞಾನದಿಂದ ಭಕ್ತಿಯನ್ನ ಪಡೆಯುವಂತದ್ದು ಅಂತ ಹೇಳ್ತಾರೆ. ಆದ್ರೆ ನಮಗೆ ಜ್ಞಾನ ಹೇಳುವಂತದ್ದು ನಮ್ಗೆ ಬೇಕು ಅಂದ್ರೆ
ನಾವು ಭಕ್ತಿಯನ್ನ ಮಾಡ್ಬೇಕು. ಈಗ ನಾವು ಭಕ್ತಿಯನ್ನ ಮಾಡ್ಕೊಂಡು, ಈಗ ನಾನು ಸಣ್ಣಿಂದನೂ ಭಗವದ್ಗೀತೆಯನ್ನ ಓದ್ತಿದ್ದೆ, ಆದ್ರೆ ನನಗೆ ಅದು ಅರ್ಥನೇ ಆಗ್ತಾ ಇರ್ಲಿಲ್ಲ. ನೀವು ಕೇಳಿದ್ರಿ ಸ್ಟಾರ್ಟಿಂಗಿಗೆ, ನಿಮ್ಗೆ ಮೊದಲು ಭಕ್ತಿಯನ್ನ ಭಗವದ್ಗೀತೆಯನ್ನ ಕೇಳಿದ್ರು ನಿಮ್ಗೆ ಏನ್ ಅರ್ಥ ಆಗಲ್ಲ, ಈಗ ಹೇಗೆ ಅರ್ಥ ಆಗುತ್ತೆ ಅಂದ್ರೆ ಆ ಗುರು ಪರಂಪರೆಯಿಂದ ಬಂದ ಗುರುವಿನಿಂದ ಕೇಳ್ಬೇಕು ಆ ಜ್ಞಾನವನ್ನ, ಅಲ್ವಾ? ಆಗ ಮಾತ್ರ ಅರ್ಥ ಆಗತ್ತೆ. ಈಗ ನಮಗೂ ಕಲಿಸಿದ ಗುರು ಅವರು ಭಗವದ್ಗೀತೆಯನ್ನ ಕೇಳಿದ್ರು, ನಾವು ಅರ್ಥ ಮಾಡ್ಕೊಳ್ತಿದ್ರು, ಅವ್ರು ಶ್ಲೋಕ ಹೇಳ್ತಿದ್ರು, ನಾವು ಶ್ಲೋಕ ಕಂಠಪಾಠ ಚೆನ್ನಾಗಿ ಹೇಳ್ತಿದ್ರು, ಆಯ್ತು. ಅದು ನಮ್ಗೆ ಇನ್ನೂ ತನಕನೂ ಅರ್ಥನೇ ಆಗಲಿಲ್ಲ. ಯಾವಾಗ ನಾನು ರಾಧಾ ಗೋವಿಂದ ಟೆಂಪಲ್ಗೆ ಸೇರ್ದೆ ಆವಾಗ ನಿಮ್ಗೆ ಆ ಭಗವದ್ಗೀತೆ ಅಂದ್ರೆ ಏನು, ಅಂದ್ರೆ ಆ ಗುರುವಿನ ಕೃಷ್ಣ ಪರಮಾತ್ಮನ ಅನ್ನೋ ಅವನಿಗೆ ಪಾಯಿಂಟ್ ಕೊಟ್ಟ, ಅಂದ್ರೆ ಭಗವಂತ ಭಗವಾನ್ ಅಂತ ಅದಕ್ಕೆ ಅವರು ಮಹತ್ವವನ್ನ ಕೊಟ್ರು. ಆದ್ರೆ ಇದ್ರೊಳಗೆ ನಾನು ಸಣ್ಣಿಂದ ಕಲಿತೆ ಅದ್ರೊಳಗೆ ಭಗವಾನ್ ಅಂದ್ರೆ ಕೃಷ್ಣನಿಗೆ ಅವರು ಮಹತ್ವವನ್ನ ಕೊಡ್ಲಿಲ್ಲಲ್ಲ. ಅಂದ್ರೆ ಮತ್ತೆ ಆ ಪರಂಪರೆಯಿಂದ ಬಂದ ಗುರುವಿನಿಂದ ಆ ಜ್ಞಾನವನ್ನ ಪಡೆದುಕೊಳ್ಬೇಕು. ಅದೆರಡು ಆಗ್ಲಿಲ್ಲ ಅಲ್ಲ. ಈಗ ಯಾವಾಗ ನಾವು ರಾಧಾ ಗೋವಿಂದ ಟೆಂಪಲ್ಗೆ ಸೇರ್ತೆ ಅವಾಗ ಅದೆರಡು ಸಿಕ್ಕಿತ್ತು ನನಗೆ. ಅವಾಗ ನನಗೆ ಭಗವದ್ಗೀತೆ ಅಂದ್ರೆ ಏನು ಅಂದ್ರೆ ಅದ್ರ ಬಗ್ಗೆ ನನಗೆ ಅರ್ಥ ಆಯ್ತು. ಅದಕ್ಕೆ ಆ ಭಕ್ತಿ ಹೇಳುವಂತದ್ದು ಇರತ್ತೆ ಮನುಷ್ಯನಲ್ಲಿ, ಆದ್ರೆ ಆ ಭಕ್ತಿಯನ್ನು ನಾವು ನೀವು ಎಷ್ಟು ಭಕ್ತಿಯನ್ನ ಮಾಡ್ತೀರೋ, ಈಗ ನಾವು ಬಟ್ಟೆ ಹೇಳುವಂತದ್ದು ಮಲಿನ ಆಗತ್ತೆ ಅಲ್ಲ, ಅದನ್ನ ನಾವು ಎಷ್ಟು ತೊಳೆದು ಎಷ್ಟು ಸಲ ನೀವು ತೊಳಿತೀರೋ ಅಷ್ಟು ಅದ್ರ ಬಣ್ಣವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನಾವು ಆ ಭಕ್ತಿಯಿಂದ ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಜ್ಞಾನವನ್ನು ಪಡೆದುಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಿಯನ್ನು ಹೇಗೆ ಮಾಡ್ಕೊಳ್ಬೇಕು ಹೇಳುವಂತದ್ದು ಅರಿವಾಗತ್ತೆ ಅಲ್ಲ. ಅದಕ್ಕಾಗಿ ಆ ಭಕ್ತಿಯಿಂದ ನಾವು ಎಷ್ಟು ಮಾಡ್ತಿರೋ ಅಷ್ಟು ಜ್ಞಾನ ಪಡಬೇಕು ಅಂತ ಇದ್ರೊಳಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಕ್ತ ಮತ್ತೆ ಭಕ್ತಿ ಅಂದ್ರೆ ಭಕ್ತನು ಎಷ್ಟು ಭಕ್ತಿಯನ್ನ ಮಾಡ್ತಾನೋ ಅದರಿಂದ ಭಗವಂತನ ಹತ್ರ ಆಗ್ಲಿಕ್ಕೆ ಅದು ಸಾಧ್ಯ ಆಗತ್ತೆ ಹೇಳುವಂತದ್ದನ್ನ ಇದ್ರೊಳಗೆ ಹೇಳಿದ್ದಾರೆ. ಅಂದ್ರೆ ಇದ್ರೊಳಗೆ ಭಗವಂತ ಏನ್ ಹೇಳ್ತಾ ಅಂದ್ರೆ ನಾಹಂ ಪ್ರಕಾಶ ಅಂದ್ರೆ ಯೋಗ್ಯಮಾಯ ಸಮಾವರ್ತ ಅಂದ್ರೆ 7ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಬಂದಿದೆ ಅಲ್ವಾ. ಅದು ಅಂದ್ರೆ ನನ್ನ ಆ ಭಗವಂತನ ಧಾಮ ಹೇಳುವಂತದ್ದು ಏನಿದೆ ಅಂದ್ರೆ ಅದ್ರೊಳಗೆ ಯಾವ್ದು ಒಂದು ಇದಿಲ್ಲ. ಅಂದ್ರೆ ಯೋಗಮಾಯ ಸಮಾವರ್ತ ಅಂದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಆ ಯೋಗಮಾಯ ಆವರಣದಲ್ಲಿ ಬರ್ತಾರೆ ಅಂತ. ಅಂದ್ರೆ ಈಗ ಭಗವಂತ ದುರ್ಯೋಧನಿಗೆ ತನ್ನ ವಿರಾಟ ರೂಪವನ್ನು ತೋರಿಸಿದ, ಆದ್ರೆ ಅವನಿಗೆ ಅದರ ಅರಿವು ಅರ್ಥನೇ ಆಗ್ಲಿ. ಅವನಲ್ಲಿ ಅಸೂಯ ಹೇಳುವಂತದ್ದು ಇದೆ, ಅವನು ರಾಕ್ಷಸಿ ಪ್ರವೃತ್ತ ಹೇಳುವಂತದ್ರಿಂದ ಅವನು ಭಗವಂತನನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಯಾರು ಅಸೂಯೆ ಇರ್ತಾರೋ ಅಂಥವರಿಗೆ ಆ ಭಗವಂತನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನು ಯೋಗಮಾಯಿಂದ ಅವನ್ನ ಆವರಿಸ್ಕೊಂಡ್ ಬಿಡ್ತಾನೆ. ಅಂದ್ರೆ ಅವ್ರಿಗೆ ಅರಿವಾಗ್ದಿದ್ದಂಗೆ ಅವನು ಇರ್ತಾನೆ. ಹಾಗೆ ಅಂದ್ರೆ ಯಾರು ತುಂಬಾ ಭಕ್ತಿಯಿಂದ ಪರಿಶುದ್ಧ ಭಕ್ತಿಯನ್ನ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಆ ಭಗವಂತನನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಯಾರು ಭಕ್ತರಿರ್ತಾರೋ, ಯಾರು ಭಕ್ತಿ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಾರೋ ಅಂಥವರಿಗೆ ಮಾತ್ರ, ಅಂದ್ರೆ ಅವರು ದೇಹ ಸ್ಥಿತಿಯಲ್ಲಿ ಇರದೆ ಆತ್ಮದ ಸ್ಥಿತಿಯಲ್ಲಿ ಬರ್ತಾರೆ, ಆತ್ಮಕ್ಕೆ ಆಹಾರವನ್ನ ಕೊಡ್ತಾರೆ. ಅಂಥವರಿಗೆ ಮಾತ್ರ ಆ ಜ್ಞಾನ ಆ ಭಗವಂತನ ಜ್ಞಾನ ಹೇಳುವಂತದ್ದು ಸಿಗತ್ತೆ. ಅಂದ್ರೆ ಬ್ರಹ್ಮನ್ ಜ್ಞಾನ ಅಂದ್ರೆ ಏನು, ಆ ಭಗವದ್ಗೀತೆ ಆ ಭೌತಿಕದಿಂದ ಮುಕ್ತಿಯನ್ನ ಪಡೆಯುವಂಥದ್ದು. ಮುಕ್ತಿರಹಿತ ಅನ್ಯಥಾ ರೂಪ ಅಂದ್ರೆ ಮುಕ್ತಿ ಅಂದ್ರೆ ಏನು ಅಂದ್ರೆ ಭೌತಿಕದಿಂದ ಮುಕ್ತಿಯನ್ನ ಪಡೆದು ಆಧ್ಯಾತ್ಮದಲ್ಲಿ ನಾವು ಕಾಲ ನೀಡುವಂಥದ್ದು, ಅಂದ್ರೆ ಆಧ್ಯಾತ್ಮಿಕದ ನೆಲೆಯನ್ನ ಪಡುವಂತದ್ದು. ಅದು ಅಂದ್ರೆ ಸೇವೆಯಿಂದ ಮಾಡ್ಕೊಂಡೇ ಆ ಜ್ಞಾನ ಹೇಳುವಂಥದ್ದು ನಮಗೆ ಸಿಗತ್ತೆ. ಆ ಜ್ಞಾನ ಭಗವಂತನ ಆ ಕಟಾಕ್ಷದಿಂದ ಮಾತ್ರ ಅದು ನಮಗೆ ಸಿಗತ್ತೆ ಅಲ್ವಾ. ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇದ್ರೊಳಗೆ ಅಭಿಜಾನಾತಿ ಹೇಳುವಂತ ಶಬ್ದ ಬಂದಿದೆ. ಅಭಿಜಾನಾತಿ ಅಂದ್ರೆ ನನ್ನನ್ನು ಯಾರು ಸರಿಯಾಗಿ ತಿಳಿದುಕೊಳ್ತಾರೋ, ಅಂದ್ರೆ ನನ್ನನ್ನು ತಿಳಿದುಕೊಂಡವನು ಅಂದ್ರೆ ಆಳವಾದ. ಈಗ ತಾಯಿ ಹೇಗೆ ಮಗುವನ್ನ ಸರಿಯಾಗಿ ಅವ್ರು ಶಾಲೆಗೆ ಹೋದ್ರು ಅದು ಆ ಮಗುವಿನ ಬಟ್ಟೆ ಇರುತ್ತೆ, ಸಾಕ್ಸ್ ಇರುತ್ತೆ, ಅದನ್ನ ಮುಟ್ಟಿ ಇದು ಮಾಡುತ್ತೆ. ಹಾಗೆ ನಾವು ಆ ಭಗವಂತನನ್ನೇ ನಮ್ಮ ಇದ್ರೊಳಗೆ ಜೀವನದಲ್ಲಿ ಅವನ ಸೇವೆಯಲ್ಲಿ ತತ್ಪರರಾಗಬೇಕು. ತಾಯಿ ಹೇಗೆ ಮಗುವಿನ ಸೇವೆಯಲ್ಲಿ ತತ್ಪರಳಾಗ್ತಾಳೋ ಹಾಗೆ ನಾವು ಭಗವಂತನ ಸೇವೆಯಲ್ಲಿ ತತ್ಪರಳಾಗುವಂತದ್ದು. ಅದರಿಂದ ಏನಾಗುತ್ತೆ ಅಂದ್ರೆ ಭಕ್ತಿಯಿಂದ ನಮಗೆ ಜ್ಞಾನ ಸಿಗತ್ತೆ. ಮತ್ತೆ ಭಗವಂತನ ಸೇವೆ ಅಂದ್ರೆ ಭಗವಂತನನ್ನ ಪ್ರೀತಿಸುವುದು ಅಂದ್ರೆ ಭಗವಂತನ ಸೇವೆಯಲ್ಲಿ ತತ್ಪರರಾಗುವಂತದ್ದು. ಈಗ ಉಪ್ಪಿನ ಒಂದು ಗೊಂಬೆಯನ್ನು ಮಾಡ್ಕೊಂಡು ನಾವು ಅದನ್ನ ಸಮುದ್ರಕ್ಕೆ ಹಾಕಿದ್ರೆ ಏನಾಗುತ್ತೆ, ಅದ್ರೊಳಗೆ ಸಮುದ್ರದಲ್ಲಿ ನೀಲ ಆಗುತ್ತೆ. ಹಾಗೆ ಆ ಭಕ್ತಿಯಿಂದ ನಾವು ಮಾಡ್ಕೊಂಡು ನಾವು ಭಕ್ತಿಯಿಂದ ಶ್ರವಣ ಮಾಡುವಂತದ್ದು ಅಥವಾ ಕೀರ್ತನೆಯನ್ನ ಕೇಳುವಂತದ್ದು, ಭಕ್ತರ ಸಂಘದಲ್ಲಿ ಇರುವಂತದ್ದು, ಮತ್ತೆ ಭಕ್ತಿ ಸೇವೆಯಲ್ಲಿ ಇದೆಲ್ಲ ಮಾಡುವುದರಿಂದ ಏನಾಗುತ್ತೆ, ಭಕ್ತಿ ಹೇಳುವಂತದ್ದು ಜಾಸ್ತಿ ಆಗುತ್ತೆ. ಮತ್ತೆ ಭಕ್ತಿಯಲ್ಲಿ ನಾವು ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಹೇಳುವಂತದ್ದನ್ನ ಇದ್ರೊಳಗೆ. ಅಂದ್ರೆ ನಿಜವಾದ ಮುಕ್ತಿ ಅಂದ್ರೆ ನಮಗೆ ಏನಂದ್ರೆ ಭೌತಿಕದಿಂದ ಮುಕ್ತಿ, ಭೌತಿಕ ಪರಿಕಲ್ಪನೆಯಿಂದ ಮುಕ್ತಿ ಹೇಳುವಂತದ್ದು ಒಂದು. ಮತ್ತೆ ಇದ್ರೊಳಗೆ ಏನ್ ಹೇಳಿದಾರೆ ಅಂದ್ರೆ ಜ್ಞಾನ ಹೇಳುವಂತದ್ದು ಭಕ್ತಿಯ ಮೂಲಕ ಸಿಗತ್ತೆ ಅಲ್ವಾ. ಆಧ್ಯಾತ್ಮ ಸಾಕ್ಷಾತ್ಕಾರ ಅಂದ್ರೆ ಜ್ಞಾನದಿಂದ ಹೇಳುವಂತದ್ದು ಮುಕ್ತಿಯನ್ನು ಸಿಗತ್ತೆ ಹೇಳುವಂತದ್ದು ನಾನು ಬರ್ಕೊಂಡಿದ್ದೇನೆ ಮಾತಾಜಿ. ನನಗೆ ತಿಳಿದಷ್ಟು ಹೇಳಿದೆ ಮಾತಾಜಿ, ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ಬಹುದಾ ಮಾತಾಜಿ? ಅವರು
ಮಾತಾಜಿ ಗೊತ್ತಿಲ್ಲ ಮಾತಾಜಿ, ಪ್ರಯತ್ನ ಪಡ್ತೇನೆ ಮಾತಾಜಿ. ಇಲ್ಲಿ 55ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಅಂದ್ರೆ ಜ್ಞಾನ ಇದ್ರೆ ಸಾಲದು, ಭಗವಂತನನ್ನು ಅರಿಲಿಕ್ಕೆ ಪೂರ್ಣ ರೀತಿಯಲ್ಲಿ ಭಗವಂತನನ್ನು ಅರಿಲಿಕ್ಕೆ ಭಕ್ತಿ ಯೋಗದಿಂದ ಮಾತ್ರ ಕೃಷ್ಣ ಹೇಳಿದಂತೆ ಕೃಷ್ಣನನ್ನು ತಿಳಿಲಿಕ್ಕೆ ಸಾಧ್ಯ. ಆ ಜ್ಞಾನ ಕೇವಲ ಅದು ಪುಸ್ತಕದಲ್ಲಿದ್ದ, ಇವಾಗ ಭಗವದ್ಗೀತೆ ಎಲ್ಲರೂ ಓದಿರ್ತಾರೆ, 1 ಬಾರಿ ಓದ್ತಾರೆ, 2 ಬಾರಿ ಓದ್ತಾರೆ. ಮಾತಾಜಿ ಅವರು ಹೇಳಿದಾಗ 10 ಬಾರಿ ಕೂಡ ಓದ್ತಾ ಇರ್ತೀವಿ, ಆದ್ರೆ ಅದು ಅರಿಯೋದಿಲ್ಲ. ಎಲ್ಲಿ ತನಕ ಅರಿಯೋದಿಲ್ಲ ಅಂತ ಹೇಳಿದ್ರೆ, ನಾವ್ ಯಾವಾಗ ಅದು ಜೀವನದಲ್ಲಿ ಅನುಭವಾತ್ಮಕವಾಗಿ ನಾವು ಅಳವಡಿಸಿಕೊಳ್ಳೋದಿಲ್ಲ, ಅಲ್ಲಿ ತನಕ ಜ್ಞಾನ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಭಗವಂತ ಬುದ್ಧಿಯೋಗ ಅಂತ ಹೇಳ್ತಾರೆ. ಏನು ಬುದ್ಧಿ ಅಂತ ಹೇಳಿದ್ರೆ, ನಾವು ಈ ಭಗವದ್ಗೀತಾ ಜ್ಞಾನವನ್ನು ಅರ್ಥ ಮಾಡ್ಕೊಂಡು ಆ ಜೀವನದಲ್ಲಿ ಆ ಭಗವಂತ ಹೇಳಿದಂತಹ ಎಲ್ಲ ಗುಣಗಳನ್ನು ಅಳವಡಿಸಿಕೊಳ್ಬೇಕು. ಅದೇ ರೀತಿ ಭಗವಂತನಿಗೆ ಅರ್ಪಿಸಿ ನಾವು ಕರ್ಮವನ್ನು ಮಾಡುವಂತಹ ಒಂದು ಗುಣವನ್ನು ಬೆಳೆಸಿಕೊಳ್ಬೇಕು. ಆವಾಗ ಮಾತ್ರ ಅದು ಬುದ್ಧಿಯೋಗ ಅಂತ ಹೇಳಿ ಆಗ್ಲಿಕ್ಕೆ ಸಾಧ್ಯ ಮಾತಾಜಿ. ಸೊ ಭಗವಂತ ಇಲ್ಲಿ ನಮ್ಮಲ್ಲಿ ಆ ಜ್ಞಾನ ಇದೆ ಅನ್ನುವಂತಹ ಅಹಂ ನನ್ನಲ್ಲಿ ಇರಬಾರ್ದು ಯಾವತ್ತೂ ಕೂಡ. ಆ ಜ್ಞಾನ ಇದೆ, ನಾನು ಭಗವದ್ಗೀತೆ ಓದಿದ್ದೀನಿ, ಶ್ಲೋಕ ಗೊತ್ತಿದೆ, ಪ್ರತಿ ಬಾರಿ 10 ಬಾರಿ ಓದಿದ್ದೀನಿ, ಎಲ್ಲವೂ ಕಂಪ್ಲೀಟ್ ಆಗಿದೆ 10 ಬಾರಿ ಕೂಡ ಅನ್ನುವಂತ ಅಹಂ ಕೂಡ ನಮ್ಮಲ್ಲಿ ಇರಬಾರ್ದು. ಸೊ ಬುದ್ಧಿಯೋಗ ಅಂದ್ರೆ ಅದನ್ನು ನಾ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅಳವಡಿಸಿಕೊಂಡು ಪೂರ್ಣ ರೀತಿ ಪರಮಾತ್ಮನಿಗೆ ಶರಣಾಗತನಾಗಿ ಪ್ರತಿಯೊಂದು ಕರ್ಮವನ್ನು ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು. ಇಲ್ಲಿ ಗುಣ ಅಂತ ಬಂದಾಗ ಭಗವಂತ ಸ್ಥಿತಪ್ರಜ್ಞಾನ ಗುಣ ಅಂತ ಹೇಳ್ತಾರೆ, ನಮಗೆ ಜ್ಞಾನಿಯ ಗುಣ ಅಂತ ಹೇಳ್ತಾರೆ. ನನ್ನ ಭಕ್ತ ಇದೇ ತರ ಇರ್ತಾನೆ, ಕಾಯ ವಾಚ ಮಾನಸಿಕವಾಗಿ ಕೂಡ ಎಲ್ಲರಿಗೂ ಹಿತವನ್ನೇ ಬಯಸುವವನಾಗಿರ್ತಾನೆ, ಆ ರೀತಿ ತಪಸ್ಸು ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಅಧ್ಯಾಯದಲ್ಲಿ ಭಗವಂತ ಭಕ್ತರ ಪ್ರೀತ್ಯಾಷ್ಟಕವನ್ನ ಹೇಳ್ತಾನೆ, ನನ್ನ ಭಕ್ತರ ಗುಣ ಇದು, ಅಂತಹ ಭಕ್ತ ನಂಗೆ ಪ್ರಿಯ 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 ಅಂತ ಹೇಳ್ತಾರೆ. ಇದೆಲ್ಲ ಅಲ್ಲಿ ಕೇಳಿ ಬಿಡುವಂತದ್ದಲ್ಲ, ಅದೆಲ್ಲ ನನ್ನಲ್ಲೂ ಕೂಡ ನಾನು ಅಳವಡಿಸಿಕೊಳ್ಬೇಕು ಜ್ಞಾನವನ್ನ. ಆವಾಗ ಮಾತ್ರ ಭಗವಂತನ ಯಾವ ರೀತಿ ಭಕ್ತಿ ಬಂದು ಅಪೂರ್ಣ ಶರಣಾಗತ ಭಾವ ಬರ್ಲಿಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಭಗವಂತ ಇದು ಬುದ್ಧಿಯೋಗ ಅಂತ ಹೇಳ್ತಾನೆ. ಇಲ್ಲಿ ನಾವು ಒಂದು ಉದಾಹರಣೆ ತಕೊಳ್ಳೋದಿದ್ರೆ, ನಮ್ಮ ಅರ್ಜುನ ನೇರವಾಗಿ ಭಗವಂತನಿಂದ ಕೇಳಿದ್ರು ಕೂಡ ಅರ್ಥ ಮಾಡಿದ್ರು ಕೂಡ ಮತ್ತೆ ಅವ ಸ್ವಲ್ಪ ಅಹಂಭಾವದಿಂದ ಅವ ಒಂದು ಮಾತನ್ನು ಕೇಳದೆ ಇರೋ ತರ ಅದು ನಮಗೆ ಭಾಸವಾಗತ್ತೆ. ಅಲ್ಲಿ ಹೇಳ್ತಾರಲ್ವಾ ಅವರು, ಅರ್ಜುನ ಹೇಳ್ತಾರೆ ಅಂದ್ರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಕೇಳುವವನಿಗೆ ಅದು ಅಹಂ ಅಂತ ಆಗ್ಬಹುದು ಅಲ್ವಾ, ಅಲ್ಲಿ ಅವನು ಸಂಕಷ್ಟಕ್ಕೆ ಒಳಗಾಗ್ತಾನೆ. ಸೊ ಯಾವಾಗ ಭಗವಂತನಿಗೆ ಅವನು ಪೂರ್ಣ ರೀತಿಯಲ್ಲಿ ಶರಣಾಗತನಾಗ್ತಾನೆ, ಅವಾಗ ಭಗವಂತ ಹೇಳ್ತಾ ಹೋಗ್ತಾರೆ, ನೀನು ಯುದ್ಧ ಮಾಡು, ಅದು ನನಗೆ ಅರ್ಪಿಸಿ ಮಾಡು, ಅದು ಅಲ್ಲಿ ಬುದ್ಧಿಯೋಗ ಆಗುತ್ತೆ. ಮತ್ತೆ ಅವರು ಭಗವಂತ ಹೇಳಿದಾಗೇನೆ ಆ ರೀತಿನೇ ಅವರು ಭಗವಂತನಿಗೆ ಕರ್ಮವನ್ನು ಅರ್ಪಿಸಿ ಫಲಾಪೇಕ್ಷೆ ಇಲ್ಲದೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಆ ರೀತಿ ಮಾಡಿದ್ರೆ ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಅಂತ. ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಳೋದು ಈ ಶ್ಲೋಕದಿಂದ 55ರಿಂದ 60 ತನಕ ಅಂತ ಹೇಳಿದ್ರೆ, ಆ ಭಕ್ತಿಯೊಂದಿಗೆ ದೇವರಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ನೆಲೆಸಿ ನಮ್ಮ ಕರ್ತವ್ಯವನ್ನು ನಾವು ನೆರವೇರಿಸಬೇಕು ನಮ್ಮ ಜೀವನದಲ್ಲಿ. ಅದು ಸರಿಯಾದ ಮಾರ್ಗ. ಆವಾಗ ಮಾತ್ರ ಆ ಭಗವಂತನ ಕರುಣೆ ಅನ್ನೋದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕ್ಷಮೆ ಇರ್ಲಿ ಮಾತಾಜಿ ತಪ್ಪಾಗಿದ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ಈ ಭಗವದ್ಗೀತೆಯಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಅಂತ ಕೂಡ ಕೇಳಿರ್ತೀವಿ, 2ನೇ ಅಧ್ಯಾಯದಲ್ಲಿ ಅನ್ಕೋತೀನಿ. ಅಂದ್ರೆ ಇಲ್ಲಿ ಬುದ್ಧಿಯೋಗ ಅಂದ್ರೆ ಏನು ಅಂದ್ರೆ ಭಕ್ತಿ ಯೋಗನೇ ಬುದ್ಧಿಯೋಗನು. ಅಂದ್ರೆ ಬುದ್ಧಿಯನ್ನ ಬಳಸಿ ಭಕ್ತಿಯನ್ನ ಮಾಡುವಂಥದ್ದು. ಅಂದ್ರೆ ಈಗ ಒಂದು ಉದಾಹರಣೆಗೆ ಪ್ರಭುಪಾದರಾದ್ರೆ ಒಂದು ಉದಾಹರಣೆಯನ್ನ ತಗೊಂತಾರೆ. ಅಂದ್ರೆ ಪ್ರಭುಪಾದರು ಪ್ರಪಂಚಾದ್ಯಂತ ಒಂದು ಕೃಷ್ಣ ಪ್ರಜ್ಞೆಯನ್ನ ಹರಡುವಾಗ ಒಮ್ಮೆ ಆಫ್ರಿಕಾಗೆ ಭೇಟಿ ಕೊಡ್ತಾರೆ. ಅಲ್ಲಿದ್ದಂತಹ ಯಾರು ದೇವಸ್ಥಾನದ ಒಂದು ನಿರ್ವಹಣೆಯನ್ನ ನೋಡ್ಕೊಳ್ತಾ ಇದ್ದವರನ್ನ ಕೇಳ್ತಾರೆ, ಇಲ್ಲಿ ಹೇಗೆ ಪ್ರಚಾರ ನಡೀತಿದೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ ಇಲ್ಲಿ ಯಾರು ಬರೋದಿಲ್ಲ ಅಂತ, ಹೆಚ್ಚು ಬರೋದಿಲ್ಲ ಜನ ಅಂತ. ಯಾಕೆ ಅಂತಂದ್ರೆ ಮೊದಲಿಗೆ ಅವರಿಗೆ ಭಾಷೆ ಹೆಚ್ಚು ಅರ್ಥ ಆಗೋದಿಲ್ಲ, ಇನ್ನ ಒಂದು ಅವರಿಗೆ ಪ್ರಸಾದದಲ್ಲಿ ಆಸಕ್ತಿ ಇದೆ, ಮತ್ತೆ ಇಲ್ಲಿನ ಒಂದು ಆಫ್ರಿಕನ್ಸ್ಗೆ ಅವ್ರಿಗೆ ಡ್ಯಾನ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಆದ್ರೆ ಅವ್ರಿಗೆ ಭಕ್ತಿಯಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಕೂಡ್ಲೆ ಹೋಗು, ಯಾರಿಗೆ ಇಂಗ್ಲಿಷ್ ನಿಂದ ಅವರ ಆಫ್ರಿಕನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಕ್ಕೆ ಗೊತ್ತಿರೋರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಬ ಅಂತ ಹೇಳ್ತಾರೆ. ಅವ್ರನ್ನ ಕರ್ಕೊಂಬಂದ್ಮೇಲೆ ಹೇಳ್ತಾರೆ, ಒಳ್ಳೆ ಫೀಸ್ಟ್ ಮಾಡಿ, ಅವ್ರಿಗೆ ಇಷ್ಟ ಇದೆ ಅಲ್ವಾ, ಪ್ರಸಾದ ಅಂದ್ರೆ ತುಂಬಾ ಇಷ್ಟ ಇದೆ, ಒಳ್ಳೆ ಫೀಸ್ಟ್ ಮಾಡಿ, ಮತ್ತೆ ಎಲ್ಲರನ್ನು ಕೂಡ ಒಂದು ಸಂಕೀರ್ತನೆಯಲ್ಲಿ ಹಾಡಲಿ, ಅವರು ಕುಣಿಲಿ ಅಂತ ಹೇಳ್ತಾರೆ. ಇದನ್ನೇ ಬುದ್ಧಿಯೋಗ ಅಂತ ಹೇಳ್ತಾರೆ. ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಅಂತ. ಅಂದ್ರೆ ನನ್ಗೆ ಏನು ಬೇಕು ಅದನ್ನ ನಾನು ಮಾಡೋದಕ್ಕೆ ಒಂದು ಬುದ್ಧಿಯನ್ನ ಬಳಸುವಂಥದ್ದು. ಅಂದ್ರೆ ಇಲ್ಲಿ ಯಾವ್ದೋ ಒಂದು ಇಂದ್ರಿಯ ಭೋಗದ ವಿಷಯದ ಬಗ್ಗೆ ಉದ್ದೇಶವನ್ನು ಇಟ್ಕೊಂಡು ಹೇಳುವಂಥದ್ದಲ್ಲ, ಆದ್ರೆ ಭಕ್ತಿಯಲ್ಲಿ ಅವರ ಬುದ್ಧಿಯನ್ನ ಬಳಸುವಂಥದ್ದು. ಅಂದ್ರೆ ಭಗವಂತನ ಸೇವೆಯಲ್ಲಿ
ಅದೇ ರೀತಿಯಲ್ಲಿ ಅದರಲ್ಲಿ ಒಂದು ಫಲದಾಯಕವಾದ ಒಂದು ಕೆಲಸವನ್ನು ಮಾಡುವಂಥದ್ದು. ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ವ್ಯವಸಾಯ ಮಾಡಿದ್ರೆ ಅಲ್ಲಿ ಕೃಷಿ ಬರುತ್ತೆ, ಕೃಷಿಯಿಂದ ಅವ್ರಿಗೆ ಬೆಳೆ ಬರುತ್ತೆ, ಅದು ಅವರ ಒಂದು ಉದ್ದೇಶ. ಹಾಗೆಯೇ ಇಲ್ಲಿ ಅವರ ಬುದ್ಧಿಯನ್ನ ಬಳಸಿ ಇತರರಿಗೆ ಭಕ್ತಿಯನ್ನ ಹರಡುವಂಥದ್ದು. ಹೇಗೆ ಮಾಡಿದ್ರು ಅಂದ್ರೆ ಪ್ರಭುಪಾದರು ಅವರಿಗೆ ಇಷ್ಟವಾದ ರೀತಿಯಲ್ಲಿ ಅವ್ರಿಗೆ ಪ್ರಸಾದವನ್ನ ಸಿದ್ಧ ಮಾಡಿದ್ರು. ಮತ್ತೆ ಎಲ್ಲರಿಗೂ ಕೂಡ ಸಂಕೀರ್ತನೆಯಲ್ಲಿ ಅವ್ರಿಗೆ ಕುಡಿಲಿಕ್ಕೆ ಇಷ್ಟ, ಸಂಕೀರ್ತನೆ ಮಾಡ್ಲಿ ಅಂತ ಹೇಳಿದ್ರು. ನಂತರ ಅವರಿಗೆ ಭಾಷೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದಾಗ ಯಾರು ಅವರ ಭಾಷೆಯಿಂದ ಆಂಗ್ಲ ಭಾಷೆಯನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಗೊತ್ತಿರುವಂತ ಜನ ಇದ್ರು, ಅವರನ್ನ ಕರೆಸಿದ್ರು. ಹೀಗೆ ಆಫ್ರಿಕಾದಲ್ಲೂ ಕೂಡ ಅನೇಕ ಜನ ಭಕ್ತರನ್ನ ಪ್ರಭುಪಾದರು ಹೇಗೆ ಅವರು ಸಿದ್ಧ ಮಾಡಿದ್ರು ಅಂತ, ಇದನ್ನೇ ಭಕ್ತಿ ಯೋಗ ಅಥವಾ ಬುದ್ಧಿಯೋಗ ಅಂತ ಕರೆಯುವಂಥದ್ದು. ಸೊ ಈಗ ನಾವು 1 ನಿಮಿಷ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಪರಮಾತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಪರಮಾತ್ಮ ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದರಲ್ಲೂ ಕೂಡ ಅಣುರೇಣ ತೃಣಕಾಷ್ಟದಲ್ಲಿ ಇದ್ದಾನೆ, ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಇದ್ದಾನೆ. ಜೀವಾತ್ಮನು 84 ಲಕ್ಷ ಯೋನಿಯಲ್ಲಿ ಅವನು ಯಾವುದೇ ದೇಹವನ್ನ ಪಡೆದಾಗ್ಲೂ, ಯಾವುದೇ ರೂಪವನ್ನು ಪಡೆದಾಗ್ಲೂ ಕೂಡ ಅವನ ಜೊತೆಯಲ್ಲಿ ಪರಮಾತ್ಮನಾಗಿ ಮನಸ್ಸಾಕ್ಷಿ ಆತ್ಮಸಾಕ್ಷಿಯಾಗಿ ಭಗವಂತ ಅವನಿರ್ತಾನೆ. ಅವನು ಅನುಮತಿ ಕೊಡುವವನಾಗಿರ್ತಾನೆ. ಮತ್ತೆ ಉಪದೃಷ್ಟ ಅಂದ್ರೆ ನಾವು ಮಾಡ್ತಾ ಇರೋದನ್ನೆಲ್ಲ ನಿರ್ದೇಶನ ಮಾಡುವಂತವನು, ಅದನ್ನ ನೋಡುವಂತವನು ಕೂಡ ಅವನೇ ಆಗಿದ್ದಾನೆ. ಅಂದ್ರೆ ನಾವು ನೋಡಿದ್ದೀವಿ 5 ಕಾರಣಗಳು ಬೇಕು, ಪರಮಾತ್ಮನ ಅಪ್ಪಣೆ ಬೇಕು ಪ್ರತಿಯೊಂದು ಕಾರ್ಯ ಆಗ್ಬೇಕು ಅಂತಂದ್ರೆ. ಅಂದ್ರೆ ಅದರಲ್ಲಿ ನ್ಯಾಯವಾದ್ದಾದ್ರೂ ಸರಿ, ಅನ್ಯಾಯವಾದ್ದಾದ್ರೂ ಸರಿ ಅಂತ ಹೇಳ್ತಾರೆ. ನ್ಯಾಯವಾದ್ದು ಯಾವುದು ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು, ಅನ್ಯಾಯವಾದ್ದು ಯಾವ್ದು ಅಂದ್ರೆ ಶಾಸ್ತ್ರಗಳಲ್ಲಿ ತಿಳಿಸದೇ ಇರುವಂತದ್ದು. ಎಂತದೇ ಕಾರ್ಯ ಮಾಡ್ಬೇಕಾದ್ರೂ ಕೂಡ ಪರಮಾತ್ಮನ ಅಪ್ಪಣೆ, ಅವನ ಒಂದು ಏನಂತ ಹೇಳಿದ್ರೆ ಸ್ಯಾಂಕ್ಷನ್ ಮಾಡ್ದಿರಾ ಕಾರ್ಯ ಅನ್ನುವಂಥದ್ದು ಜರುಗೋದಿಲ್ಲ. ಮತ್ತೆ ಅವನು ಯಂತ್ರದಲ್ಲಿ ಅಂದ್ರೆ ಒಂದೇ ಮರದಲ್ಲಿ ಕುಳಿತ 2 ಪಕ್ಷಿಗಳ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಪಕ್ಷಿ ಅದು ಹಣ್ಣುಗಳನ್ನ ಸವಿಯುತ್ತೆ, ಅಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗುತ್ತೆ. ಇನ್ನೊಂದು ಪಕ್ಷಿ, ಆ ಒಂದು ಪಕ್ಷಿ ಯಾವುದು ಹಣ್ಣುಗಳನ್ನ ಸವಿತಿದೆ, ಇಂದ್ರಿಯ ಭೋಗದಲ್ಲಿ ತೊಡಗಿದೆ, ಅದನ್ನ ಅದು ನೋಡ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ, ಅದು ಕಾಯ್ತಾ ಇರುತ್ತೆ. ಯಾವತ್ತು ಇವನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿನ ಹೊಂದುತ್ತಾನೆ, ಯಾವತ್ತು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಅನ್ನೋದಕ್ಕೆ ಕಾಯ್ತಾ ಇರುತ್ತೆ. ಇದು ಪರಮಾತ್ಮ ಸಾಕ್ಷಾತ್ಕಾರ. ಅಂದ್ರೆ ನಾವು ನೋಡ್ತೀವಿ ಅಷ್ಟಾಂಗ ಯೋಗಿಗಳು ಹೃದಯದಲ್ಲಿ ಈ ಪರಮಾತ್ಮನನ್ನ ಕುರಿತು ಅವರು ದರ್ಶನ ಮಾಡ್ತಾರೆ. ಮತ್ತೆ ಆ ಒಂದು ದರ್ಶನಕ್ಕಾಗಿಯೇ ಅವರು ಅಷ್ಟಾಂಗ ಯೋಗವನ್ನ ಮಾಡ್ತಾರೆ, ಯಮ ನಿಯಮಗಳನ್ನ ಆಚರಣೆ ಮಾಡ್ತಾರೆ. ನಂತರ ಬರುವಂತದ್ದು ಕೃಷ್ಣನಿಗೆ ಶರಣಾಗತಿ. ಕೃಷ್ಣನಿಗೆ ಶರಣಾಗತಿ ಅದರಲ್ಲಿ ಯಾವ ರೀತಿ ಅಂತಂದ್ರೆ, ಭಗವಂತನಿಗೆ ಯಾರೆಲ್ಲ ಶರಣಾಗ್ತಾರೆ ಅಂದ್ರೆ ನಾವು ನೋಡ್ತೀವಿ 4 ಜನ ಸುಕೃತಿಗಳು ಅಂತ ಹೇಳ್ತಾರೆ. ಅವರು ಭಗವಂತನ ಕಡೆಗೆ ಬರ್ತಾರೆ. ಯಾರೆಲ್ಲ 4 ಜನ ದುಷ್ಕೃತಿಗಳಿದ್ದಾರೆ, ಅವ್ರು ಯಾವತ್ತೂ ಭಗವಂತನ ಕಡೆಗೆ ಮುಖ ಮಾಡೋದಿಲ್ಲ. ಹೀಗೆ ಶರಣಾಗತಿಯಲ್ಲೂ ಕೂಡ ಅನೇಕ ವಿಧಗಳು ಇದೆ ಅಂತ ಹೇಳ್ತಾರೆ. ಯಾವ ರೀತಿ ಶರಣಾಗತಿ ಆಗ್ಬೇಕು ಅಂತಂದ್ರೆ, ಭಗವಂತನಿಗೆ ಅನುಕೂಲಕರವಾದ ರೀತಿಯಲ್ಲಿ, ಅಂದ್ರೆ ಭಗವಂತ ಏನಂತ ಹೇಳ್ತಾರೆ, ಋಷಿಕೇಶ ಸೇವನಂ ಅಂತ. ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸುವಂಥದ್ದು, ಅದು ನಿಜವಾದ ರೀತಿಯಲ್ಲಿ ಭಗವಂತನ ಭಕ್ತಿ ಮಾಡುವಂಥದ್ದು. ಯಾವುದು ಭಕ್ತಿಗೆ ಅನುಕೂಲಕರವಲ್ಲದ್ದು ಅದನ್ನ ನಾವು ತ್ಯಜಿಸ್ಬೇಕಾಗತ್ತೆ. ಅಂದ್ರೆ ಯಾವ್ದೆಲ್ಲ ಭಕ್ತಿಗೆ ಅನುಕೂಲಕರವಲ್ಲದ್ದು ಅಂತಂದ್ರೆ, ಈಗ ನಾವು ನೋಡ್ತೀವಿ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತೀವಿ. ಮಾಂಸ ಭಕ್ಷಣೆ, ಮದ್ಯಪಾನ, ಜೂಜು, ಇದೆಲ್ಲ ನೈತಿಕ ಸಂಬಂಧಿಗಳನ್ನ ವರ್ಜಿಸ್ಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಭಕ್ತಿಗೆ ಪೂರಕವಾದ್ದು ಅಲ್ಲ, ಅದನ್ನ ನಾವು ಬಿಡಬೇಕು ಅಂತ. ಯಾವ ಮಟ್ಟಿಗೆ ಅಂದ್ರೆ ನಾವು ಕಾಫಿ, ಟೀ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಕೂಡ ವರ್ಜಿಸ್ತೀವಿ, ಯಾಕಂದ್ರೆ ಅದು ಭಕ್ತಿಗೆ ಪೂರಕವಾದ್ದು ಅಲ್ಲ ಅಂತ. ಅದರಲ್ಲಿ ಏನಂತ ಹೇಳ್ತಾರೆ, ಯುಕ್ತ ವೈರಾಗ್ಯ, ಫಾಲ್ತು ವೈರಾಗ್ಯ, ಈ ವಿಷಯಗಳನ್ನ ಕುರಿತು ತಿಳಿತೀವಿ. ಇದನ್ನೆಲ್ಲ ಮಾಡುವಂತದ್ದು ಭಗವಂತನಿಗೆ ಶರಣಾಗತಿಯನ್ನ ಹೊಂದುವುದಕ್ಕಾಗಿ. ಮತ್ತೆ ಶರಣಾಗತಿಯನ್ನು ಹೊಂದುವಾಗ ಭಗವಂತನಲ್ಲಿ ನಮಗೆ ಅಪಾರ ನಂಬಿಕೆ ಇರುತ್ತೆ, ಅವನಲ್ಲಿ ಶ್ರದ್ಧೆ ಇರುತ್ತೆ. ಅವನೇ ನಮ್ಮ ನಿಜವಾದ ಒಡೆಯ, ನಿಯಂತ್ರಕ, ಮತ್ತೆ ಅವನೇ ನಮ್ಮ ಎಲ್ಲರ ಏನಂತ ಹೇಳ್ತಾರೆ, ಹಿತವನ್ನ ಬಯಸುವಂತವನು. ಇದೆಲ್ಲ ತಿಳಿದು ಅವನಿಗೆ ಶರಣಾಗತಿಯನ್ನು ಹೊಂದುವಂಥದ್ದು. ಶರಣಾಗತಿಯನ್ನು ಹೊಂದುವಾಗ ನಮ್ಮಲ್ಲಿ ಒಂದು ನಮ್ರತೆ, ಸೌಮ್ಯ ಭಾವ ಅನ್ನುವಂಥದ್ದು ಕೂಡ ಇರಬೇಕಾಗುತ್ತೆ. ಇದು ಕೃಷ್ಣನಿಗೆ ಶರಣಾಗತಿ ಅನ್ನುವಂಥದ್ದು. ಕೃಷ್ಣ ಪ್ರಜ್ಞೆಯನ್ನ ಬೋಧಿಸುವಂಥದ್ದು. ಯಾರಿಗೆ ಬೋಧಿಸ್ಬೇಕು ಅಂತಂದ್ರೆ, ತಪಸ್ಸು ಮಾಡದವನಿಗೆ ಬೋಧಿಸ್ಬೇಡ ಅಂತ ಹೇಳ್ತಾನೆ. ತಪಸ್ಸು ಅಂದ್ರೆ ಯಾವುದು ಅಂತಂದ್ರೆ, ನಾವ್ ಇವಾಗ
ಈ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತೀವಿ, ಅದು ತಪಸ್ಸು ಅನ್ನಿಸ್ಕೊಳ್ಳುತ್ತೆ. ಮತ್ತೆ ಮಂಗಳಾರತಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಅದು ಒಂದು ರೀತಿ ತಪಸ್ಸಾಗುತ್ತೆ. ಪ್ರತಿದಿನ ಹರಿನಾಮ ಸಂಕೀರ್ತನೆ ಅಥವಾ ಹರಿಕೃಷ್ಣ ಮಂತ್ರ 16 ಸುತ್ತು ಜಪ ಮಾಡ್ಬೇಕು ಅಂದ್ರೆ ಅದು ಕೂಡ ತಪಸ್ಸಾಗುತ್ತೆ. ಹೀಗೆ ಯಾರು ತಪಸ್ಸನ್ನ ಮಾಡೋದಿಲ್ಲ, ಅದಕ್ಕೆ ಅವನು ಸಿದ್ಧ ಇಲ್ಲ, ಅಂತವನಿಗೆ ಇದನ್ನ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಈ ಭಗವದ್ಗೀತೆ ಅನ್ನುವಂಥದ್ದು, ಆ ಜ್ಞಾನ ಅನ್ನುವಂಥದ್ದು ಅಥವಾ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದ್ರೆ ಅದು ಪ್ರಾಯೋಗಿಕವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಒಂದು ಫಲಿತಾಂಶಗಳನ್ನ ಅನುಭವಿಸ್ಲಿಕ್ಕೆ ಮತ್ತೆ ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ನೇರವಾಗಿ. ಹಾಗಿರುವಾಗ ಇದು ಬರಿಯ ಜ್ಞಾನ, ಪುಸ್ತಕದ ಜ್ಞಾನವಲ್ಲ, ಅದು ಬದುಕಿನಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಆ ರೀತಿ ಕಾರ್ಯರೂಪಕ್ಕೆ ತರುವಾಗ ನಮ್ಗೆ ಅದರ ಒಂದು ಅನುಭವ ಕೂಡ ಆಗುತ್ತೆ. ಇಲ್ಲಿ ಭಕ್ತಿ ಅನ್ನುವಂಥದ್ದನ್ನ ನಾವು ಮಾಡಿದಾಗ ಮಾತ್ರನೇ ಜ್ಞಾನ ಅನ್ನುವಂಥದ್ದು ಅದು ತಂತಾನೇ ಅನುಭವ ಗಮ್ಯ ಆಗುತ್ತೆ. ಆ ರೀತಿ ಭಕ್ತಿಯನ್ನೇ ಮಾಡದೇ ಇರುವಂತವರಿಗೆ ಈ ಒಂದು ಜ್ಞಾನ ಅನ್ನುವಂಥದ್ದು ಅದು ಬರೀ ಏನಂತ ಹೇಳ್ತಾರೆ, ವಿಷಯ ಸಂಗ್ರಹ ಅಷ್ಟೇ ಆಗುತ್ತೆ ಹೊರತು ಅದರಿಂದ ಅವ್ರಿಗೆ ಯಾವುದೇ ಪ್ರಯೋಜನ ಆಗುದಿಲ್ಲ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಿದ್ಧ ಇದ್ದಾರೆ ಮತ್ತೆ ಅದನ್ನ ಪ್ರಾಯೋಗಿಕವಾಗಿ ಅನುಭವಿಸೋದಕ್ಕೆ ಸಿದ್ಧ ಇದ್ದಾರೆ ಅಂತವರಿಗೆ ಬೋಧಿಸ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಯಾರಿಗೆ ಕೃಷ್ಣನಲ್ಲಿ ಅಸೂಯೆ ಇದೆ ಅಥವಾ ನಿರಾಕಾರವಾದಿಗಳು, ಮಾಯಾವಾದಿಗಳು ಮತ್ತೆ ಭಗವಂತನಿಗೆ ಯಾರೆಲ್ಲ ಮೂಢರು, ನರಾಧಮರು, ಅಸುರರು ಇರ್ತಾರೆ, ಅವನಿಗೆ ಶರಣಾಗೋದಿಲ್ಲ ಅಂತವ್ರ ಹತ್ರ ನಾವು ಇದನ್ನ ಹೋಗಿ ಹೇಳುವಂಥದ್ದು ಅಪರಾಧ, 9ನೇ ಅಪರಾಧ ಅಂತ ಹೇಳಿ ಹೇಳ್ತಾರೆ. ಅಂತವ್ರಿಗೆ ನಾವು ಅದನ್ನ ಹೇಳೋದಕ್ಕೆ ಹೋಗ್ಬಾರ್ದು ಅಂತ. ಆದ್ರೆ ಅದನ್ನ ಯಾರು ಕೇಳಲಿಕ್ಕೆ ಆಸಕ್ತಿನ ಹೊಂದಿದ್ದಾರೆ ಅಂತವ್ರಿಗೆ ನಾವು ಬೋಧಿಸೋದ್ರಿಂದ ಕೇಳುವವನ ಪಾಪಗಳು ಕೂಡ ಘಟಿಸುತ್ತೆ, ಹೇಳುವವನ ಪಾಪಗಳು ಕೂಡ ಘಟಿಸುತ್ತೆ. ಆಗ ಅದು ಒಂದು ಏನಾಗುತ್ತೆ, ಸ್ವಾಧ್ಯಾಯ ಯಜ್ಞ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಕುರಿತಾಗಿ ನಾವು ಏನೇ ಮಾಡಿದ್ರು ಕೂಡ, ಯಾವುದೇ ಕಾರ್ಯವನ್ನ ಮಾಡುವಾಗ್ಲೂ ಅದರಿಂದ ಭಗವಂತ ಸುಪ್ರೀತ ಆದ ಅಂತಂದ್ರೆ ಅದು ಯಜ್ಞ ಅನ್ನಿಸ್ಕೊಡುತ್ತೆ. ಹಾಗೆ ನಾವು ಈ ಒಂದು ಕೃಷ್ಣಾರ್ಜುನರ ಸಂವಾದ ಹೇಗೆ ಸಂಜೆ ಕೇಳಿದ್ದಾನೆ ಹಾಗೆ ನಾವು ಕೂಡ ಕೇಳ್ತಾ ಇದೀವಿ. ಹಾಗಾಗಿ ಇದರ ಒಂದು ಮೂಲ ಅಂದ್ರೆ ಏನು ಅಂತಂದ್ರೆ, ಪ್ರಯೋಜನ ಏನು ಅಂತಂದ್ರೆ, ಭಗವದ್ಗೀತೆ, ಇಡೀ ಭಗವದ್ಗೀತೆ ಕೇಳಿದ್ಮೇಲೆ ಕೊನೆಯಲ್ಲಿ ನಮ್ಗೆ ಏನು ತಿಳಿಬೇಕಾಗಿದೆ ಅದರಿಂದ. ಹರೇ ಕೃಷ್ಣ. ಏನಿಂದ ತಿಳ್ಕೋತೀವಿ, ಏನ್ ರಿಯಲೈಸೇಷನ್ ಆಗುತ್ತೆ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಏನ್ ತಿಳ್ಕೊಬೋದಂದ್ರೆ ಮಾತಾಜಿ, ಭಗವಂತನಿಗೆ ಶರಣಾಗತಿಯಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಮುಂದೆ ನಡಿಬೇಕು ಮಾತಾಜಿ. ಈಗ ಮುಂಚೆ ಅಂತೂ ಗೊತ್ತಿರ್ಲಿಲ್ಲ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ. ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಎಲ್ಲ ಗೊತ್ತಾಗ್ತಾ ಇದೆ. ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಶಾಸ್ತ್ರದಲ್ಲಿ ಇಲ್ದೇ ಇರೋದು ಅದು ಅಜ್ಞಾನ, ಅದು ತಗೋಬಾರ್ದು, ಜ್ಞಾನ ತಗೋಬೇಕು. ಕೃಷ್ಣ ಏನು ಹೇಳಿದ್ದಾರೆ, ಗುರುಗಳು ಏನ್ ಹೇಳಿದ್ದಾರೆ, ಗುರು ಪರಂಪರೆಯಲ್ಲಿ ಏನ್ ಬಂದಿದೆ ಅದನ್ನ ನಾವು ತಗೋಬೇಕು ಅಂತ ಅರ್ಥ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇದನ್ನ ಇಡೀ ಅಧ್ಯಾಯ ತಿಳಿದ ಮೇಲೆ ನಮ್ಗೆ ತಿಳ್ಕೊಬೇಕಾಗಿರುವಂತದ್ದು, ಭಕ್ತಿ ಅನ್ನುವಂಥದ್ದು ಆಯ್ಕೆ ಅಲ್ಲ ಅಂತ. ಭಕ್ತಿ ಅನ್ನುವಂಥದ್ದು ಯಾವತ್ತು ಆಯ್ಕೆ ಅಲ್ಲ, ಅದು ಅವಶ್ಯಕತೆ. ಅವಶ್ಯಕವಾಗಿ ಎಲ್ಲರೂ ಕೂಡ ಭಕ್ತಿಯನ್ನ ಮಾಡ್ಲೇಬೇಕು. ಭಕ್ತಿಯನ್ನ ಮಾಡದೆ ಈ ಭವಸಾಗರವನ್ನ ದಾಟೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಭಕ್ತಿನ ನಾವು ಹೇಗೆ ಮಾಡ್ಬೋದು? ಕೃಷ್ಣ ಶರಣಾಗತರಾಗೋದ್ರಿಂದನೂ ಮಾಡ್ಬೋದು ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ, ಭಕ್ತರ ಸಂಘದಿಂದ ಭಕ್ತರ ಸಂಘದಿಂದ ಮಹಾಪ್ರಸಾದನ ಸ್ವೀಕರಿಸೋದ್ರಿಂದ, ದೇವ್ರಿಗೆ ನೈವೇದ್ಯ ಮಾಡಿ ತಿರ್ಗಾ ಬ್ರಹ್ಮ ಮುಹೂರ್ತದಾಗ ಎದ್ದು ಬಿಟ್ಟು ಜಪ, ತಿರ್ಗಾ ಮಂಗಳಾರತಿ ಎಲ್ಲ ತೋರ್ಸೋದು, ಇದರಿಂದನೂ ಭಕ್ತಿ ಮಾಡ್ಕೊಂಡು ಹರೇ ಕೃಷ್ಣ ಮಾತಾಜಿ. ಗುರು ಮಾರ್ಗದಿಂದ ಮಾತಾಜಿ, ಗುರು ಪರಂಪರೆಯಿಂದ ಒಬ್ಬ ಶುದ್ಧ ಗುರುವಿನಿಂದ ನಾವು ಭಕ್ತಿ ಮಾಡಿ. ಹರೇ ಕೃಷ್ಣ ಮಾತಾಜಿ. ನಾವು ಗುರುಗಳ ಮುಖಾಂತರನೇ ಭಕ್ತಿ ಮಾಡ್ಲಿಕ್ಕೆ ಹೋಗ್ಬೇಕು ಮಾತಾಜಿ. ಈಗ ಭಕ್ತಿನ ಹೇಗೆ ಮಾಡುವಂತದ್ದು ಅಂತಂದ್ರೆ, ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ ಅದನ್ನ ನಾವು ತಿಳ್ಕೋಬೇಕು, ಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕು, ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಭಕ್ತಿ ಅಂತಂದ್ರೆ ಏನು ಅನ್ನೋದನ್ನ ಅಂದ್ರೆ, ಭಗವಂತನ ಮೇಲೆ ನಾವು ಇರುವಂತಹ ಒಂದು ಪ್ರೀತಿ, ಶ್ರದ್ಧೆ, ನಂಬಿಕೆ,
ಆ ಒಂದು ಪ್ರೀತಿ ಶ್ರದ್ಧೆ ನಂಬಿಕೆ ಇದ್ದಾಗ ಭಗವಂತ ನಮಗೆ ಏನನ್ನ ತಿಳಿಸ್ತಾ ಇದ್ದಾನೆ ಅಲ್ಲಿ ನೇರವಾಗಿ ಕೃಷ್ಣ ನಮ್ಗೆ ಬಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅವನು ಈಗಾಗ್ಲೇ ತಿಳಿಸ್ಕೊಟ್ಟಿದ್ದಾನೆ ಶಾಸ್ತ್ರಗಳ ಮೂಲಕ. ಅದನ್ನ ಸರಿಯಾದ ಗುರುವಿನ ಮೂಲಕ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನೇ ಇಲ್ಲಿ ಈ ಒಂದು ಇಡೀ ಭಗವದ್ಗೀತೆಯ ಸಾರ. ಅದನ್ನ ನಾವು ತಿಳ್ಕೊತೀವಿ. ಹೀಗೆ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿ ಇಲ್ಲಿಗೆ ಈ ಒಂದು 4 ಗ್ರೂಪ್ನ ಡಿಸ್ಕಷನ್ಸ್ ಮುಗ್ದಿದೆ. ಇದು ಸ್ಲೈಡ್ಸ್ ಇದೆ. ಈ ಸ್ಲೈಡ್ಸ್ಗಳನ್ನ ಮುಂದಿನ ವಾರಕ್ಕೆ ನಾ ಹೇಳ್ತೇನೆ. ಸೊ ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೋ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೇರಿದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಇಲ್ಲಿ ಈಗ ಹೊಸ ರೂಲ್ಗಳು ಮಾಡ್ತಾ ಇದ್ದಾರೆ. ಏನಂದ್ರೆ ಭಕ್ತಿ ಶಾಸ್ತ್ರಿ ಭಕ್ತಿ ವೈಭವ ಕ್ಲಾಸಸ್ ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವರು ರಾಧಾ ಗೋವಿಂದ ಟೆಂಪಲ್ಗೆ ಏನಾದ್ರೂ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೇವೆ ಅಂತಂದ್ರೆ ಯಾವ್ದಾದ್ರು ಸರಿ, ಕಾಲ್ ಮಾಡೋದಿರ್ಬೋದು ಅಥವಾ ಅಡ್ಮಿನ್ ಹೋಸ್ಟ್ ಆಗೋದು ಅಥವಾ ಇಂಟ್ರೆಸ್ಟೆಡ್ ಇರೋರು ಪ್ರೀಚಿಂಗ್ ಕೂಡ ಮಾಡ್ಬೋದು. ಸೇವೆನ ಇಟ್ ಈಸ್ ಕಂಪಲ್ಸರಿ ಮಾಡಿದ್ದಾರೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೂಡ ನೀವು ಏನು ಈಗ ನಾ ಹೇಳ್ದೆ ಬರೀ ಓದುವಂಥದ್ದು ಜ್ಞಾನ ಮಾತ್ರ ಅಲ್ಲ ವಿಜ್ಞಾನ ಆಗ್ಬೇಕು ಅಂತ ಹೇಳಿ ಆ ಸೇವೆಗಳನ್ನು ಕೂಡ ಎಲ್ಲರೂ ಮಾಡ್ಬೇಕು ಅನ್ನೋಂಥದ್ದು. ಮತ್ತೆ ಮಂಗಳಾರತಿ 65% ಅಲ್ಲಿ ಅಟೆಂಡೆನ್ಸ್ ಸಿಕ್ಬೇಕು ಅಂತ ಹೇಳಿದ್ದಾರೆ. 2 ವಿಷಯಗಳು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡೋ ಸಮಯದಲ್ಲಿ ಕೇಳ್ತಾರೆ ನೀವು ಏನೆಲ್ಲ ಸೇವೆ ಮಾಡಿದ್ದೀರಿ ಅನ್ನುವಂಥದ್ದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಮಂಗಳಾರತಿನೂ ಮಾಡ್ತಾ ಇದೀವಿ ಮತ್ತೆ ಜಪನೂ ಅಲ್ಲೇ ಇದ್ ಮಾಡ್ತಾ ಇದೀವಿ ಮಾತಾಜಿ. ಒಂದ್ 7 o'clock ತನಕ ನಾನು ಹಾಗೆ ಇರ್ತೀನಿ. ಜಪನ ಹಂಗೆ ಮುಗಿಸ್ಕೊಳ್ತಾ ಇದ್ದೀನಿ ಮಾತಾಜಿ. ಓಕೆ. ಇಲ್ಲಿ ನಮ್ ಸೆಂಟರ್ಗಳಲ್ಲಿ ಮಾಡೋ ಇದು ಸರ್ವಿಸ್ ಎಲ್ಲ ಲೆಕ್ಕಕ್ಕೆ ಬರಲ್ಲ ಮಾತಾಜಿ. ಆದ್ರೆ ಇಲ್ಲಿಗೂ ಮಾಡ್ಬೇಕಂತೆ ಮಾತಾಜಿ. ಅಟ್ಲೀಸ್ಟ್ ಯಾವ್ದಾದ್ರು ಸಣ್ಣ ಸೇವೆ ಆದ್ರೂ ಇಲ್ಲಿಗೂ ಮಾಡ್ಬೇಕಂತೆ. ಹರೇ ಕೃಷ್ಣ ಮಾತಾಜಿ. ನಾವು ಬೆಳಗ್ಗೆ ಮಂಗಳಾರತಿಗೆ ಜಾಯಿನ್ ಆಗ್ತೀವಿ ಮಾತಾಜಿ. ನಾವು ಮಾತಾಜಿ ಮಂಗಳಾರತಿ ಜಾಯಿನ್ ಆಗ್ತೀವಿ ಮತ್ತೆ ಕಂಟಿನ್ಯೂ ನಾವು ಜಪ ಮಾಡ್ತೀವಿ ಮಾತಾಜಿ. ಹಾ ಮಾತಾಜಿ. ಸೊ ಅಟೆಂಡೆನ್ಸ್ ಎಲ್ಲಾರ್ದು ಆಗಿದೆ ಅಲ್ವಾ? ಹಾಕಿದ್ರ ಪ್ರಭುಜಿ? ಹರೇ ಕೃಷ್ಣ. ಹಾಕಿದ್ದೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿನಯ್ ಪ್ರಭು ನಮ್ದು ಹಾಕಿ ಪ್ರಭು. ಮಾತಾಜಿ ಹಾಕ್ತೇನೆ ಮಾತಾಜಿ. ಹಾ ಓಕೆ. ಧನ್ಯವಾದ ಪ್ರಭು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಾವು ಇಲ್ಲಿ ಕೃಷ್ಣನ್ ಟೆಂಪಲ್ ಅಲ್ಲೂ ಸೇವೆ ಮಾಡೋದು ಅದು ಲೆಕ್ಕಕ್ಕಾಗಲ್ವಾ ಮಾತಾಜಿ? ಅದು ಆಗತ್ತೆ ಮಾತಾಜಿ. ಆದ್ರೆ ರಾಧಾ ಗೋವಿಂದಗೂ ನೀವೇನಾದ್ರೂ ಸಣ್ಣ ಸೇವೆ ಆದ್ರೂ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ ಮಾತಾಜಿ. ಇಲ್ಲಿನೂ ಸಿಗ್ತಾ ಇದೆ ಈ ಟೆಂಪಲ್ ಅಲ್ಲೂ ಈಗ ಸೇವೆ ಅಲ್ಲೂ ಹೋಗ್ತಾ ಇದೀನಿ. ಮತ್ತೆ ನನ್ನ ಆಶ್ರಮ ಆತ್ಮ ಜ್ಞಾನ ಆಶ್ರಮ ಇದೆ ಮಾತಾಜಿ. ಅಲ್ಲಂತೂ ಸೇವೆಗಳು ತುಂಬಾ ಮಾಡ್ತಾ ಇರ್ತೀನಿ ಮಾತಾಜಿ. ಅಂದ್ರೆ ಏನು ಮಾತಾಜಿ ಅದು? ಅದು ಯೋಗ ಮಾತಾಜಿ. ಓಕೆ. ಯೋಗ ಇದೆ ಮತ್ತೆ ಹೋಮ ಹವನಗಳು ನಡೆಯುತ್ತೆ ಮತ್ತೆ ಎಲ್ಲ ಇದು ಭಗವದ್ಗೀತೆ ಭಾಗವತ ಅಲ್ಲೂ ಹೇಳ್ತಾರೆ. ಬಟ್ ನಾನು ಯೋಗಕ್ಕೆ ಹೋಗ್ತೀನಿ. ಮತ್ತೆ ಇದು ಗುರು ಸೇವೆ ಇರುತ್ತೆ, ಗುರು ಪೂಜೆ ಗುರುವಾರ ಇರುತ್ತೆ. ಮಂತ್ಲಿ 5ನೇ ತಾರೀಕು 6ನೇ ತಾರೀಕು ವಿಶೇಷ ಪೂಜೆ ಇರುತ್ತೆ. ಗುರು ಭಕ್ತಿ ಯೋಗ ಅಂತ ಮಾಡ್ತಾರೆ. ಅದು ಸೇವೆನೇ ಇರುತ್ತೆ ಮಾತಾಜಿ. ಪ್ಯಾಕಿಂಗ್ ಮಾಡೋದು ಮತ್ತೆ ಬಡವರಿಗೆ ದವಸ ಧಾನ್ಯ ಕೊಡೋದು ಒಂದಿರುತ್ತೆ. ಮತ್ತೆ 6ನೇ ತಾರೀಕು ಅನ್ನ ಪ್ರಸಾದ ಇರುತ್ತೆ ಮಾತಾಜಿ. ಅದು ನಾವು 12 ಗಂಟೆಗೆ ಹೋದ್ರೆ 3 ಗಂಟೆ ತನಕ ಆಗುತ್ತೆ ಮಾತಾಜಿ. ಅದು ಫುಲ್ ಸೇವೆ ಮಾಡ್ತೀನಿ ಮಾತಾಜಿ ಮಂತ್ಲಿ. ಮತ್ತೆ ಪ್ಯಾಕಿಂಗ್ ಇದ್ದಾಗ ಅಷ್ಟೇ, ಅವಾಗ 1-2 ಅವರ್ ಆಗುತ್ತೆ ಮಾತಾಜಿ. ಅದು ಕುಮಾರಸ್ವಾಮಿ ಲೈವೇಟಲ್ಲೇ ಇದೆ ಮಾತಾಜಿ. ಅದು ಆತ್ಮಜ್ಞಾನ ದರ್ಶನ ಯೋಗ ಅಂತ ಅಲ್ಲೂ ನಾನು ಸೇವೆ ಮಾಡ್ತಾ ಇರ್ತೀನಿ ಮಾತಾಜಿ. ಅಂದ್ರೆ ಅದು ಇಸ್ಕಾನ್ ಅಲ್ಲ ಮಾತಾಜಿ? ಇಲ್ಲ ಮಾತಾಜಿ, ಅದು ಆಶ್ರಮ. ಇಸ್ಕಾನ್ ಅಲ್ಲಿ ಅಲ್ಲೂ ಮಾಡ್ತಾ ಇದ್ದೀನಿ ಮಾತಾಜಿ. ರಾಧಾ ವಿನೋದ ಟೆಂಪಲ್ ಇಸ್ಕಾನ್ ಸಮೃದ್ಧಿ ಲೈವೇಟಲ್ಲಿ ಇದೆ ಮಾತಾಜಿ. ಹಾ ಮಾತಾಜಿ. ಅಲ್ಲೂ ಹೋಗ್ತಾ ಇರ್ತೀನಿ ಮಾತಾಜಿ ಸೇವೆಗೆ. ಈಗ ಫುಲ್ ಇದು ಇತ್ತಲ್ವಾ ಮಾತಾಜಿ ಚೈತನ್ಯ ಪ್ರಭುದು, ಅವಾಗ ಹೋಗಿದೆ. ಮತ್ತೆ ತಿಂಗಳಲ್ಲಿ 4ನೇ ಭಾನುವಾರ
ಮತ್ತೆ ಇಲ್ಲ 6ನೇ ಭಾನುವಾರ ಆಗ್ಬಿಡುತ್ತೆ, ಅವಾಗ ಹೋಗಿ ಸೇವೆ ಮಾಡಕ್ಕೆ ಹೇಳಿದ್ದಾರೆ ಮಾತಾಜಿ. ಅವಾಗ ಹೋಗ್ತೀನಿ ಮಾತಾಜಿ. ಒಂದೊಂದು ಗ್ರೂಪ್ ಒಂದೊಂದು ದಿವಸ ಅಂತ ಹೇಳಿದ್ದಾರೆ, ನಮ್ಗೆ ಹೇಳಿದಾಗ ಅವಾಗ ಹೋಗ್ತೀನಿ ಮಾತಾಜಿ. ಓಕೆ, ಯಾರಿಗಾದ್ರೂ ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು? ಹಾ ಮಾತಾಜಿ. ಅಲ್ಲಿಗೆ ಅವಾಗ ಅವಾಗ ಹೋಗಿ ಸೇವೆ ಮಾಡ್ತಿರ್ತೀವಿ ಮಾತಾಜಿ. ನನಗೆ ಇಲ್ಲೆಲ್ಲೋ ಹತ್ತಿರ ಸತ್ಸಂಗ ಇಲ್ತೈತಿ. ಹಾ ಮಾತಾಜಿ. ಆದ್ರೆ ಇದು ಇಲ್ಲಿ ನಿಮ್ಗೆ ಮಂಗಳೂರು ಅಂದ್ರೆ ನೀವು ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಮಾತಾಜಿ. ಬಟ್ ಆನ್ಲೈನ್ ನೀವು ಮಾಡ್ಬೋದು. ತುಂಬಾ ಆನ್ಲೈನ್ ತುಂಬಾ ಅಂದ್ರೆ ಆನ್ಲೈನ್ ನಲ್ಲಿ ಏನ್ ಮಾಡ್ಬೋದು ಮಾತಾಜಿ? ನಿಮ್ಗೆ ಲೆವೆಲ್ 1 ಯಾರು ಜಾಯ್ನ್ ಆಗ್ತಾ ಇರ್ತಾರೆ ಅವ್ರಿಗೆ ವೆಲ್ಕಮ್ ಕಾಲ್ ಮಾಡೋದು ಆತರ ಏನಾದ್ರು ಇದ್ರೆ ಕೊಡ್ತಾರೆ ಮಾತಾಜಿ. ಕಾಲ್ಸ್ ಮಾಡೋದು ಅಥವಾ ಅಡ್ಮಿನ್ ಕೋ ಹೋಸ್ಟ್ ಆಗೋದು ಮೊಬೈಲ್ ಇಂದೆಲ್ಲ ಗೊತ್ತಿರ್ಬೇಕಲ್ಲ ಮಾತಾಜಿ, ಅದಕ್ಕೆ ಹೇಳ್ಕೊಡ್ತಾರೆ ಮಾತಾಜಿ ಹೇಗೆ ಅಂತ. ಮಾತಾಜಿ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಇರುತ್ತೆ ಮಾತಾಜಿ. ಅವರು ನಂಬರ್ ಕೊಡ್ತಾರೆ, ನೀವು ರಿಕ್ವೆಸ್ಟ್ ಮಾಡಿ ಎಲ್ಲ ನಂಬರ್ಗೆ ಕರೆ ಮಾಡಿ 18 days ಕ್ಲಾಸಸ್ ಆಗುತ್ತೆ ಜಾಯಿನ್ ಆಗಿ ಅಂತ ಹೇಳುವಂತದ್ದು. ಲೆವೆಲ್ 2ಗೆ ಯಾರು ಜಾಯಿನ್ ಆಗ್ತಾ ಇಲ್ಲ ಅವರಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳುವುದು, ಅದೆಲ್ಲ ಮಾಡ್ಬೋದು ಮಾತಾಜಿ ಸರ್ವಿಸ್ ಅಲ್ಲಿ. ಸರಿ ಮಾತಾಜಿ, ಅವ್ರು ಹೇಳ್ಕೊಡೋದಾದ್ರೆ ಓಕೆ ಮಾತಾಜಿ. ಯಾಕಂದ್ರೆ ನನ್ಗೆ ಅಷ್ಟೇ ಮೊಬೈಲ್ ಇಂದ ಏನು ಬರಲ್ವಲ್ಲ, ಅದಕ್ಕೆ ಮಾತಾಜಿ. ಹರಕೃಷ್ಣ ಮಾತಾಜಿ, ನಾವು ಅಟೆಂಡ್ ಆಗ್ತೀವಿ ಎಲ್ಲ ಒಟ್ಟಿಗೆ. ಹಾ ಮಾತಾಜಿ. ಆರತಿ ಎಲ್ಲ ಜಪ ಮಾಡ್ತೀವಿ ಮಾತಾಜಿ. ಮನ್ಯಾಗನು ಮಾಡ್ತಾ ಇದೀವಿ. ಭಾಗವತ ಓದ್ತಾ ಇದೀವಿ ಮಾತಾಜಿ ಮನ್ಯಾಗ 10th ಕ್ಯಾಂಟ. ಮಾತಾಜಿ ನೀವು ಫಸ್ಟ್ ಇಂದ ಓದ್ತಾ ಇದ್ದೀರಾ ಮಾತಾಜಿ? ಹೌದು ಮಾತಾಜಿ. ಅಂದ್ರೆ ಒಬ್ರೇನ ಮಾತಾಜಿ? ಇಲ್ಲ ಭಕ್ತಿ ವೃಕ್ಷದಲ್ಲ? ಏನ್ ಮಾತಾಜಿ? ಭಾಗವತ ಓದುವಂತದ್ದು ನೀವು ಒಬ್ರೇ ಓದ್ತೀರಾ ಇಲ್ಲ ಭಕ್ತಿ ವೃಕ್ಷದಲ್ಲಿ ಓದ್ತೀರಾ ಅಂತ ಕೇಳಿದೆ ಮಾತಾಜಿ. ಇಲ್ಲ, ಮನ್ಯಾಗೇನೆ ಮಾತಾಜಿ. ಹೇಳೋದ್ ಅರ್ಥ ಆಗಿಲ್ಲ ಮಾತಾಜಿ. ಇಲ್ಲ ನೀವು ಒಬ್ರೇ ಓದ್ತೀರಾ ಇಲ್ಲ ನಿಮ್ ಜೊತೆಲಿ ಯಾರಾದ್ರೂ ಇರ್ತಾರ ಇಲ್ಲ, ನಮ್ ಓದೋದಕ್ಕೆ? ಪ್ರಭು ನಮ್ ಮನೆಯರ ಐದಾರು ಮಾತಾಜಿ. ಅವ್ರದ್ದೆಲ್ಲ ಮುಗ್ದದ ಮಾತಾಜಿ. ರಾಮಾಯಣ ಓದ್ತಾ ಇದಾರೆ. ಚೈತನ್ಯ ಚರಿತಾಮೃತ, ಭಾಗವತಂ ಎಲ್ಲ ಮುಗ್ದದ. ರಾಮಾಯಣ ಓದ್ತಾ ಇರ ಮಾತಾಜಿ ನಮ್ ಪ್ರಭು ಅವ್ರು. ಓಕೆ ಮಾತಾಜಿ. ನಮ್ಮ ಹುಡುಗನು ಚಾಂಟಿಂಗ್ ಮಾಡ್ತಾರ ಮಾತಾಜಿ. ಹರಿ ಬೋಲ್ ಮಾತಾಜಿ. ಇವೆಲ್ಲ ನಮ್ಮ ಹುಡುಗರು ತುಂಬಿಸ್ತಾರ ಮಾತಾಜಿ. ಅದೆಲ್ಲ ನನ್ ಬರಲ್ಲ ಮಾತಾಜಿ. ಅವೆಲ್ಲ ಹಾಕ್ರಿ ಅಂತಾರಲ್ಲ, ನಮ್ಮ ಹುಡುಗರು ಕೂಡ ಹಾಕ್ಸ್ತೀನಿ ಮಾತಾಜಿ. ಅಟೆಂಡೆನ್ಸ್ನು ನಮ್ಮ ಹುಡುಗರು ಕೂಡ ಹಾಕ್ಸ್ತೀನಿ ಮಾತಾಜಿ. ನನ್ಗೇನು ಅರ್ಥ ಆಗಲ್ಲ ಮಾತಾಜಿ. ಓಕೆ ಮಾತಾಜಿ. ಎಲ್ಲ ಹುಡುಗರ್ಗೆ ಹೇಳ್ತೀನಿ ಮಾತಾಜಿ, ಅವರೇ ಮಾಡ್ತಾ ಇದ್ರು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಸೈನ್ಮೆಂಟ್ ಬರ್ದಿದ್ರೆ ಯಾವ್ದಕ್ಕೆ ಸೆಂಡ್ ಮಾಡ್ಬೋದು ಮಾತಾಜಿ? ಡೈರೆಕ್ಟ್ ನಿಮ್ಗೆ ಸೆಂಡ್ ಮಾಡೋದಾ ಮಾತಾಜಿ? ಇಲ್ಲ ಇಲ್ಲ ಇರಿ ಮಾತಾಜಿ, ನಾನು ಕೇಳ್ತೇನೆ. ಆಗಿದೆಯಾ ಮಾತಾಜಿ ಎಲ್ಲಾರ್ದು? ಆಲ್ಮೋಸ್ಟ್ ಆಗಿದೆ ಅಂತಂದ್ರೆ ನಾನು ಕೇಳ್ತೇನೆ ಅವ್ರಿಗೆ ಯಾವ ಲಿಂಕ್ ಕಳಿಸ್ಬೇಕು ಅಂತ. ನಾನು ಕೊಡ್ತೇನೆ ಮಾತಾಜಿ ಇಮೇಲ್ ಐಡಿ ಹತ್ರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರದು ಆಗಿದೆ ಮಾತಾಜಿ, ಎಲ್ಲರದು ರೆಡಿ ಆಗಿದೆ. ಸರಿ ಮಾತಾಜಿ, ನಾನು ಹೇಳ್ತೇನೆ. ಮತ್ತೆ ಎಕ್ಸಾಮ್ ಯಾವಾಗ ಮಾಡ್ತೀರಾ ಮಾತಾಜಿ? ಇದು ಟೆಸ್ಟ್ ಒಂದ್ಸತಿ ಕ್ವಶನ್ ಆನ್ಸರ್ಸ್ ರಿವೈಸ್ ಮಾಡ್ಬಿಡೋಣ ಮಾತಾಜಿ. ಇದೇನು ಇನ್ನೊಂದು ಸ್ವಲ್ಪ ಸ್ಲೈಡ್ ಇನ್ನೊಂದು ದಿನ ಆಗುತ್ತೆ. ಮತ್ತೆ ಇನ್ನೊಂದು ವಾರಕ್ಕೆ ನೀವೆಲ್ಲ ಪ್ರಿಪೇರ್ ಇದ್ದೀರಾ ಅಂದ್ರೆ ಫಾಸ್ಟ್ ಆಗಿ ಹೇಳ್ಬಿಡ್ತೀರಾ, ಅದು ಮುಗ್ದೋಗುತ್ತೆ ಡಿಸ್ಕಷನ್. ಆಯ್ತು ಅಂತಂದ್ರೆ ಓದ್ಕೊಳಕ್ ಒಂದು ವಾರ ಗ್ಯಾಪ್ ಇರುತ್ತೆ, ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ. ಮಾತಾಜಿ ಏಪ್ರಿಲ್ ಆಗುತ್ತಾ ಆಲ್ಮೋಸ್ಟ್ ಎಕ್ಸಾಮ್ಸ್ ಫಸ್ಟ್ ವೀಕ್? ಇವತ್ತು ಮಾತಾಜಿ ಒಂದೇ ಒಂದು ರಿಕ್ವೆಸ್ಟ್ ಮಾತಾಜಿ, ಸ್ಯಾಟರ್ಡೆ ಇಲ್ಲ ಅಂದ್ರೆ ಸಂಡೇನೆ ಡೇಟ್ ಫಿಕ್ಸ್ ಮಾಡಿ ಮಾತಾಜಿ. ಹಾ ಮಾತಾಜಿ, ಸ್ಯಾಟರ್ಡೆ ಸಂಡೇ ತರನೇ ಇರುತ್ತೆ. ಇಲ್ಲ ಮಾತಾಜಿ, ಇವತ್ತೇನ್ ವಾರ ಮಾತಾಜಿ? ವೆಡ್ನೆಸ್ಡೇ ಅಲ್ವಾ? ವೆಡ್ನೆಸ್ಡೇ. ಹಾ, ವೆಡ್ನೆಸ್ಡೇ ಕ್ಲಾಸಸ್ ಅಲ್ವಾ? ಮಾತಾಜಿ ಎಕ್ಸಾಮ್ಸ್ ಇದ್ರೆ ಮಾತಾಜಿ ಆ ಎಕ್ಸಾಮ್ ಡೇಟು ಸ್ಯಾಟರ್ಡೆ ಇಲ್ಲ ಅಂದ್ರೆ ಸಂಡೇ ಮಾತಾಜಿ, ಅದು ಫೈನಲೈಸ್ ಮಾಡೋದಂತ. ಆಕ್ಚುಲಿ ಅವ್ರು ಯಾವತ್ತು ಕ್ಲಾಸ್ ಇತ್ತು ಅವತ್ತೇ ಇಡ್ತಾರೆ ಮಾತಾಜಿ. ಇಲ್ಲ ಮಾತಾಜಿ, ಸಂಡೇನೆ ತಗೊಂತಾರ ಮಾತಾಜಿ. ಲಾಸ್ಟ್ ಟೈಮ್ ಎಲ್ಲ ಸಂಡೇನೇ ಆಗಿತ್ತು ಮಾತಾಜಿ. ಸಂಡೇ ಕೊಟ್ರ ಮಾತಾಜಿ? ಹೌದು ಮಾತಾಜಿ, ಸಂಡೇ. ಹರೇ ಕೃಷ್ಣ ಮಾತಾಜಿ.
ಹಾ ಮಾತಾಜಿ ಹತ್ರ ರಿಕ್ವೆಸ್ಟ್ ಹ್ಮ್ ಮಾಡಿದಕ್ಕೆ ಸಂಡೆ ಕೊಟ್ರು ಮಾತಾಜಿ. ಹೇಳಿ. ಹಾ ಹೌದು, ರಿಕ್ವೆಸ್ಟ್ ಮಾಡಿದಕ್ಕೆ ಸಂಡೇ ನೋಡ್ತೀನಿ ಅಂದ್ರೆ ಮಾತಾಜಿ, ನಾನು ವರ್ಕಿಂಗ್ ಅಲ್ಲಿ ಒಂದ್ಸತಿ ಇದ್ದಾಗ ಕೇಳ್ತೀನಿ. ಹಾ ಸರಿ, ಓಕೆ ಕೇಳ್ತೀನಿ ಮಾತಾಜಿ. ಮಾತಾಜಿ. ಆದ್ರೆ ಕ್ಲಾಸಸ್ ಎಲ್ಲ ಬರ್ತಾ ಇದ್ದೀರಲ್ಲ ಮಾತಾಜಿ ಇವಾಗ? ಹಾ ಮಾತಾಜಿ, ಇವಾಗ ಜಾಯಿನ್ ಆಗ್ಲಿಕ್ಕಾಗತ್ತೆ 7 o'clock ಬಟ್ ಅದು ಎಕ್ಸಾಮ್ ಇದ್ದಾಗ ಅಂತ ಕಷ್ಟ ಆಗತ್ತೆ. ವಿಡಿಯೋ ಎಲ್ಲ ಆನ್ ಮಾಡಿ ಎಕ್ಸಾಮ್ ಬರಿಬೇಕು ಮಾತಾಜಿ. ಓಕೆ ಮಾತಾಜಿ, ಕೇಳ್ತೀನಿ, ಅವ್ರಿಗೆ ಹೇಳ್ತೀನಿ. ಓಕೆ ಮಾತಾಜಿ. ಸೊ ಏನ್ ಮಾಡೋಣ ಮಾತಾಜಿ? ಹರಿ ಕೃಷ್ಣ. ಸಂಡೇ ಆದ್ರೆ ಬೆಟರ್ ಮಾತಾಜಿ ನಮ್ಗೆ. ಸರಿ ಮಾತಾಜಿ, ಹರಿ ಕೃಷ್ಣ ಮಾತಾಜಿ. ಮಾತಾಜಿ ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದ. ಧನ್ಯವಾದಗಳು. ಏನು ಬರು ಮಾಡ್ಬಿಟ್ಟೆ. ಧನ್ಯವಾದಗಳು. ಕ್ಷಮಿಸಿ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ನಾಗರಾಜ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ದು ಕಂಠಪಾಠ ಆಯ್ತಾ ಮಾತಾಜಿ? ಅವ್ರ ಇಲ್ಲ ಶಕುಂತಲಾ ಮಾತಾಜಿ.